ಹಲೋ ಹಾಯ್, ಹಲೋ ಹಾಯ್ ಹಾಯ್. ಯಾರು ಐಡಲ್ಲಿದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಒಬ್ರು ನೋಡ್ತಿದ್ದೀರಾ, ಯಾರಂತ ಗೊತ್ತಾಗ್ತಿಲ್ಲ, ಬನ್ನಿ. ಹಲೋ, ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಪಟ್ ಪಟ್ ಜಾಯ್ನ್ ಆಗಿ ಪ್ಲೀಸ್ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲ ಪಟ್ ಪಟ್ ಜಾಯ್ನ್ ಆಗಿ. ಯಾರು ಯಾಕೆ ಏನು ಸಂಡೇ ಇವತ್ತು ಏನು ಬಂದಿಲ್ಲ? ಬಂದರು. ಐ ಲವ್ ಯು. ಯಾವ ಊರು ನಿಮ್ಮದು? ನಮ್ಮದು ಕಾರ್ಕಳ, ಉಡುಪಿ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಐ ಲವ್ ಅವರೇ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ನಾನಿರೋದು ಮುಂಬೈ, ಊರು ಕಾರ್ಕಳ, ನಾನಿರೋದು ಮುಂಬೈ. ಪ್ಲೀಸ್ ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ಲೈಕ್ ಕೊಟ್ಟು ಬನ್ನಿ ಪ್ಲೀಸ್ 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 ಪ್ಲೀಸ್. ಯಾಕೆ ಏನಾಯಿತು? ಬಂದು ಮೆಸೇಜ್ ಹಾಕಿ. 4 ಮೆಂಬರ್ಸ್ ಇದ್ದೀರಾ, ಹೈಡಲ್ಲಿ ಇರಬೇಡಿ ನೀವು. ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. 4 ಮೆಂಬರ್ಸ್ ಇದ್ದೀರಾ. ಮರಾಠಿ ಭಾಷೆ ಬರುತ್ತಾ? ಮರಾಠಿ ಬರೋದಿಲ್ಲ ನನಗೆ, ಹಿಂದಿ ಆದರೂ ಬರುತ್ತೆ, ಮರಾಠಿ ಬರಲ್ಲ. ಮರಾಠಿ ಕಲೀಲಿಕ್ಕೆ ತುಂಬಾ ಕಷ್ಟ ಉಂಟು ಮುಂಬೈಯಲ್ಲಿ. ನನಗೆ ನಾನು ಬಂದು 3, 5, 6, 7 ವರ್ಷ ಆಯಿತು. ನನಗೆ ಮರಾಠಿ ಬರೋದಿಲ್ಲ, ಅರ್ಥ ಆಗುತ್ತೆ, ಬರೋದಿಲ್ಲ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. 3 ಮೆಂಬರ್ಸ್ ಇದ್ದೀರಾ, ಬಂದು ನೋಡಬೇಡಿ, ಬಂದು ಸಪೋರ್ಟ್ ಮಾಡಿ. ನಿಮ್ಮದು ಯಾವ ಊರು ಬ್ರದರ್? 4 ಮೆಂಬರ್ಸ್ ಇದ್ದೀರಿ, ಬಂದು ಸಪೋರ್ಟ್ ಮಾಡಿ. ಯಾರು ಬಂದು ನಿಮಗೆ ಬ್ಲೂ ಕೊಡಬೇಕಾ? ಫೋರ್ ಮೆಂಬರ್ಸ್ ಇದ್ದೀರಾ, ಯಾಕೆ ಎರಡಲ್ಲಿದ್ದೀರಿ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಹಲೋ ಹಾಯ್, ಹಲೋ, ವೆಲ್ಕಮ್ ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ಬನ್ನಿ, ಎಪ್ಪಿ ಸಂಡೇ ಎಲ್ರಿಗೂ ಎಪ್ಪಿ ಸಂಡೇ. ಬಂದು ಸಪೋರ್ಟ್ ಮಾಡಿ, ಹೈಡಲ್ಲಿರಬೇಡಿ, ಬಂದು ಸಪೋರ್ಟ್ ಮಾಡಿ. 2 ಲೈಕ್ ಬಂತು, ಬಂದು ಸಪೋರ್ಟ್ ಮಾಡಿ. ಯಾರಲ್ಲೂ ಹೈಡಲ್ಲಿರಬೇಡಿ. ಹೈಡಲ್ಲಿದ್ದರೆ ನನಗೆ ಗೊತ್ತಾಗಲ್ಲ ಯಾರು ಬಂದಿದ್ರಂತ. ಪ್ಲೀಸ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಾವು. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಹೆಲೋ ಹಾಯ್, ವೆಲ್ಕಮ್. ಲೋಕೇಶ್ ಬ್ರದರ್ ಅವರು ಬಂದರು. ಹಾಯ್ ಲೋಕೇಶ್ ಅಣ್ಣ, ಹೆಂಚೆ ಉಳ್ಳಾರು? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಅಣ್ಣ, ಥ್ಯಾಂಕ್ ಯು. ಹೋಲಿ ಉತ್ಸವ ಹೇಗೆ ಆಯಿತು? ತುಂಬ ಚೆನ್ನಾಗಾಯಿತು ಇಲ್ಲಿ. ಹೋಲಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲಿ. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಲೋಕೇಶ್ ಅಣ್ಣ. ಚಾಂಡ ಟಿಫನ್ ಆಯಿತಾ? ಏನು ಸ್ಪೆಷಲ್ ಟಿಫನಿಗೆ ಇವತ್ತು? ಇದು ದೋಸೆ, ನೀರು ದೋಸೆ, ಒಟರ್ ದೋಸೆ. ನಂದು ಕಾರವಾರ. ಹೌದಾ, ನಿಮ್ಮದು ಕಾರವಾರ. ಲೈಕ್ ಡನ್ ಅಂತಿದ್ದಾರಾ, ಥ್ಯಾಂಕ್ ಯು ಸೋ ಮಚ್. ಹೋಲಿ ಉತ್ಸವ ಹೇಗೆ ಆಯಿತು? ಚೆನ್ನಾಗಿಯೂ ಆಯಿತು. ರೂಪಸ್ ವೆಲ್ಕಮ್ ವೆಲ್ಕಮ್. ಮಂಜುಕಿ ಅವರ ಹಾಯ್ ಬ್ರದರ್, ವೆಲ್ಕಮ್. ರೂಪಾ ಅವರೇ ವೆಲ್ಕಮ್. ಓವಿಕಾ ಮಮ್ಮಿ ತೇರಾ ವೆಲ್ಕಮ್, ನಿಮಗೆ ವೆಲ್ಕಮ್. ತೇರ ಸೈಡ್ ಹಾಯ್ 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 ಎಲ್ರಿಗೂ ಹಾಯ್. ರಾಜೀವ್ ಅವರು ಬಂದರು. ಹಾಯ್ ಪ್ರಜೀವ್ ಅವರು ಬಂದರು. ಹಾಯ್ ಪ್ರಜೀವ್ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಪ್ರಜೀವ್ ಅವರೇ. ಗುಡ್ ಮಾರ್ನಿಂಗ್. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವೈಶು ಹಾಯ್ ಅಕ್ಕ, ಹಾಯ್, ವೆಲ್ಕಮ್ ವೈಶು. ಗುಡ್ ಮಾರ್ನಿಂಗ್ ವೈಶು, ತಿಂಡಿ ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಮಂಜುಕೆ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ ನಮ್ಮ ರೂಪ ಅವರು. ಥ್ಯಾಂಕ್ ಯು ಸೋ ಮಚ್ ರೂಪ ಅವರೇ, ವೆಲ್ಕಮ್ ನಿಮಗೆ. ಮಂಜುಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ವೈಶು ಅವರು, ಥ್ಯಾಂಕ್ ಯು ವೈಶು. ಮಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮಂಜುಕೆ ಅವರೇ, ಥ್ಯಾಂಕ್ ಯು ಸೋ ಮಚ್.
ಮಚ್ ಥ್ಯಾಂಕ್ ಯು ಮಂಜು ಅವರೇ ಥ್ಯಾಂಕ್ ಯು ಸೋ ಮಚ್. ರೂಪಾ ಅವರು ತಿಂಡಿ ಆಯಿತಾ? ತಿಂಡಿ ಆಯಿತು ಸಿಸ್ಸು, ನಿಮ್ದು ಆಯಿತಾ? ನಂದು ಆಯಿತು ತಿಂಡಿ, ನಿಮ್ದು ಆಯಿತಾ? ಮಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಅಂತಿದ್ದಾರೆ ನಮ್ಮ ರೂಪಾ ಅವರು. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ ಥ್ಯಾಂಕ್ ಯು ಮಂಜು ಅವರೇ ಥ್ಯಾಂಕ್ ಯು ರೂಪಾ ಅವರೇ. ಕ್ರೇಜಿ ಲೈಫ್ ಆಫ್ ಲಕ್ಷ್ಮಿ ಅವರು ಬಂದರು. ಆಯ್ ಲಕ್ಷ್ಮಿ ಅವರೇ ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಲಕ್ಷ್ಮಿ ಅವರೇ. ಗುಡ್ ಮಾರ್ನಿಂಗ್ ನಿಮಗೆ. ರೂಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಮಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ರೂಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಮೀ ಅಂತಿದ್ದಾರೆ. ಪಿನ್ ಮಾಡ್ತೀನಿ ಲಕ್ಷ್ಮಿ ಅವರೇ, ಇರಬೇಕು ಅಷ್ಟೇ, ಇರಬೇಕಿಲ್ಲಿ. ಪಿನ್ ಮಾಡ್ತೀನಿ, ಮಾಡಿದೆ ನೋಡಿ. ಕ್ಯೂಟ್ ಎಂಗಲ್ ಅವರು ಬಂದರು. ಕ್ಯೂಟ್ ಎಂಗಲ್ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಗುಡ್ ಮಾರ್ನಿಂಗ್ ನಿಮಗೆ, ವೆಲ್ಕಮ್ ನಿಮಗೆ. ಕ್ರೇಜಿ ಅವರೇ ಒಂದು ಲೈಕ್ ಕೊಡಿ. ಕ್ರೇಜಿ ಲೈಫ್ ಆಫ್ ಬೈ ಲಕ್ಷ್ಮಿ ಅವರೇ ಪ್ಲೀಸ್ ಲೈಕ್ ಕೊಡಿ. ಕ್ಯೂಟ್ ಎಂಗಲ್ ಅವರೇ ಒಂದು ಲೈಕನ್ನು ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರೂಪಾ ಅವರು. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ ಥ್ಯಾಂಕ್ ಯು ಸೋ ಮಚ್. ಮಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ರೂಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಕರ್ನಾಟಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೂಪಾ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾನು ಕರ್ನಾಟಕಕ್ಕೆ ಬರೋದೇ 1.5 ವರ್ಷ ಆಯಿತು. ರೂಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮಂಜು ಅವರೇ ಥ್ಯಾಂಕ್ ಯು ಸೋ ಮಚ್. ರೂಪಾ ಅವರೇ ಥ್ಯಾಂಕ್ ಯು, ಮಂಜು ಅವರೇ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್. ರೂಪಾ ಸಿಸ್ ಥ್ಯಾಂಕ್ ಯು. ಮಂಜು ಅವರೇ ಥ್ಯಾಂಕ್ ಯು, ರೂಪಾ ಅವರೇ ಥ್ಯಾಂಕ್ ಯು, ಮಂಜು ಅವರೇ ಥ್ಯಾಂಕ್ ಯು, ರೂಪಾ ಅವರೇ ಥ್ಯಾಂಕ್ ಯು ಸೋ ಮಚ್. ಮಂಜು ಅವರೇ ಥ್ಯಾಂಕ್ ಯು ಮಂಜು ಅವರೇ. ರೂಪಾ ಅವರೇ ಥ್ಯಾಂಕ್ ಯು. ಕ್ಯೂಟ್ ಎಂಗಲ್ ರೂಪಾ ವರ್ಲ್ಡ್ ರಿಟರ್ನ್ ಮಾಡಿ. ರೂಪಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕ್ಯೂಟ್ ಎಂಗಲ್ ಅವರು, ಅವರಿಗೆ ರಿಟರ್ನ್ ಕೊಡಿ. ರೂಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಂಜು ಅವರು ಥ್ಯಾಂಕ್ ಯು ಸೋ ಮಚ್. ಅವಶ್ಯಕತೆಗಾಗಿ ಹುಟ್ಟಿದ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ. ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯದ ಬಡಿತ ನಿಲ್ಲುವವರೆಗೂ ಜೊತೆಯಾಗಿ ಇರುತ್ತವೆ. ನನ್ನ ತಪ್ಪುಗಳನ್ನು ನನಗೆ ಓಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮಂಜು ಅವರೇ. ಸೂಪರ್ ಸಪೋರ್ಟಲ್ಲಿದೆ ರೂಪಾ ಅವರು. ಥ್ಯಾಂಕ್ ಯು ಮಂಜು ಅವರೇ, ರೂಪಾ ಅವರೇ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಎಂಗಲ್ ಮಂಜು ಗಿಫ್ಟ್ ರಿಟರ್ನ್ ಮಾಡಿ. ಮಂಜು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಕ್ಯೂಟ್ ಎಂಗಲ್ ಅವರು, ಅವರಿಗೆ ರಿಟರ್ನ್ ಕೊಡಿ. ಮಂಜು ಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜು ಅಣ್ಣ. ಥ್ಯಾಂಕ್ ಯು ಮಂಜಣ್ಣ. ತಿಂಡಿ ಆಗಿಲ್ಲ ಅಕ್ಕ, ನನಗೆ ಎಲ್ಲಿ ನೀರು ದೋಸೆ? ಬಾ ಕೊಡ್ತೀನಿ, ಬಾ ಇದೆ ನೀರು ದೋಸೆ ಇದೆ, ಬಾ ಕೊಡ್ತೀನಿ. ನೀರು ದೋಸೆ ಇದೆ, ಮೀನು ಫ್ರೈ ಇದೆ, ಹಲಸಿನಕಾಯಿದು ಕರಿ ಮಾಡಿದ್ದೀನಿ, ಅದು ಇದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮಂಜು ಕೆ ಅವರು. ಬಾ ನಿನ್ಗೇನು ಬೇಕು ಅದು ಮಾಡಿ ಕೊಡುವ. ನೀನು ಬಂದರೆ ಕೊಡ್ತೀನಿ ನಾನು. ಮಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರೂಪಾ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ರೂಪಾ ಅವರೇ. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ, ಮಂಜು ಅವರೇ ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಬಂದರು. ಗುಡ್ ಮಾರ್ನಿಂಗ್ ಏಜಸ್ ಅವರೇ. ಗುಡ್ ಮಾರ್ನಿಂಗ್ ನಿಮಗೆ. ಗುಡ್ ಮಾರ್ನಿಂಗ್. ನೋಡಿ ಕ್ರೇಜಿ ಲೈಫ್ ಲಕ್ಷ್ಮಿ ಅವರೇ ಇದ್ದೀರಾ? ಥ್ಯಾಂಕ್ ಯು ರೂಪಾ ಅವರೇ. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ರೂಪಾ ಅವರೇ. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೂಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಂಜು ಅವರು ಸೂಪರ್ ಸಪೋರ್ಟ್, ರೂಪಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ವೈಶು. ನಿನಗೆ ಬೆಳಿಗ್ಗೆ ಕೊಟ್ಟಿದ್ದೀನಿ ನೋಡು ಒಂದು ಗಿಫ್ಟ್, ಐ ಲವ್ ಗಿಫ್ಟ್ ರಿಟರ್ನ್ ಮಾಡಿ. ಐ ಲವ್ ಇದ್ದೀರಾ ನೋಡಿ, ಕ್ಯೂಟ್ ಎಂಗಲ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಮಂಜು ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಮಂಜು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಮಂಜು ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಮಂಜು ಅವರೇ, ವೈಶು ಅವರೇ, ಏಜಸ್ ಅವರೇ, ಮಂಜು ಅವರೇ, ಏಜಸ್ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಮಲೋಕ್ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹೇಮಲೋಕ್ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಎಲ್ಲರೂ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರಿದ್ದಾರೆ, ಮಂಜುಕೆ ಅವರಿದ್ದಾರೆ, ರೂಪಾಸ್ ಅವರಿದ್ದಾರೆ, ಹೇಮಲೋಕ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಕೊಟ್ಟವರು ಕಮೆಂಟ್ ಮಾಡಿ. ಕ್ಯೂಟ್ ಎಂಗಲ್ ಅವರು ಯಾರಿಗೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅವರು ಕಮೆಂಟ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಏಜಸ್ ಅವರು. ಮಂಜುಕೆ ನಮಸ್ತೆ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿ ಏಜಸ್ ಅವರು. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಏಜಸ್ ಅವರೇ. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಏಜಸ್ ಅವರೇ. ಥ್ಯಾಂಕ್ ಯು ಮಂಜು ಅವರೇ. ಥ್ಯಾಂಕ್ ಯು ಸೋ ಮಚ್. ಮಂಜು ಅವರೇ. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶೈಲು ತ್ಯಾಗಿ ಅವರು ಬಂದರು. ಮಂಜು ರಿಟರ್ನ್ ಕರೋ ಅಂತಿದ್ದಾರೆ. ಶೈಲು ತ್ಯಾಗಿ ಅವರೇ ನೋಡಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮಂಜು ಅವರೇ ನಿಮಗೆ ಶೈಲು ತ್ಯಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಮಂಜುಗೆ ಸೂಪರ್ ಸಪೋರ್ಟ್, ಏಜಸ್ ಅವರು ಸೂಪರ್ ಸಪೋರ್ಟ್, ಮಂಜುಗೆ ಸೂಪರ್ ಸಪೋರ್ಟ್, ಏಜಸ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ.
ಹೃತ್ಪೂರ್ವಕ ವಂದನೆಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಅಂತಿದ್ದಾರೆ ಮಂಜುಕೆ ಅವರು. ಮಂಜುಕೆ ನೋಡಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಶೈಲು ಅವರು ಮತ್ತು ಕ್ಯೂಟ್ ಆ್ಯಂಗಲ್ ಅವರೆಲ್ಲ ಕೊಟ್ಟಿದ್ದಾರೆ ನೋಡಿ. ರಿಟರ್ನ್ ಕೊಡಿ. ಏಜಸ್ ಅವರು ಸೂಪರ್ ಸಪೋರ್ಟ್. ಏಜಸ್ ಬ್ಲಾಗ್ ರಿಟರ್ನ್ ಕರೋ. ಏಜಸ್ ಬ್ಲಾಗ್ ರಿಟರ್ನ್ ಕರೋ. ಶೈಲು ತ್ಯಾಗಿ क्यूट एंगल. शैलू त्यागी रिटर्न मी. शैलू त्यागी क्यूट एंगल दीदी को रिटर्न करो. एजिस अवर सुपर सपोर्ट. वैशु सुपर सपोर्ट. वैशु सुपर सपोर्ट. वैशु सुपर सपोर्ट. वैशु सुपर सपोर्ट. पिन मೈ ID. ಕ್ರೇಜಿ ಅವರು ಇಲ್ವಾ? ಅವರು ಎಲ್ಲಿ ಹೋದ್ರು ಗೊತ್ತಿಲ್ಲ ನನಗೆ. ಕ್ರೇಜಿ ಅವರು ಪಿನ್ ಮಾಡ್ಲಿಕ್ಕೆ ಅಂದು ಹೋಗಿದ್ದಾರೆ. ಓಕೆ ಕ್ಯೂಟ್ ಆ್ಯಂಗಲ್ ಅವರೇ, ಪಿನ್ ಮಾಡ್ತೀನಿ, ಎಲ್ಲಿ ಹೋಗಬೇಡಿ ಆಯಿತಾ. ಪಿನ್ ಮಾಡಿದರೆ ಇರಬೇಕು ನೀವು, ನಿಮಗೆ ಗಿಫ್ಟ್ ಕೊಡ್ತಾರಲ್ವ ಅದಕ್ಕೆ. ವೈಸು ಸೂಪರ್ ಸಪೋರ್ಟ್. ಏಜಸ್ ಅವರು. ಶೈಲು ತ್ಯಾಗಿ ಕಮೆಂಟ್ ಪ್ಲೀಸ್. ಶೈಲು ತ್ಯಾಗಿ ಪ್ಲೀಸ್ ಕಮೆಂಟ್ ಮಾಡಿ ಏಜಸ್ ಅವರಿಗೆ. ಸ್ವಾತಿ ಬ್ಲಾಗರ್ ಅವರು ಬಂದರು. ಹಾಯ್ ಹಾಯ್ ವೆಲ್ಕಮ್ ಸ್ವಾತಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕ್ ಡನ್. ಗುಡ್ ಮಾರ್ನಿಂಗ್ ಸಿಸ್. ಗುಡ್ ಮಾರ್ನಿಂಗ್ ಎಮಲೋಕ್ ಅವರೇ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಕಾನ್ಸೆಪ್ಟ್ ಕ್ರ್ಯಾಕರ್ ಅವರು ಬಂದರು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಸಿಸ್. ಗುಡ್ ಮಾರ್ನಿಂಗ್ ಸ್ವಾತಿ ಅವರೇ. ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. एजेस जी पोस्ट पर कमेंट किया. पोस्ट पर कमेंट किया शैलू त्यागी ने. ಹೇಮಲೋಕ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಆ್ಯಂಗಲ್ ಅವರು ನೋಡಿ. ಹೇಮಲೋಕ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು, ಯಜೇಶ್ ಅವರು. ಶೈಲು ತ್ಯಾಗಿ ಅವರೇ ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ. शैलू त्यागी प्लीज वीडियो पे कमेंट भेजो. लॉन्ग वीडियो पे कमेंट भेजो उनको. एजेस ब्लॉगों को लॉन्ग वीडियो पे देती हूँ. हाँ लॉन्ग वीडियो पे कमेंट भेजो. वैशु सुपर सपोर्ट अಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾನ್ಸೆಪ್ಟ್ ಅವರು ಬ್ರೇಕ್ಫಾಸ್ಟ್ ಆಯಿತಾ? ಆಯಿತು ನಮ್ಮದು. ನಿಮ್ದು ಆಯಿತಾ ಸಿಸ್? ನಿಮಗೆ ಏನು ಬ್ರೇಕ್ಫಾಸ್ಟಿಗೆ? ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಸೂಪರ್ ಸಪೋರ್ಟ್ ಅಲ್ಲಿದೆ. ಕಾನ್ಸೆಪ್ಟ್ ಅವರು. ಸ್ವಾತಿ ಅವರು ಸೂಪರ್. ಬಟ್ ಗಿಫ್ಟ್ ನಾಟ್ ಆ್ಯಡ್. ಆಫ್ಟರ್ ಆ್ಯಡ್ ಐ ವಿಲ್ ರಿಟರ್ನ್. ಕಾನ್ಸೆಪ್ಟ್ ಕ್ರ್ಯಾಕರ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರೇ ನಿಮಗೆ ಕ್ಯೂಟ್ ಆ್ಯಂಗಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರೇವತಿ ಸಿಸ್ ಬಂದರು. ಹಾಯ್ ಸಿಸ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ತುಂಬ ದಿನದ ನಂತರ ಬಂದ್ರಿ. ಎಲ್ಲಿ ಹೋಗಿದ್ದೀರಿ? ಎಂತ ಬಿಸಿ ಇರ್ತಾರೆ ರೇವತಿ ಸಿಸ್ ಇರು. ರೇವತಿ ಸಿಸ್ ಬಿಸಿ ಇರ್ತಾರೆ ಇರು. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಸ್ವಾತಿ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಸ್ವಾತಿ ಅವರೇ ವೆಲ್ಕಮ್ ವೆಲ್ಕಮ್ ನಿಮಗೆ. ವೈಶು ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಕಾನ್ಸೆಪ್ಟ್ ಕ್ರ್ಯಾಕರ್ ಕನೆಕ್ಟ್ ಮೀ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಸೋನಾ ಬ್ಲಾಗ್ಸ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಲಕ್ಷ್ಮೀ ದೇಸಾಯಿ ಅವರು ಬಂದರು. ಹಾಯ್ ಸಿಸ್ಟರ್. ಹಾಯ್. TV17 ಅವರ ಅತ್ತೆಗೆ ಜೈ ಅಂತಿದ್ದಾರೆ. ಹಾಯ್ ಗುಡ್ ಮಾರ್ನಿಂಗ್ TV17 ಅವರೇ. ಲಕ್ಷ್ಮೀ ದೇಸಾಯಿ ಅವರೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಾನ್ಸೆಪ್ಟ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ರೋಲ್ ನಂಬರ್ 10 ಪ್ರೆಸೆಂಟ್. ಓಕೆ ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾ ಕುತ್ಕೋ ಜಾ ಆಮೇಲೆ ಊಟ ಕೊಡ್ತೀನಿ, ಈಗ ಇಷ್ಟು ಬೇಗ ಬೇಡ. ವೈಶು ಹಾಯ್ ಅಂತಿದ್ದಾರೆ. ಯಾರು ಗಿಫ್ಟ್ ಆ್ಯಡ್ ಆಗಿಲ್ಲ. ಯಾರ್ದು ಗಿಫ್ಟ್ ಆ್ಯಡ್ ಆಗಿಲ್ಲ ಅಂತ ಏಜಸ್ ಅವರಿಗೆ. ಅತ್ತೆಗೆ ಜೈ ಅಂತಿದ್ದಾರೆ TV17 ಅವರು. ಥ್ಯಾಂಕ್ ಯು ಸೋ ಮಚ್ ಅಲಿಯಾ. ಸಪೋರ್ಟ್ ಮಾಡಿ ಅಂತಿದ್ದಾರೆ ಲಕ್ಷ್ಮೀ ದೇಸಾಯಿ ಅವರು. ನೋಡಿ ಯಾರೆಲ್ಲ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಶೈಲು ತ್ಯಾಗಿ ಪ್ಲೀಸ್ गिफ्ट नहीं ऐड हो गया प्लीज़ उनको एजेस दीदी को भेजो कमेंट. गिफ्ट ऐड हो गया नहीं. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೇವತಿ. ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಅತ್ತೆಗೆ. ಬುಡ್ಚವ್ ನಿಕ್ ಒಂದು ಬೂರ್ದುರ ಕೈಗೆ ಬನ್ಯ ಬುಡ್ಚವ್ ಅಂದಿಯೇ ಮದಿಮೆ ಇತ್ತಂಡು ಇಸಿಸ್ ಮಿಲ್ಲ ಉಂಡು ಇರ್ನ ನೆನಪು ಹಾಂಡು ಅಂದೆ. ಓ ಅಂಚ ನೆನಪು ಆಂಡತೆನ್ನ. ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್. ಡು ನಾಟ್ ಕನೆಕ್ಟ್ ಫಾರ್ पोस्ट कनेक्ट टू वीडियो. शैलू त्यागी प्लीज वीडियो पे कमेंट भेजो. ಕ್ಯೂಟ್ ಆ್ಯಂಗಲ್ ರಿಟರ್ನ್ ಅಂತಿದ್ದಾರೆ ನೋಡಿ. ಕ್ಯೂಟ್ ಆ್ಯಂಗಲ್ ಅವರೇ ನಿಮಗೆ ಕೊಟ್ಟಿದ್ದಾರೆ ಅಂತ. ಅತ್ತೆಗೆ ಟಿಫನ್ ಆಯ್ತಾ ನೋಡು ಸನ್ವಿತ್. ಕೊಡು ಇಲ್ಲಿ ಇದು ಕೊಡು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಮಲೋಕ ಇದ್ದಾರೆ ಗಿಫ್ಟ್ ಮಾಡಿ ಅಂತಿದ್ದಾರೆ. ಇದ್ರೆ ಗಿಫ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಹೇಮಲೋಕ ಅವರು ಇದ್ದಾರೆ ಗಿಫ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಅತ್ತೆಗೆ ಜೈ ಅಂತಿದ್ದಾರೆ. ಕನೆಕ್ಟ್ ಮೀ ಅಂತಿದ್ದಾರೆ.
ಕಾನ್ಸೆಪ್ಟ್ ಅವರು ಅತ್ತೆಗೆ ಜಯಲಕ್ಷ್ಮಿ ಅವರು ಕಾನ್ಸೆಪ್ಟ್ ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅತ್ತೆ ಅಲಿಯಾ ಹೇಗೆ ಇದ್ದಾನೆ? ಅಲಿಯಾ ತೊಂದರೆ ಇಲ್ಲ. ಕಂಟೆಂಟ್ ಸರ್ಕಲ್ ಅವರು ಬಂದರು. ಗುಡ್ ಮಾರ್ನಿಂಗ್ ಬ್ರದರ್ ಎಂಚೊಲ್ಲರಣ್ಣ ದಾನೆ ಬಾರಿ ಅಪ್ರೂಪಡ್ ಉಲ್ಲರ್ TV17 ಅತ್ತೆಗೆ ಜೈ ಅಂತಿದ್ದಾರೆ. ವನಿತಾ ಅವರು ಬಂದರು. ಹಾಯ್ ವನಿತಾ ಅವರೇ, ಹಾಯ್ ವೆಲ್ಕಮ್ ನಿಮಗೆ, ವೆಲ್ಕಮ್ ವನಿತಾ ಅವರೇ. TV17 ಅತ್ತೆಗೆ ಜೈ ಅಂತಿದ್ದಾರೆ. ಅತ್ತೆ ನನ್ನ ಕತೆ ಹೇಳಿ ಅತ್ತೆಯವರಿದ್ದಾರೆ ನೋಡಿ, ಇವರು TV17 ಅವರು ಅಲಿಯಾ. ವನಿತಾ ಸಿಸ್ಟರ್ ಅಂತಿದ್ದಾರೆ. ಸಿಸ್ಟರ್ ವನಿತಾ ಸಿಸಾ. ಲಕ್ಷ್ಮಿ ಅವರು ಸಿಸ್ ಪಿನ್ ಮಾಡಿ ನೋಡಿ, ಪಿನ್ ಅವರದ್ದು ಈಗಷ್ಟೇ ಮಾಡಿದ್ದೇನೆ ನಾನು. ಸೊ 1-2 ನಿಮಿಷದಲ್ಲಿ ಲಕ್ಷ್ಮಿ ಅವರೇ ನಿಮ್ಮದು ಮಾಡ್ತೀನಿ. ಕಂಟೆಂಟ್ ಸರ್ಕಲ್ ಜೋರು ಇದೆ ನಿಮ್ಮ ಲೈವ್. ಇಲ್ಲಪ್ಪ ನಿಮ್ಮ ಆಶೀರ್ವಾದ ಇರಬೇಕಲ್ವಾ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಾನ್ಸೆಪ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮ್ಮೆಲ್ಲ ಆಶೀರ್ವಾದ ಜೋರು ಏನಿಲ್ಲಪ್ಪ ನೋಡಿ ಇಷ್ಟೇ. ಸೂರ್ಯನ ಬೆಳಕು ಜಾಸ್ತಿ ಇದೆ. ಎಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇದೆ? ಸೂರ್ಯನ ಬೆಳಕು ಬರುವುದೇ ಇಲ್ಲ ಅಲ್ವಾ ಇಲ್ಲಿ. ನಾವು ಮುಂಬೈಯಲ್ಲಿರೋದು. ನಂದು ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ. ಮನೆಯದ್ದು ಸೈಡ್ ನೋ ಜಾದಾ ನೈ ಕಾನೆ ಕಾ ಬಾಬು. ಆನಂದ ಪಾಟೀಲ್ ಅವರು ಬಂದರು. ವೆಲ್ಕಮ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ನೈ ಬೇಟಾ ದೇವ. ಆನಂದ್ ಪಟೇಲ್ ಅವರೇ ಹಾಯ್. ಮಕ್ಕಳೆಲ್ಲ ಇದು ಮಾಡ್ತಿದ್ದಾರೆ, ಅದು ಕೊಡು ಅಂತ. ಆನಂದ್ ಪಟೇಲ್ ಗುಡ್ ಮಾರ್ನಿಂಗ್, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹನಿ ಅವರು ಬಂದರು. ಹಾಯ್ ಸಿಸ್ಟರ್ ಗುಡ್ ಮಾರ್ನಿಂಗ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ವೈಶು ಅವರು ಸೂಪರ್ ಸಪೋರ್ಟ್. ಹನಿ ಅವರು ಲೈಕ್ ಡನ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಪಟೇಲ್ ಅವರೇ ಗುಡ್ ಮಾರ್ನಿಂಗ್ ನಮಗೆ. ಹನಿ ಅವರೇ ಗುಡ್ ಮಾರ್ನಿಂಗ್. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕನ್ನಡಕ ಚೆನ್ನಾಗಿದೆ. ಹೌದು ವಸ್ತು ಮಾಡಿಸಿದ್ದು ಮೊನ್ನೆದು ಟೆಸ್ಟ್ ಮಾಡಲಿಕ್ಕೆ ಹೋಗದೆ ಈಗ ಸ್ವಲ್ಪ ಇದು ಕಡಿಮೆದು ಕೊಟ್ಟರು. ಮುಂಚೆ ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ. ಇದು ಕನ್ನಡಕ ಇಟ್ಟು ಕನ್ನಡಕ ಚೆನ್ನಾಗಿದೆ. ಥ್ಯಾಂಕ್ ಯು. ಟಿಫನ್ ಆಯಿತಾ ಸಿಸ್ಟರ್? ಟಿಫನ್ ಆಯಿತು. ಹನಿ ಅವರೇ ನಿಮ್ದಾಯ್ತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಹನಿ ಅವರು. ಕಂಟೆಂಟ್ ಸರ್ಕಲ್ ಅವರು ಹಾಡು ಹೇಳುವುದು ಉಂಟಾ ನೀವು? ಇಲ್ಲಪ್ಪ ನನಗೆ ಬರೋದಿಲ್ಲ ಅದೆಲ್ಲ. ರಮ್ಯ ಅವರು ಹಾಯ್ ರಮ್ಯ ಅವರೇ ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟ್. ರಮ್ಯ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. NBR ಅವರು ಬಂದರು. NBR ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಅಕ್ಕ ಕಾನ್ಸೆಪ್ಟ್ ಅವರು ಗಿಫ್ಟ್ ಮಾಡ್ತಾರಾ ಅಕ್ಕ? ಹೌದು ಮಾಡ್ತಾರೆ ಅವರು. ಅವರಿಗೆ ಕೊಡಿ. ಅವರು 100% ಮಾಡ್ತಾರೆ ಅವರು ಇದ್ದರೆ. ವೈಶು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹನಿ ಅವರು ಥ್ಯಾಂಕ್ ಯು ಸೋ ಮಚ್. ವೈಶು ಥ್ಯಾಂಕ್ ಯು. ನಿಮ್ಮ ವಿಡಿಯೋ ನೋಡಿದೆ, ಫುಲ್ ಬೀಟ್ರೋಟು ತಿಂದ ಹಾಗೆ ಆಯಿತು. ನೋಡಿದ್ರಾ? ಥ್ಯಾಂಕ್ ಯು ಸೋ ಮಚ್ ಅನ್ನ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಕಾನ್ಸೆಪ್ಟ್ ಅವರೇ ನಿಮಗೆ ಗಿಫ್ಟ್ ಬರುತ್ತೆ ನೋಡಿ, ಲಕ್ಷ್ಮಿ ಅವ್ರದ್ದು ನೋಡಿ, ಅವರಿಗೆ ರಿಟರ್ನ್ ಕೊಡಿ. ರಾಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಹನಿ ರಂಗೋಲಿ ಕ್ಯೂಟ್ ಎಂಗಲ್ ಅವರೇ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. NBR ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಗುಡ್ ಮಾರ್ನಿಂಗ್ ನಿಮಗೆ. ಟಿಫನ್ ಆಯಿತಾ ನಿಮ್ಮದು? ಎಲ್ಲರದ್ದು ಟಿಫನ್ ಆಯಿತಾ? ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರೇ ನಿಮ್ಮದು ಕೂಡ ಟಿಫನ್ ಆಯಿತಾ? ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು. ನಿನ್ನೆ ಬಂದಿಲ್ಲ, ಮಿಸ್ ಮಾಡಿಕೊಂಡೆ ನಿಮ್ಮನ್ನು ನಾನು. ಹೌದಾ? ನಿನ್ನೆ ಬಂದಿಲ್ವಾ? ನಿನ್ನೆ ಅಲ್ಲ, ಹೌದು. ಆನಂದ್ ಪಟೇಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. NBR ಆಯಿತು ಸೀಸ್ ಅಂತಿದ್ದಾರೆ. ಓಕೆ. ಏನು ಸ್ಪೆಷಲ್ ಮಾಡಿದ್ರಿ? ಇವಾಗ ಮಾಡ್ತಿದ್ದೀನಿ ಸೀಸ್. ನಿಮ್ಮದು? ನಂದು ಆಯಿತು. ನೀರು ದೋಸೆ ಮಾಡಿದ್ದೇನೆ, ವಾಟರ್ ದೋಸೆ. ಯಾವ ನಂದು ಆಯಿತು. ಕೊಪ್ಪೆ ಮೀನು ಬಂತು ಕೊಪ್ಪೆ. ಮಾರ್ನಿಂಗ್ ಬಂದಿದ್ದೆ, ನೈಟ್ ಬರಲಿಲ್ಲ. ಹೌದು ನೈಟ್ ಬರಲಿಲ್ಲ, ನಾನು ಮಿಸ್ ಮಾಡಿಕೊಂಡೆ ನಿಮ್ಮನ್ನು ತುಂಬ. ಬರ್ತಿದ್ರಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ರಂಗೋಲಿ ಅವರು ಥ್ಯಾಂಕ್ ಯು ಸೋ ಮಚ್. ನಾನು ನೈಟ್ದು ಬೇಗ ಕಟ್ ಮಾಡಿದ್ದೆ, ನನಗೆ ಸ್ವಲ್ಪ ತಲೆನೋವು ಇತ್ತು ಅದಕ್ಕೆ. ರಮ್ಯಾ ಅವರು ರೆಸಿಪಿ ಹಾಕಿದ್ದೀನಿ ನೀರು ದೋಸೆ.
ಹಾಕಿದ್ದೀರಾ? ಇಲ್ಲ, ನೀರು ದೋಸೆಗೆ ರೆಸಿಪಿ ಏನು ಬೇಕಂತಿಲ್ಲ, ಅಕ್ಕಿ ಉಂಟಲ್ವಾ, ನಮ್ಮದು ರೈಸ್ ಉಂಟಲ್ವಾ, ಯಾವುದು ದೋಸೆ ರೈಸು, ಅದಕ್ಕೆ ಉಪ್ಪಾಕಿ ಕಡಿದ್ರೆ ಆಯಿತು. ಸ್ವಲ್ಪ ದಪ್ಪ ಇರಬಾರ್ದು, ತೆಳ್ಳಗೆ ಮಾಡಬೇಕು, ಮತ್ತು ಇದ್ರೆ ಆಯಿತು. ಆಯಿತು, ನೀರು ದೋಸೆ ರೆಡಿ. ಹಾಕಬೇಕಾದ್ರೆ ಹಾಕ್ತೀನಿ. ಈಗ ಫುಲ್ ಗೆಟಪ್ ಚೇಂಜ್ ಆಯಿತು. ಯಾಕೆ ಯಾಕೆ ಗೆಟಪ್ ಚೇಂಜ್ ಆಯಿತು? ಲಕ್ಷ್ಮೀ ದೇಸಾಯಿ ಅವರು ಯಾರಿಗೆ ಗಿಫ್ಟ್ ಕೊಟ್ಟರು? ಗೆಟಪ್ ಚೇಂಜ್ ಇಲ್ಲ ಬ್ರದರ್, ಎಂತಕ್ಕೆ ಗೆಟಪ್ ಚೇಂಜ್? 280 ಡನ್ ಕನೆಕ್ಟ್ ಕಾನ್ಸೆಪ್ಟ್ ಸರ್ಕಲ್ ರಿಟರ್ನ್ ಮಾಡಿ. ಕಾನ್ಸೆಪ್ಟ್ ಸರ್ಕಲ್ ಅವರೇ ನಿಮಗೆ ಕಂಟೆಂಟ್ ಸರ್ಕಲ್ ಕಾಂಟ್ಯಾಕ್ಟ್ ಸರ್ಕಲ್ ಅವರಿಗೆ ನಿಮಗೆ ನೋಡಿ ಅಣ್ಣ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ದೇಸಾಯಿ ಅವರು. ನೋಡಿ, ಕ್ಯೂಟ್ ಎಂಗಲ್ ನಮಸ್ತೆ ಅಂತಿದ್ದಾರೆ ನಮ್ಮ ಸರ್ಕಲ್ ಅವರು. ಟಿವಿ ಅತ್ತೆಗೆ ಜೈ ಅಂತಿದ್ದಾರೆ ರಮ್ಯ ಅವರು. ಅಷ್ಟೇನಾ? ಹೌದು, ಅಷ್ಟೇ, ಏನಿಲ್ಲ. ನೀರು ದೋಸೆ ಮಾಡಿ ಕೆಲವರು ತೆಂಗಿನಕಾಯಿ ಸ್ವಲ್ಪ ಹಾಕ್ತಾರೆ, ನಾನು ಹಾಕೋದಿಲ್ಲ. ಅಷ್ಟೇ, ಅಕ್ಕಿ ಕಡ್ದು ಉಪ್ಪು ಹಾಕೋದು ಮಾಡೋದು. ಮಾರ್ನಿಂಗ್ ಎಲ್ಲಿ ನೀರು ದೋಸೆ ನನಗೆ ಎಲ್ಲಿ? ಬಾ ವೈಶು, ಇದೆ, ಬಾ, ಇದೆ, ನನಗೆ ಗೊತ್ತಿಲ್ಲ ಸಿಸ್ ರೆಸಿಪಿ ಅದು. ಓಕೆ, ನಾನು ಒಮ್ಮೆ ರೆಸಿಪಿ ಹಾಕ್ತೀನಿ ನಿಮಗೆ, ಅದನ್ನು ನೀವು ಕೂಡ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಚಿಕನ್ಗೆ ತುಂಬ ಚೆನ್ನಾಗಿದೆ. ವೈಶುಗೆ ಗಟ್ಟಿ ದೋಸೆ, ವೈಶುಗೆ ಗಟ್ಟಿ. ನವೀನ್ ಪ್ರೇಮ ಅವರು ಬಂದರು. ಹಾಯ್ ನವೀನ್ ಪ್ರೇಮ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಬೇಡ, ನನಗೆ ನೀರು ದೋಸೆ ಬೇಕು. ಓಕೆ, ರೆಸಿಪಿ ಹಾಕ್ತೇನೆ, ಹಾಗೆ ಮಾಡಿ ತಿನ್ನಾಯ್ತಾ ವೈಶು? ಇಲ್ಲಾಂದರೆ ನಮ್ಮ ಮನೆಗೆ ಬಾ, ಮುಂಬೈಗೆ. ನನಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ TV17 ಅವರು. ನನಗೆ ಯಾರದ್ದು ಕನೆಕ್ಟ್ ಆದರೆ ಲಾಂಗ್ ವಿಡಿಯೋ ಕಮೆಂಟ್ ಹಾಕಿ ಜಾಯಿನ್ ಆಗಿ ಪ್ಲೀಸ್ ಅಂತಿದ್ದಾರೆ. ನೋಡಿ, ನಿಮಗೆ ಕನೆಕ್ಟ್ ಆಗಿದ್ದಾರೆ ಲಕ್ಷ್ಮಿ ಅವರು. ನೋಡಿ, ರಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ನೀರು ದೋಸೆ ಬೇಡ, ನೀರಾಗಿ ಇರುತ್ತೆ. ಇಲ್ಲಪ್ಪ, ನೀರು ದೋಸೆಗೆ ನೀರಾಗಿ ಇರಲ್ಲ. ರಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಓಕೆ ಅಕ್ಕ, ರೆಸಿಪಿ ಹಾಕಿ. ಓಕೆ, ಹಾಕ್ತೀನಿ, ನಾನು ಇನ್ನೊಮ್ಮೆ ಹಾಕ್ತೀನಿ, 1-2 ದಿನದಲ್ಲಿ ಹಾಕ್ತೀನಿ ನಿಮಗೆ. ರಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿ. TV7 ಅತ್ತಿಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು. ಎಲ್ಲಿ ಮಾರ್ನಿಂಗ್ ಅಲ್ಲ, ನಿನ್ನೆ ಎಲ್ಲಿ ಓಡಿ ಹೋಗಿದ್ದೀಯೋ? TV17 ಟಿವಿ ನಿಮ್ಮ ಯಾವಾಗ ತಿಂದಿದ್ದೆ ಮಾರಾಯ ನೀರು ದೋಸೆನಾ? ರಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ವೈಶು ಅವರು ಥ್ಯಾಂಕ್ ಯು ಸೋ ಮಚ್. ವೈಶು, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಲೈಕನ್ನು ಕೊಡಿ ಪ್ಲೀಸ್. ಕ್ಯೂಟ್ ಅಂಗಲ್ ಅವರು ಇದ್ದೀರಾ? ಯಾರ್ದು? ಲಕ್ಷ್ಮೀ ದೇಸಾಯಿ ಅವರು ಪಿನ್ ಮಾಡ್ಲಿಕ್ಕೆ ಅಂದರು. ಸಾರಿ ಲಕ್ಷ್ಮಿ ಅವರೇ, ಇದ್ದೀರಾ? ಒಂದು ಮೆಸೇಜ್ ಮಾಡಿ, ಪಿನ್ ಮಾಡ್ತೀನಿ. ಸೂಪರ್ ಕೂಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮ್ಯ ಅವರು ಸೂಪರ್ ಅಂತಿದ್ದಾರೆ. ಎಲ್ಲರೂ ನಮ್ಮ ಮನೆಗೆ ಬನ್ನಿ, ನೀರು ಕುಡಿಸಿ ಕಲಿಸ್ತೀನಿ. ಎಂತದ ನಿಂದು? ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. గ్రేట్. ఈ కంటెంట్ అన్న ఈరు ಬರ್ಪುನೇ ಚೇತ ಯಾನ್ ಇರನೆ ಲೈವ್ಲ ತೂಪುಜಿ ಇರ್ನ ವಿಡಿಯೋಲ ಬರೊಂದಿಜ್ಜಿ ಹೌದಾಣೆ. ಎಲ್ಲಿದ್ದೀರಿ? ಬನ್ನಿ ಎಲ್ಲರೂ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ನನ್ನ ಮೇಲೆ ಕೋಪ ಇದ್ದರೆ ಮಾತಾಡಿ, ಬೈದ್ಬಿಡಿ, ಬನ್ನಿ ಇಲ್ಲಿ. ರಮ್ಯ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯ ಅವರೇ. ಥ್ಯಾಂಕ್ ಯು ರಮ್ಯ ಅವರೇ. ಥ್ಯಾಂಕ್ ಯು. ಯಾರೆಲ್ಲ ಇದ್ದೀರಾ ಬಂದು ಮೆಸೇಜ್ ಮಾಡಿ. ಸ್ವಲ್ಪ ಸಪೋರ್ಟಲ್ಲಿದ್ದಾರೆ, ನಮ್ಮ ಮೇಲೆ ಕೋಪ ಇದ್ದಾರೆ, ನನಗೆ ಬೈರಿ, ಬನ್ನಿ. ಎವ್ರಿಡೇ ಅನ್ಕಟ್ ಅವರು ಬಂದರು. ಹಾಯ್ ವೆಲ್ಕಮ್ ಸಿಸ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಗುಡ್ ಮಾರ್ನಿಂಗ್ ನಿಮಗೆ. ವೈಶು ನೀರು ದೋಸೆ ತಿಂದೀನಾ? ಹೌದು ತಿಂದೀನಿ. ಕಂಟೆಂಟ್ ಸರ್ಕಾರ ನಿಮ್ಮ ವಿಡಿಯೋ ಬೀಟ್ರೋಟ್ ಗ್ರೇವಿನಲ್ಲಿ ಟೈಟಲ್ನಲ್ಲಿ ತಪ್ಪು ಮಾಡಿದ್ದೀರಾ? ಏನು ಮಾಡಿದೆ ನಾನು? ಏನು ತಪ್ಪು ಮಾಡಿದೆ ಪ್ಲೀಸ್ ಹೇಳಿ, ಎಡಿಟ್ ಮಾಡ್ತೀನಿ. ಗೊತ್ತಿಲ್ಲ ನನಗೆ, ನಾನು ನೋಡಲಿಲ್ಲ. ನಾವು ನೋಡಬಾರ್ದಂತಲ್ವಾ. ಗುಡ್ ಮಾರ್ನಿಂಗ್ ಸಿಸ್ ಅಂತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ರಮ್ಯಾ ಅವರು ಯಾರಿಗೆ ಕೋಪ ಇರೋದು? ಇಲ್ಲ, ಮೇಲೆ ಇದ್ದಾರಲ್ವ ಎಲ್ಲರೂ. ಕೋಪ ಇದ್ದರೆ ಬನ್ನಿ ಕಣೆ ಬೈರಿ ಅಂತ. ನನ್ನ ಮೇಲೆ ಕೋಪ ಇದ್ದರೆ ನಮಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ವೈಶ್ವರು ಹೂ ಅಂತಿದ್ದಾರೆ. ಎವ್ರಿಡೇ ಅವ್ರು ಲೈಕ್ ಡನ್ ಅಂದರೆ ಬೆಳದಿಂಗಳ ಮಾಲೆ ಅಂತ ಬೆಳದಿಂಗಳ ಬರ್ದಿದ್ದೀರಾ ಕನ್ನಡದಲ್ಲಿ? ಬೆಳದಿಂಗಳ ಬಾ ಅಂತ. ಹೌದಾ? ಓಕೆ ನಾನು ನೋಡ್ತೀನಿ. ರಮ್ಯಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ವಯಸ್ಸು ನೋಡ್ತೀನಿ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ನಾನು ನೋಡ್ತೀನಿ, ನೋಡಿ ಸರಿ ಮಾಡ್ತೀನಿ.
ವಯಸ್ಸು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ಲರೂ ಬನ್ನಿ, ನನಗೆ ಬೈರಿಲ್ಕಿದ್ರೆ ಬನ್ನಿ, ಕೋಪ ಇದ್ರೆ ಬನ್ನಿ, ಮೇಲೆ ಕೂತ್ಕೋಬೇಡಿ, ಬನ್ನಿ ಮೆಸೇಜ್ ಮಾಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವ್ರಿಗೆ ಹೆದರಿಕೆ ಆಯಿತು ಯಾರು ಬೈಯೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಮೂಲ್ ನೈಟ್ ಅವರು ಬಂದರು. ಆಯ್ಸಿಸ್ ನಿಮ್ಮ ಮೆಸೇಜೇ ಸಿಕ್ಕಲಿಲ್ಲ ಮೂಲ್ ನೈಟ್ ಅವರೇ. ನನಗೆ ಎಲ್ಲಿ ಮೆಸೇಜ್ ಹಾಕಿದ್ದೀರಿ ನೀವು? ನನಗೆ ಕಮೆಂಟ್ ಹಾಕಿದ್ದೀರಿ. ರಮ್ಯಾ ಅವ್ರು ಸೂಪರ್ ಸಪೋರ್ಟ್, ವೈಶು ಅವ್ರು ಸೂಪರ್ ಸಪೋರ್ಟ್, ಮೂಲ್ ನೈಟ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೈಶು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಎವ್ರಿಡೇ ಅವರು ಕಂಟೆಂಟ್ ಸರ್ಕಲ್ ಗಿಫ್ಟ್ ಡನ್. ನೋಡಿ ಅಣ್ಣ ನಿಮಗೆ ಗಿಫ್ಟ್ ಕೊಟ್ಟರು ನೋಡಿ, ಎವ್ರಿಡೇ ಅನ್ಕಟ್ಟವರು. ಕೊಡಿ ಅವರಿಗೆ, ರಿಟರ್ನ್ ಕೊಡಿ. ಹೈಡ್ ಆಗಿ ಇರುವವರಿಗೆ ಕುರ್ಚಿ ಹಾಕಿ ಕುಂದ್ರಿಸಿ. ಯಾರೆಲ್ಲ ಬನ್ನಿ ಮೇಲಿದ್ದೀರಿ? ವೈಶು ಸೂಪರ್. ಯಾರೆಲ್ಲ ಮೇಲೆ ಇದ್ದೀರಿ ಬನ್ನಿ ಬನ್ನಿ. ನನಗೆ ಬಯಲಿಗಿದ್ರೆ ಬನ್ನಿ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ಬನ್ನಿ ಬನ್ನಿ, ಕೆಳಗೆ ಬಂದು ಮೆಸೇಜ್ ಹಾಕಿ ಬಿಡಿ. ವೈಶು ಸ್ಕೂಟಿ ಬೇಕಾ? ಬೇಕು ಬೇಕು, ಫ್ರೀ ಇದೆಯಾ ಅಕ್ಕ? ಪಿನ್ ಓಕೆ ಓಕೆ ಮಾಡ್ತೀನಿ ಲಕ್ಷ್ಮಿ ಅವರೇ. ಆವಾಗದಿಂದ ಲಕ್ಷ್ಮಿ ಅವರು ಎಲ್ಲಿದ್ದೀರಿ ಅಂತ ನಾನು ಆವಾಜ್ ಆಗ್ತಿದ್ದೆ, ನೀವು ಇದ್ದೇ ಇಲ್ಲ. ಎಲ್ಲಿ ಮಾಡಿದೆ ಆಯಿತಾ? ಮಾಡಿದೆ. ವೈಶು ನನಗೂ ಯಾರಾದರೂ ಗಿಫ್ಟ್ ಕೊಡಿ ಪ್ಲೀಸ್. ಕೊಡ್ತಾರೆ, ಈಗ ಬರ್ತಾರೆ ನೋಡಿ. ಒಬ್ರು ಅದು ವೆಂಕಟಸ್ವಾಮಿ ಇದ್ದಾರಲ್ವ, ಅವ್ರದ್ದು ಲೈವ್ಗೆ ಹೋಗಿದ್ದೆ. ಎಷ್ಟು 25 ಮೆಸೇಜ್ ಹಾಕಿದೆ, ಅವರಿಗೆ ನನ್ನದು ಮೆಸೇಜ್ ಶೋ ಆಗ್ತಾನೆ ಇಲ್ಲ. ಏನು ಮಾಡೋದು? ಅವ್ರು ನನ್ನ ಮೆಸೇಜ್ ಓದೋದಿಲ್ಲ. ನನಗೆ ಬೇಜಾರಾಯ್ತು. ಮತ್ತೆ ಅನ್ಸೋದು ಇದು ಶೋ ಆಗ್ತಿಲ್ಲ, ಅದಕ್ಕೆ ಈಗ ಆಗಿದೆ ಅಂತ. ನಾನು ಮೂನ್ ನೈಟ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮ ಎವ್ರಿಡೇ ಅನ್ಕಟ್ ಅವರು ನೋಡಿ, ಅತ್ತೆಗೆ ಜೈ ಜೈ ಅಂತಿದ್ದಾರೆ. ಸ್ಕೂಟಿ ಬೇಡ, ಕಾರ್ ಬೇಕು ಕೊಡಿಸು ಟಿವಿ ಬ್ರೂ. ಟಿವಿ ಬ್ರೂ ಅವರಿಗೆ ಸ್ಕೂಟಿ ಬೇಡಂತೆ, ನನಗೆ ಸ್ಕೂಟಿ ಸಾಕು, ಕಾರ್ ಬೇಡ, ಕೊಡ್ಸಾಯ್ತಾ? ಅಕ್ಕನವರಿಗೆ ಕೊಡಿಸ್ಬೇಕು, ಅಲ್ಲಿಯ ಕೊಡಿಸ್ಬೇಕು ಅತ್ತೆಗೆ ಆಪ್ ಎಗ್ ರೈಸ್. ಅದೇಂತಕ್ಕೆ ಆಪ್ ಎಗ್ ರೈಸ್? ನಾನು ಮಾಡ್ತೀನಿ ಮನೆಯಲ್ಲಿ, ಬೇಕಾದರೆ ಫ್ರೀ ಕೊಡ್ತೀನಿ. ಬಾ. ಎಲ್ಲಿದ್ದೀರಾ ನೀವು ಇಬ್ಬರು? ಎಂತ ನೀರು? ಬರ್ತೀನಿ ನಿಮಗೆ. ವೈಶು ಅಕ್ಕೋ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಕಂಟೆಂಟ್ ಸರ್ಕಲ್ ಅವರು. ನಿಮ್ಮ ನೋಡುವುದೇ ಒಂದು ಸೌಭಾಗ್ಯ. ಹೇಗೆ ಇದೆ ಆರೋಗ್ಯ? ನಮ್ಮದು ಚೆನ್ನಾಗಿದೆ, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಸೋ ಮಚ್ ಟಿ ವಿ ಅವರು. ವೈಶು ಕಾರ್ ಕೊಡಿಸೋಕ್ಕೆ ದುಡ್ಡಿಲ್ಲ, ತೊಂದರೆ ಇಲ್ಲ, ಇದರಲ್ಲಿ ಮಾರ್ಕೆಟಲ್ಲಿ ಸಿಗುತ್ತಲ್ವ ಜಾತ್ರೆಯಲ್ಲಿ, ಅದನ್ನು ಕೊಡಿಸಿ. ದುಡ್ಡಿಲ್ಲ ಅಂತಾರೆ. ಟ್ರೈನ್ ಅವರು ಬಂದರು, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಗಿಫ್ಟ್ ಕೊಡಿ ಪ್ಲೀಸ್ ಜನರೇ ಅಂತಿದ್ದಾರೆ ವೈಶು ಅವರು. ಟ್ರೈನ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಯಾಕೆ ಶೋ ಆಗ್ತಿಲ್ಲ? ಟ್ರೈನ್ ಅವರು ಸ್ವಲ್ಪ ಸಪೋರ್ಟಲ್ಲಿ. ವೈಶು ಜಾತ್ರೆ ಕಾರು ಕೊಡಿಸು. ಹೌದು, ಟ್ರೈನ್ ಅವರು ಸೂಪರ್ ಸಪೋರ್ಟ್, ರಮ್ಯಾ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ನಿಮಗೆ, ವೆಲ್ಕಮ್. ಎವ್ರಿಡೇ ಚಿಕ್ಕಣ್ಣ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಚಿಕ್ಕಣ್ಣ ಬಂದ್ರಾ? ಎಲ್ಲಿ ಬಂದರು ಚಿಕ್ಕಣ್ಣ ಎಲ್ಲಿದ್ದಾರೆ? ಚಿಕ್ಕಣ್ಣ ಎಲ್ಲಿದ್ದೀರಿ? ಬನ್ನಿ, ಮುಂದೆ ಬನ್ನಿ. ನೀವು ಮೆಂಬರ್ ಕನೆಕ್ಟ್ ಆಗಿ. ರಿಟರ್ನ್ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ರಮ್ಯಾ ಅವರು. ನೋಡಿ, ನೆಟ್ವರ್ಕ್ ಪ್ರಾಬ್ಲಮ್ ಕಮ್ ಮೇಡಮ್. ಓಕೆ ಬ್ರದರ್, ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಟಿ ವಿ ಯಾರು ಗಿಫ್ಟು ಕೊಟ್ಟಿಲ್ಲ, ಕೊಡ್ತಾರೆ ನೋಡಿ. ಟಿ ವಿ ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬನ್ನಿ. ನಮ್ಮ ಮೇಲೆ ಕೋಪ ಇದೆಯಾ? ಬಂದು ಮಾತಾಡಿ, ಬನ್ನಿ, ರಾಜಿ ಮಾಡುವ, ಬನ್ನಿ. 4 ಮೆಂಬರ್ಸ್ ಮೇಲೆ ಇದ್ದಾರೆ. ಬನ್ನಿ, ಕೆಳಗೆ ಬಂದು ಮಾತಾಡಿ ಹೋಗಿ, ಬನ್ನಿ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ TV 17 ಅವರು. ಯಾವಾಗ ಸ್ಕೂಟಿ TV 17 ಅವರೇ? ರಮ್ಯಾ ಅವರು ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ ಅಂತಿದ್ದಾರೆ TV 17 ಅವರು. ರಮ್ಯಾ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್, ಅತ್ತೆಗೆ ಜೈ, ಸೂಪರ್ ಸಪೋರ್ಟ್ ರಮ್ಯಾ ಅವರು. ಬನ್ನಿ ಜನರೇ, ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕ್ 16 ಇದೆ, 3 ಲೈಕ್ ಆ್ಯಡ್ ಆಗಿಲ್ಲ, 4 ಆ್ಯಡ್ ಆಗಿಲ್ಲ. ಬನ್ನಿ ಜನರೇ, ಅನ್ಸಬ್ ಮಾಡ್ತೀನಿ. ಯಾರಿಗೆ ಕೊಟ್ರಿ? ಅಯ್ಯೋ ವೈಶು ಅಂತಿದ್ದಾರೆ. ಯಾರಿಗೆ ಕೊಟ್ರಿ? ಅನ್ಕಟ್ಟವ್ರೆ ನೀವು, ಎವ್ರಿಡೇ ಅನ್ಕಟ್ಟವ್ರೆ. ಅಯ್ಯೋ ವೈಶು ಅಂತಿದ್ದಾರೆ ನೋಡಿ. ತುಂಬ ಸಪೋರ್ಟ್ ಟ್ರೈನ್ ಅವರು. ಗಿವ್ ಮೀ 3 ಸಬ್ 500 ನೋಡಿ. ಟ್ರೈನ್ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ಎವ್ರಿಡೇ ಅನ್ಕಟ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಎವ್ರಿಡೇ ಅನ್ಕಟ್ ನಿಮಗೆ ಕೊಟ್ಟರು.
ಸರ್ಕಲ್ ಬ್ರದರ್ ಕೊಟ್ಟರು ನೋಡಿ. ನೋಡಿ ಟ್ರೈನ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಟ್ರೈನ್ ಅವರೇ ಇಲ್ಲಿ ಸರ್ಕಲ್ ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಟಿ ವಿ ಅವರಿದ್ದಾರೆ, ಎಲ್ರಿಗೂ ಕನೆಕ್ಟ್ ಆಗಿ. ನಿಮಗೆ 500 ಆಗುತ್ತೆ. ರಮ್ಯಾ ಅವರಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ರಮ್ಯಾ ಅವರು ಸೂಪರ್ ಸಪೋರ್ಟ್, ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಸೌಮ್ಯ ಚಿಟ್ಟಿ ಬ್ಲಾಗ್ಸ್ ಅವರು ಬಂದರು. ಆಯ್ ಸಿಸ್ಟರ್, ಆಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಸೌಮ್ಯ ಅವರೇ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಎವ್ರಿ ಡೇ ಅನ್ಕಟ್ ಅವರು ಥ್ಯಾಂಕ್ ಯು. ಕಂಟೆಂಟ್ ಸರ್ಕಲ್ ಅಂತಿದ್ದಾರೆ, ಅವ್ರು ಕೊಡ್ತಾರೆ, ಅವರು 100% ಕೊಡ್ತಾರೆ ಬ್ರದರ್. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲದೆ ಎವ್ರಿ ಡೇ ಅನ್ಕಟ್. ಚಿಕನ್ನ ಮೂಲ್ ನೈಟ್ ಹೌದಾ, ಅವ್ರು ಚಿಕನ್ನವ ನಮ್ಗೆ ಗೊತ್ತಿಲ್ಲ. ಬರ್ಪೆ ಟ್ರೈನ್ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್. ಊಟ ಆಯ್ತಾ ಸಿಸ್ಟರ್? ಹಾಂ, ತಿಂಡಿ ಆಯಿತು. ನೀರು ದೋಸೆ ಮಾಡಿದ್ದೆ, ತಿಂಡಿ ಆಯಿತು. ಟ್ರೈನ್ ಸೂಪರ್ ಸಪೋರ್ಟ್. ಸೌಮ್ಯ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಗೊತ್ತಿಲ್ಲ, ಲೈಕ್ ಬರ್ತಿಲ್ಲಪ್ಪ, ಏನಾಯಿತು? ಸಾಲಾಗಿ ಬನ್ನಿ ಜನರೇ, ನಮ್ಮ ಅತ್ತೆ ಲೈವ್ಗೆ ಊಟದ ವ್ಯವಸ್ಥೆ ಇರುತ್ತದೆ. ನನ್ನ ಇವರ ಅಲಿಯನ ಕಡೆಯಿಂದ ಇರುತ್ತೆ, ಬನ್ನಿ ಎಲ್ಲರೂ. ಅಲಿಯನ ಕಡೆಯಿಂದ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲರೂ ಬಂದು ಜಾಯ್ನ್ ಆಗಿ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ನೋಡಿ. ಶೀಲಾ ಕುಮಾರ್ ಅವರು ಪುಡ್ಡು ಅವರು ಬಂದರು. ಆಯ್ ವೆಲ್ಕಮ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV17 ಅವ್ರದ್ದು ಇವತ್ತು ಬರ್ತ್ಡೇ ಅಂತೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶೀಲಾ ಕುಮಾರ್ ಪುಡ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್. ನೋಡಿ ಯಾರೆಲ್ಲ ಕನೆಕ್ಟ್ ಆಗಲಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಟ್ರೈನ್ ಅವರು ಇದ್ದಾರೆ ನೋಡಿ. ಟ್ರೈನ್ ಅವರಿಗೆ 500 ಆಗಬೇಕಂತ ಎಲ್ಲರೂ ಕನೆಕ್ಟ್ ಆಗಿ. ಲೈಕ್ ಆಧಾರ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಶೀಲಕುಮಾರ್, ನಾನು ಊಟಕ್ಕೆ ಬಂದೆ. ಬನ್ನಿ. ಇವರು ಕಡೆಯಿಂದ ಇದೆ. ಯಾರ ಕಡೆಯಿಂದ? TV17 ಅವರ ಕಡೆಯಿಂದ ಊಟ ಇದೆ ಅಂತ ಇವತ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶ್ ಅವರು ಸೂಪರ್ ಸಪೋರ್ಟ್, ಸೌಮ್ಯ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್, ಸೌಮ್ಯ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್, ಸೌಮ್ಯ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್, ಥ್ಯಾಂಕ್ ಯು. ಎಲ್ರಿಗೂ ಸೂಪರ್ ಸಪೋರ್ಟ್ ಮಾಡಿದ್ದಾರೆ ನೋಡಿ. ಸೌಮ್ಯ ಚಿಟ್ಟಿ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಟ್ರೈನ್ ಅವರಿದ್ದಾರೆ ನೋಡಿ, ವೈಶು ಅವರಿದ್ದಾರೆ, ಮತ್ತು ರಮ್ಯಾ ಅವರಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಹಾಯ್ ಟ್ರೈನ್ ಬ್ರದರ್ ಅಂತಿದ್ದಾರೆ ಸೌಮ್ಯ ಅವರು ನೋಡಿ. ಸೌಮ್ಯ ಸಿಸ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಸೌಮ್ಯ ಅವರೇ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಟ್ರೈನ್ ಅವರು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಪ್ಲೀಸ್ ಸಪೋರ್ಟ್ ಗೈಸ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ಕೂಡ ರಿಟರ್ನ್ ಕೊಡ್ತಾರೆ. ಶ್ರೀಲಕುಮಾರ್ ಸೌಮ್ಯ ಹಾಯ್ ಅಂತಿದ್ದಾರೆ. ಸೌಮ್ಯ ಚಿಟ್ಟಿ ಸೂಪರ್ ಅಂತಿದ್ದಾರೆ. ಟ್ರೈನ್ ಅವರು ಸೌಮ್ಯ ಸಿಸ್ ಮೇಡಮ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಹಾಯ್ ಅಂತಿದ್ದಾರೆ ನಮ್ಮ ಶೀಲಾ ಕುಮಾರ್ ಪುಡ್ ಅವರು ನೋಡಿ. ಅವರಿಗೆ 500 ಆಗಬೇಕಂತ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಮ್ಯಾ ಅವರು ಸೌಮ್ಯ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸೌಮ್ಯ ಅವರೇ, ರಮ್ಯಾ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ನೀವು ರಿಟರ್ನ್ ಕೊಡಿ ಅವರಿಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಅತ್ತೆ ಲೈವ್ಗೆ ಊಟದ ವ್ಯವಸ್ಥೆ ಇರುತ್ತದೆ. ಸ್ಪೆಷಲ್ ಆಗಿ ಕಿರಿ ಪಾಯಸ, ಉಚಿತವಾಗಿ 2 ಬೀದಿ ಮಾತ್ರೆ ಇರುತ್ತದೆ. ಎಂಥದ ನೀನು ಹಾಗೆ ಮಾಡೋದು? ಓಕೆ ಸಿಸ್ಟರ್, ನಾನು ವಿಡಿಯೋ ನೋಡಿ ಆಮೇಲೆ ಕೊಡ್ತೀನಿ, ಓಕೆನಾ ರಮ್ಯಾ ಸಿಸ್ಟರ್ ಅಂತಿದ್ದಾರೆ ನೋಡಿ. ಶೀಲಾ ಹಾಯ್ ಮೇಡಮ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲದೆ ರಮ್ಯಾ ಅವರು ಸೌಮ್ಯ ಅವರು ಸೂಪರ್ ಸಪೋರ್ಟ್, ರಮ್ಯಾ ಅವರು ಓಕೆ ಸೌಮ್ಯ ಸಿಸ್ ಅಂತಿದ್ದಾರೆ ನೋಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಕೊಡ್ತಾರೆ ಸೌಮ್ಯ ಸಿಸ್ ಕೊಡ್ತಾರೆ. ನಾಯಿ ಶೀಲಾಂಗ್ ಅಕ್ಕ, ನಾಯಿ ಶೀಲಕ್ಕ. ಎಂಥದೇ ಇದು? ಏನು ಮಾಡಿದ್ದು? ಇದು ಎಂತ ಮಾಡಿದ್ದು? ಹಾಗೆಲ್ಲ ಮಾಡಬಾರ್ದು. ನಿಮಗೆ ಊಟನೇ ಕೊಡಬಾರ್ದು, ನಿಮಗೆ ಮಕ್ಕಳಿಗೆ ಊಟ ಕೊಡಬಾರ್ದು, ಸುಮ್ಮನೆ ಇರಲ್ಲ. ನೋಡು, ಇದು ಕ್ಲೀನ್ ಮಾಡಿ. ಅದು ಅವನಿಗೆ ಯಾರು ಕೊಟ್ಟಿದ್ದು? ಟ್ರೈನ್ ಅವ ಸೂಪರ್ ಸಪೋರ್ಟ್. ರಮ್ಯಾ ಹಾಯ್ ಅಂತಿದ್ದಾರೆ ನೋಡಿ. ಶೀಲಾಕುಮಾರ್ ಏತಿಯವ್ವ, ಬಾ ಒಳಗೆ ಬಾ. ಬರ್ತೇನೆ ಬಲ ಉಲಾಯ್ ಬಲ. ನಂದು ಮಗಂದು ಕೆಲಸ ನೋಡಿ, ಇವತ್ತು ಹೋಲಿ ಮಾಡ್ತಿದ್ದಾನೆ ನೋಡಿ. ಇದೇ ಕೆಲಸ ಆಯಿತು ನೋಡಿ, ಇದೇ ಆಯಿತು ನನಗೆ ಕೆಲಸ ಅಂದರೆ ಕೆಲಸ ಮಕ್ಕಳದ್ದು. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ ಅಂತಿದ್ದಾರೆ ನೋಡಿ. ಯಾರೆಲ್ಲ ಮೇಲೆ ಇದ್ದೀರಿ ಬಂದು ಕೆಳಗೆ ಬಂದು ಮೆಸೇಜ್ ಮಾಡಿ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೋಗಬೇಡ ಸೂಪರ್ ಸಪೋರ್ಟ್. ಹೊಸಬ್ರು ಕೊನೆ ತನಕ ಹೊಸತನ ತನ್ನಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್, ಸೌಮ್ಯ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ಸೂಪರ್ ಸಪೋರ್ಟ್. ಇವತ್ತು ಏನೋ ಸಂಡೇ ಅಂತ ಜನ ಕಮ್ಮಿ. ಎಂತದ ಸಂಡೇ ಜನ ಕಮ್ಮಿ ಇವತ್ತು.
ಟ್ರೈನ್ ಅವರ್ ಸೂಪರ್ ಸಪೋರ್ಟ್, ಟ್ರೈನ್ ಅವರ್ ಸೂಪರ್ ಸಪೋರ್ಟ್, ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಯಾಕೆ ಎಲ್ಲರೂ ಒಮ್ಮೆಲೆ ಹೋಗಿದ್ದು, ಯಾಕೆ ಹಾಗೆ ಮಾಡಬೇಡಿ ಫ್ರೆಂಡ್ಸ್. TV17 ಅವರಿದ್ದಾರೆ ನೋಡಿ, ಸೌಮ್ಯ ಅವರು ಸೂಪರ್ ಅಂತಿದ್ದಾರೆ. ಶೀಲಕುಮಾರ್, ಏ ಸೌಮ್ಯ ಎಂತ ನಾಯಿ ಅಂತಿದ್ದೀರಾ? ಏ ಸೌಮ್ಯ ಏಕೆ ನಾಯಿ ಅಂತಿದ್ದೀರಾ? ಯಾಕೆ ನಾಯಿ ಅಂದಿದ್ದು? ಟ್ರೈನ್ ಅವರು ಸೂಪರ್ ಸಪೋರ್ಟ್, ಟ್ರೈನ್ ಅವರು ನನಗೆ ಗಿಫ್ಟ್ ಕೊಡಿ, ಇಲ್ಲ ಅಂದರೆ ನಮ್ಮ ಮಮ್ಮಿ ಕರ್ಕೊಂಡು ಬರ್ತೀನಿ. ಬಾ 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 ಬಂದು ಬಿಡಿ. TV17 ಅವರೇ ಬನ್ನಿ. ಮಮ್ಮಿಂದು ಫ್ರೆಂಡ್ ಮಾಡ್ತೀನಿ ನಾನು, ನನಗೆ ಫ್ರೆಂಡ್ ಆಗುತ್ತೆ ಮಮ್ಮಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರಿಗೆ ನಾಯಿ ಅಂದಿದ್ದು? ಯಾರು? ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ವೈಶು, ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಪ್ಲೀಸ್. ನೋಡು ಫ್ರಿಜ್ ಇಡು ಬದಿ ಏಪಲ್ ಒಂದು ಪಾಡ್ರ ಬಲ್ಲೆ ಅವ ಕೈ ಪಾಡ್ರ ಬಲ್ಲೆ ಇಡಗಲ್ಲ ಶಾಕ್ ಆಪುಂಡು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವರೇ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ರಮ್ಯ ಅವರೇ, ಥ್ಯಾಂಕ್ ಯು. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ ಇರ್ತೀರಾ? ಬಂದು ಸಪೋರ್ಟ್ ಮಾಡಿ. ವೈಶು ಹಾಯ್ ಅಂತಿದ್ದಾರೆ ನಮ್ಮ ಶೀಲಾಕುಮಾರ್ ಪುಡ್ ಅವರು. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಂತ 19 ಲೈಕ್ ಡನ್ ಅಂತಿದ್ದಾರೆ. ಯಾರು ಬಂದರು? TV17 ಹಾಯ್ ಅಂತಿದ್ದಾರೆ. TV17 ಎಲ್ಲಿ ಹೋಗಿದ್ದೀರಿ? ಮಂಜುನಾಥ್ ಅವರು ಬಂದರು. ಹಾಯ್ ಮಂಜುನಾಥ್ ಅವರೇ, ನೋಡಿ 19 ಲೈಕ್ ಡನ್ ಅಂತಿದ್ದಾರೆ. ನೋಡಿ ಮಂಜುನಾಥ್ ಅವರೇ, ನಿಮ್ಮ ವಿಡಿಯೋವನ್ನು ನೋಡಿದ್ದೀನಿ ನಾನು. ಚಂದ್ರಿಕಾ ಮೇಡಮ್ ಚಾನಲ್ನಲ್ಲಿ ನನ್ನ ಬಗ್ಗೆ ಒಂದು ವಿಡಿಯೋ ಹಾಕಿದ್ದಾರೆ, ಪ್ಲೀಸ್ ಎಲ್ಲರೂ ನೋಡಿ, ನನ್ನ ಆರೋಗ್ಯ ವಿಷಯ ಇದೆ, ಪ್ಲೀಸ್ ಎಲ್ಲರೂ ನೋಡಿ ಅಂತಿದ್ದಾರೆ. ಹೌದು, ಮಂಜುನಾಥ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ದಾರೆ ಚಂದ್ರಿಕಾ ಅವ್ರದ್ದು ಚಾನಲಲ್ಲಿ. ನೋಡಿ, ತುಂಬ ಕಷ್ಟದಲ್ಲಿದ್ದಾರೆ ಅವರು, ತುಂಬ ಕಷ್ಟ ಪಡ್ತಿದ್ದಾರೆ ಪಾಪ. ನೋಡಿ ತುಂಬ ಬೇಜಾರಾಯ್ತು ನನಗೂ ಕೂಡ. ನೋಡಿ ನೀವು ಕೂಡ ನೋಡಿ, ಮತ್ತು ಅವರ ಚಾನಲ್ಗೆ ಹೋಗಿ ನೀವು ಕೂಡ ಸಪೋರ್ಟ್ ಮಾಡಿ. ತುಂಬ ಕಷ್ಟದಲ್ಲಿದ್ದಾರೆ ಅವರು. ಎಲ್ಲಿ ಸೌಮ್ಯ ಎಲ್ಲಿ? ಯಾರು? ಶೀಲಾ ಅತ್ತೆ ಹಾಯ್ ಅಂತಿದ್ದಾರೆ. ಸೌಮ್ಯ ಚಿಟ್ಟಿ, ಏನೋ ಒಂದು ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ ಬೆಳದಿಂಗಲು ಸಿಸ್ಟರ್. ಹೌದಾ? ಓ, ಟೈಪಿಂಗ್ ಮಿಸ್ಟೇಕ್ ಅಂತೆ. ನೋಡಿ, ನನಗೆ ಮಗಳು ಇಲ್ಲ. ಅವರು ಎಲ್ರಿಗೂ ಅತ್ತೇನೆ ಅನ್ನೋದು. ನನಗೂ ಕೂಡ 2 ಗಂಡು ಮಕ್ಕಳೇ ಇರೋದು, ನನಗೆ ಮಗಳು ಇಲ್ಲ. ಶೈಲು ತ್ಯಾಗಿ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ನೋಡಿ, ಅವರು ಹೋಗಿದ್ದಾರೆ. ಐಶಿಲ್ಲ ಸನ್ವಿತಾ ಏನು ಈಗ ಒರ್ಸಿ ಬಂದೆ ನಾನು ಇಡು ಅಲ್ಲಿ ಇಡು ಈಗ ಒರ್ಸಿ ಬಂದೆ ನಾನು. ನಮಗೆ ಅದೇ ಕೆಲಸ ಅಲ್ವಾ, 3 ಸರ್ತಿ ಕ್ಲೀನ್ ಮಾಡಲಿಕ್ಕೆ. ಹಾಂ, ಇರಬೇಕಲ್ವ ಸುಮ್ಮನೆ. ಥ್ಯಾಂಕ್ ಯು. ನನಗೆ ಮಗಳು ಇಲ್ಲ ಅಂತಿದ್ದಾರೆ ಏಜಸ್ ಅವರು. ಶೀಲಾ ಅತ್ತೆ, ನನಗೆ ಪಾರು ಇದ್ದಾಳೆ ಅಮ್ಮ. ಶೀಲಾ ಕಂದು, ಯಾವಾಗಲೂ ನನಗೆ ಟೈಪಿಂಗ್ ಮಿಸ್ಟೇಕ್ ಆಗುತ್ತೆ. ಸೂಪರ್ ಅಂತಿದ್ದಾರೆ. ಸೌಮ್ಯ ಶೆಟ್ಟಿ ಅವರು ಟಿವಿ ಇದ್ದಾರೆ ಅತ್ತೆ ಅಂತಿದ್ದಾರೆ. ಟೈಪಿಂಗ್ ಮಿಸ್ಟೇಕ್ ಆಯ್ತಂತೆ. ಅಯ್ಯೋ ದೇವಾ. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ರಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಕ್ಕಳದು ಗಲಾಟೆ. ಓಕೆ ಸೌಮ್ಯ ಅಂತಿದ್ದಾರೆ. ಟೈಪಿಂಗ್ ಮಿಸ್ಟೇಕ್ ಆಯ್ತಂತೆ, ಆಗುತ್ತೆ ಕೆಲವೊಮ್ಮೆ ಹಾಗೆ ಟೈಪಿಂಗ್ ಮಿಸ್ಟೇಕ್. ಏಜಸ್ ಅಕ್ಕ ಹಾಯ್ ಅಂತಿದ್ದಾರೆ. ಟಿವಿ ಅವರು ಎಸ್ ಅಂತಿದ್ದಾರೆ. ನೋಡಿ, ಯಾರೆಲ್ಲ ಹೈಡಲ್ಲಿದ್ದೀರಿ ಬಂದು ಸಪೋರ್ಟ್ ಮಾಡಿ. ಹೈಡಲ್ಲಿದ್ದೀರಾ ಅಕ್ಕ? ಪಿನ್ ಮೀ ಅಂತಿದ್ದಾರೆ. ಓಕೆ, ನೋಡಿ ನಾನು ಪಿನ್ ಮಾಡ್ತೀನಲ್ವಾ, ನೀನಿರ್ತಿ ವೈಶು.
ನಿಂದೇನು ಪ್ರಾಬ್ಲಮ್ ಇಲ್ಲ. ಆಗ 3 ಜನ ಪಿನ್ ಮಾಡ್ಲಿಕ್ಕೆ ಹೋದ್ರು, ಪಿನ್ ಮಾಡಿ ಅಂದಮೇಲೆ ಸೀದಾ ಹೋಗಿಯೇ ಬಿಟ್ರು ಅವರು. ಇಲ್ವೇ ಇಲ್ಲ. ಮತ್ತೆ ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ಸಮಾಚಾರ ಏನಿಲ್ಲ, ಈಗ ಊಟಕ್ಕೆ ಸುಮ್ಮನೆ ಕೂತ್ಕೋ. ಅತ್ತೆ ಸೂಜಿ ಹಾಕಿದೆ, ವೈಶುಗಿ ಹಾಕಿದೆ ನೋಡಿ. ರಮ್ಯಾ ಅವ್ರ ಸೂಪರ್ ಸಪೋರ್ಟ್, ರಮ್ಯಾ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ವೈಶು. ಶೀಲಾ ಸಿಸ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ. 8 PM ಟು 9 PMಗೆ ಲೈವ್ಗೆ ಬನ್ನಿ. ಓಕೆ ಬರುವ 8. ಓಕೆ ಬರುವ. ಯಾರಿಗೆಲ್ಲ ಮೀನು ಫ್ರೈ ಬೇಕು ಬನ್ನಿ, ನನಗೆ ಹಾಕಿ ಸೂಜಿ. ಅವ್ರದ್ದಾದ್ಮೇಲೆ ನಿಮಗೆ ಹಾಕ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರಮ್ಯಾ ಅವರು. ಥ್ಯಾಂಕ್ ಯು ಸೋ ಮಚ್. ಶೀಲಕ್ಕ ಕೊಡಿ, ರಿಟರ್ನ್ ಕೊಡ್ತೀನಿ ಈಗಲೇ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೀನು ತಿನ್ನುವವರಿಗೆ ಮೀನು ಫ್ರೈ ಬೇಕಾದರೆ ಬನ್ನಿ, ಮೀನು ತಿನ್ನದವರಿಗೆ ಸಾರಿ, ನನಗೆ ಬೇಕು ಫಿಶ್ ಫ್ರೈ ಮಾಡ್ತಿದ್ದೀನಿ ಬನ್ನಿ. ನನ್ನ ಮಕ್ಕಳಿಗೆ ಈಗಲೇ ಬೇಕಂತೆ, ಅದಕ್ಕೆ ಮಾಡಿದೆ ಮಾಡುವ ಅಂತ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ವಾಚ್ ಅವರ್ ಹೇಗಿದೆ ಸಿಸ್? ವಾಚ್ ಅವರ್ ಇದೆ ಸಿಸ್, 1K ಆಯಿತು. ಆದರೆ ವಾಚ್ ಅವರ್ ಹೆಚ್ಚಿಲ್ಲ ಸಿಸ್, ಅಷ್ಟೇನಿಲ್ಲ. ನನಗೆ ಲೈವಲ್ಲಿ ಒಮ್ಮೊಮ್ಮೆ 20 ಗಂಟೆ 15 ಅವರ್ ಅದೆಲ್ಲ 15, 19, 20, 20 ಅದೆಲ್ಲ ಸಿಗುತ್ತೆ. ಅಷ್ಟು ಆ್ಯಡ್ ಆಗಲ್ಲ ಅವ್ರದ್ದು. ವೈಶು ಕೊಟ್ಟಿದ್ದೀನಿ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೊಹಮ್ಮದ್ ಸಬೀರ್ ಅವರು ಬಂದರು. ಗುಡ್ ಮಾರ್ನಿಂಗ್ ಸಿಸ್ಟರ್, ಗುಡ್ ಮಾರ್ನಿಂಗ್ ಬ್ರದರ್, ಗುಡ್ ಮಾರ್ನಿಂಗ್ ಬ್ರದರ್. ಲೈಕ್ ಕೊಡಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್. ಮೊಹಮ್ಮದ್ ಸಬೀರ್ ಪ್ಲೀಸ್ ಲೈಕ್ ದೀಜಿಯೇ. ಶೀಲಾ ಸಿಸ್ ಗಿಫ್ಟ್ ಬಂದಿಲ್ಲ, ಕಮೆಂಟ್ ಹಾಕಿ, ಗಿಫ್ಟ್ ಕೊಡಿ. ಅತ್ತೆಗೆ ಜೈ, ಸೂಪರ್. ಈಗಲೇ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ವೈಶು. ರಮ್ಯಾ ಅವರು ಟೋಟಲ್ ಎಷ್ಟಾಗಿದೆ ಅದು ಲೈವಲ್ಲಿ ಹೇಳ್ಬಾರ್ದು ಅಂತಾರೆ ರಮ್ಯಾ ಅವರೇ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಗುತ್ತೆ ಹೇಳಲಿಕ್ಕೂ ಕೂಡ. ಟೋಟಲ್ 500 ಸಮಥಿಂಗ್ ಆಗಿದೆ. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಲೈಕ್ ಡನ್ 20. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಓಕೆ. ನಿಮ್ಮದು ಎಷ್ಟಾಗಿದೆ ರಮ್ಯಾ ಅವರೇ? ಹೆಚ್ಚೇನಿಲ್ಲಪ್ಪ, ಅದು ಹೆಚ್ಚಂತ ಕಾಣ್ತಿಲ್ಲ ನನಗೆ. ಆದರೆ 1 ತಿಂಗಳದ್ದು ಆಗ್ಬೋದು ಅಂತ ಅಂದ್ಕೊಂಡೆ ನಾನು. 1.5 ತಿಂಗಳಾಯ್ತಲ್ವ, ಅಷ್ಟೇ ಅಲ್ವಾ. ಸೂಪರ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ನಾನು ಊರಿಗೆ ಹೋಗ್ತಿದ್ದೀನಿ, ನನಗೆ ಸಿಟ್ಟು ಬಂದಿದೆ ಅತ್ತೆ. ಯಾಕೆ ಅಲ್ಲಿಯಾ ನೀವು ಊರಿಗೆ ಹೋಗೋದು? ಯಾಕೆ ಊರಿಗೆ ಹೋಗೋದು? ಊರಿಗೆ ಹೋಗಬೇಡ, ಅತ್ತೆಗೆ ಸಪೋರ್ಟ್ ಮಾಡು. ಹುಡುಗಿ ಇಲ್ಲ ನಿನಗೆ ಕೊಡ್ಲಿಕ್ಕೆ, ಆಯಿತಾ? ಅತ್ತೆ ಹತ್ರ ಗಂಡು ಮಕ್ಕಳೇ ಇರೋದು, ಇಬ್ಬರು. ಹುಡುಗಿ ಕೊಡುವಂತಲು. ಮೊಹಮ್ಮದ್ ಹಾಯ್ ಅಂತಿದ್ದಾರೆ. ಪಿನ್ ID, पिन में दीदी पिन मोहन भैया 2 वेटिंग में है. एक TV17 के बाद आपको करती हूँ, थोड़ा वेटिंग में है पिन. ವೈಶು ಅವರೇ, TV17 ಅವರೇ, ನಿಮ್ಮದು ಕೊಡಬೇಕಾ? ಕೊಡ್ತೀನಿ ಬಾ. ಫಿಶ್ ಫ್ರೈ TV17 ಅವ್ರದ್ದು ಮಾಡ್ತೀನಿ ವೈಶು. ಮತ್ತೆ ನಿಮ್ಮದು ಮಾಡ್ತೀನಿ ವಾಪಸ್. ಅವ್ರದ್ದು ಆದಮೇಲೆ ಅವ್ರದ್ದು ಮಾಡ್ತೀನಿ. 5 ನಿಮಿಷ ಮಾಡ್ತೀನಿ ಎಲ್ಲರದು. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಮೀನು ಫ್ರೈ ನೋಡಿ, ಬನ್ನಿ ತಿನ್ನಿ. ಬನ್ನಿ, ನೋಡಿದ್ರಾ? ನಿಮ್ಮಿಷ್ಟ ಅಕ್ಕ. ಇನ್ನು 5 ಮಿನಿಟ್ ಆಗಿಲ್ವಾ? ಅಯ್ಯೋ ದೇವಾ, ಏನು ಮಾಡೋದು ವೈಶು? 5 ನಿಮಿಷ ಆಗಿಲ್ವಾ? ಮಾಡ್ತೀನಿ ನೋಡಿ. TV17 5 ನಿಮಿಷ ಆಗಲಿ, ಮತ್ತೆ ಮಾಡ್ತೀನಿ, ನೋಡ್ತೀನಿ ಟೈಮ್. ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಬಂದರು. 11ವರೆಗೆ ಮಾಡ್ತೀನಿ. ಸೌಮ್ಯ ಸೂಪರ್ ಸಪೋರ್ಟ್ ಅಲ್ಲಿಂದ ಅಂದರೆ ಕೊಡ್ತೀನಿ ಅಂದನಲ್ವಾ, ಹೋಗು. ಹೋಗಬೇಕು, ಕಾಯಬೇಕಲ್ವಾ? ಕೊಡ್ತೀನಿ, ಹೋಗು. ವೈಶು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರೇ, ವೆಲ್ಕಮ್ ನಿಮಗೆ. ಸೌಮ್ಯ ಅವರೇ ಥ್ಯಾಂಕ್ ಯು ಸೋ ಮಚ್.
ವೈಶು ಅವರೇ ಥ್ಯಾಂಕ್ ಯು. TV917 ಅವರೇ ಥ್ಯಾಂಕ್ ಯು. ವೈಶು ಅವರೇ ಥ್ಯಾಂಕ್ ಯು. ಸೌಮ್ಯ ಅವರೇ ಥ್ಯಾಂಕ್ ಯು. ಹಲೋ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಸೌಮ್ಯ ಅವರೇ ಥ್ಯಾಂಕ್ ಯು. ರಮ್ಯ ಅವರೇ ಥ್ಯಾಂಕ್ ಯು. ಸೌಮ್ಯ ಅವರೇ ಥ್ಯಾಂಕ್ ಯು. ರಮ್ಯ ಅವರೇ ಥ್ಯಾಂಕ್ ಯು. ಮೊಹಮ್ಮದ್ ಅವರೇ ಶೀಲಾಜಿ ರಿಟರ್ನ್ ಡನ್. ಶೀಲಾಜಿ ರಿಟರ್ನ್ ಡನ್. ಮೊಹಮ್ಮದ್ ಸಬೀರ್. ರಮ್ಯ ಅವರು ಸೂಪರ್. ಸೌಮ್ಯ ಸೂಪರ್. ಅತ್ತೆಗೆ ಜೈ ಜೈ ಜೈ. ನನ್ನ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಮೀನು ಫ್ರೈ ಬೇಕಂತೆ, ಅದಕ್ಕೆ ಮಾಡಿದ್ದು. ಮೀನು ಫ್ರೈ ಮಾಡಮ್ಮ ಅಂದರು. ಸೌಮ್ಯ ಅವರು ಸೂಪರ್ ಓಕೆ ಬಾಯ್ ಅಂತಿದ್ದಾರೆ. ಶೀಲಾ ಅವರೇ ನಿಮಗೆ ಡನ್ ಅಂತೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಶೀಲಾ ಕುಮಾರ್ ಫುಡ್ ಅವರೇ. ಇಷ್ಟೊತ್ತು ಸಪೋರ್ಟ್ ಮಾಡಿದಾಗೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಮೊಹಮ್ಮದ್ ಶೀಲಾಜಿ ರಿಟರ್ನ್ ಡನ್ 806 ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸೌಮ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಲೈವ್ಗೆ ತುಂಬ ದಿನದಿಂದ ಜಾಯಿನ್ ಆಗಿಲ್ಲ. ನನಗೆ ಗೊತ್ತಿಲ್ಲ, ನಿಮ್ಮದು ಒಮ್ಮೊಮ್ಮೆ ಸಿಗುತ್ತೆ ಒಮ್ಮೊಮ್ಮೆ ಸಿಗಲ್ಲ. ಇಲ್ಲಾಂದರೆ ಎಲ್ಲರದ್ದು ಲೈವ್ಗೆ ಜಾಯಿನ್ ಆಗಿ ಬರ್ತೀನಿ ನಾನು. ಇವತ್ತು ಒಬ್ಬರಿಗೆ ಹೋಗಿದ್ದೆ, ಅವ್ರದ್ದು ಇದೇ ಆಗ್ತಿಲ್ಲ. ಅವ್ರು ಬರ್ತಾರೆ ಆದರೆ ಹೋಗಿದ್ದೆ, ಅವ್ರದ್ದು ಮೆಸೇಜ್ ಆಗ್ತಿರ್ಲಿಲ್ಲ. ಗಿಫ್ಟ್ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೌಮ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಎಲ್ಲರೂ ಬನ್ನಿ ನನ್ನ ಲೈವಿಗೆ ಅಂತಿದ್ದಾರೆ. ಲೈವಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಸೌಮ್ಯ ಅವರು. ಥ್ಯಾಂಕ್ ಯು. ಎಫ್ಟಿ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಸೂಪರ್ ಸಪೋರ್ಟ್. TV17 ಅವರು ಟ್ಯಾಗು ವೈಶು ಗೋ ಗಿಫ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಬನ್ನಿ. ಹೆಪ್ಪಿ ಡೇ ಅವರಿದ್ದಾರೆ ನೋಡಿ, ಎಲ್ಲರೂ ಕನೆಕ್ಟ್ ಆಗಿ. ಹಾಗೆ ವೈಶು ಅವರಿದ್ದಾರೆ, TV17 ಅವರಿದ್ದಾರೆ, ಮೊಹಮ್ಮದ್ ಬ್ರದರ್ ಇದ್ದಾರೆ. ಎಲ್ರಿಗೂ ಆಗಿ ಕನೆಕ್ಟ್. TV17 ಫಾಸ್ಟ್ ಸೂಪರ್ ಮೆಸೇಜ್ ಹಾಕು, ನಿಮಗೆ ಮೀನು ಫ್ರೈ ಕಳಿಸಿ ಕೊಡ್ತೀನಿ ನಾನು, ಆಯಿತಾ? ಕೊಡ್ತೀನಿ ನಿಮಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಅನಿ ಡೇ ಅವರು. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV7 ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸಂಡೇ ಅಲ್ವಾ, ಜನ ಕಮ್ಮಿ. ವೈಶು ಅವರು ಶೀಲಾಸಿಸ್ ಬೀಟ್ರೋಟ್ ಜ್ಯೂಸ್ಗೆ ಗಿಫ್ಟ್ ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ. ಸೌಮ್ಯ ಸೂಪರ್ ಸಪೋರ್ಟ್. ಅತ್ತೆಗೆ ಜೈ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮತ್ತೆ ಬಿಸಿ ಉಂಟಲ್ವಾ, ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟ್. ಸೌಮ್ಯ ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಏನು ವಾಚ್ ಅವರ್ ಕಂಪ್ಲೀಟ್ ಮಾಡೋದಂತ ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ರೆ ನನಗೆ ಸ್ವಲ್ಪ ಹೇಳ್ಕೊಡಿ, ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡ್ತೇನೆ ಒಮ್ಮೆ. ವೈಶುಗೆ ಹಾಗಲಕಾಯಿ ಜ್ಯೂಸ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು ವೈಶು ಅವರೇ. ಥ್ಯಾಂಕ್ ಯು. ಅಶ್ವಿನಿ ಭಾಸ್ಕರ್ ಅವರು ಬಂದರು. ಹಾಯ್ ವೆಲ್ಕಮ್. ಅಶ್ವಿನಿ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಶ್ವಿನಿ. ಸುನೀತಾ ಅವರು ಬಂದರು. ಸುನೀತಾ ಬ್ಲಾಗ್ ಜೈನ್ ಅವರು ಬಂದರು. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ನನಗೆ ಗೊತ್ತಿಲ್ಲ ಅತ್ತೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸುನೀತಾ ಅವರು. ಥ್ಯಾಂಕ್ ಯು ಸೋ ಮಚ್. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಅಶ್ವಿನಿ 21 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಶ್ವಿನಿ ಭಾಸ್ಕರ್ ಅವರು 21 ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುರಿತಾ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಸೌಮ್ಯ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೌಮ್ಯ ಅವರು ಸೂಪರ್ ಸಪೋರ್ಟ್. NBR ಅವರು ಬಂದರು. ಹಾಯ್ ಸಿಸ್ಟರ್ ಸೂಪರ್ ಸಪೋರ್ಟ್. ಭಾಸ್ಕರ್ ಅಶ್ವಿನಿ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರ ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಶ್ವಿನಿ ಭಾಸ್ಕರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಸಿಟಿ ಸೂಪರ್ ಸಪೋರ್ಟಲ್ಲಿದ್ದಾರೆ. RBR ಆಯ್ ಅಂತಿದ್ದಾರೆ ನೋಡಿ. RBR ಯಾರು? NBR ಹೌದು. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಅನ್ನು ಕೊಡಿ. ಹಾರ್ಲಿಕ್ಸ್ ಅವರು ಬಂದರು. ಹಾರ್ಲಿಕ್ಸ್ ಹಾಯ್ ವೆಲ್ಕಮ್. ಹಾರ್ಲಿಕ್ಸ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಹಾರ್ಲಿಕ್ಸ್ ಅವರೇ. NBR ಅವರು NBR ಯಾಕೆ ಮಾತಾಡ್ತಿಲ್ಲ ಅಂತಿದ್ದಾರೆ. TV ಅಂತಿದ್ದಾರೆ. ಸೂಪರಲ್ಲಿದ್ದಾರೆ. ಅಶ್ವಿನಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿ. ಹಾರ್ಲಿಕ್ಸ್ ಅವರು ಸುನೀತಾ ಜೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾರ್ಲಿಕ್ಸ್ ಅವರು ಲೈಕ್ ಡನ್ ಅಂತಿದ್ದಾರೆ ನೋಡಿ. ಲೈಕ್ ಕೊಡಿ ಅಂತಿದ್ದೇನೆ ನಾನು. ಸೌಮ್ಯ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಎಲ್ಲಿ ಓದಿ? ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಬಾಯ್ ಬಾಯ್ ಬೆಳದಿಂಗಲ್ಲು ಸಿಸ್ಟರ್, ಬಾಯ್ ಬಾಯ್. ಸೌಮ್ಯ ಅವರೇ, ನಿಮ್ಮ ಖಂಡಿತ ಜಾಯ್ನ್ ಆಗ್ತೀನಿ ಇವತ್ತು. ನನಗೆ ನಿಮ್ಮದು ಕಣ್ಣಿಗೆ ಬಿದ್ದರೆ ನಾನು ಬಿಡುವುದಿಲ್ಲ, ಬಂದು ಜಾಯ್ನ್ ಆಗ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಸೊ ಮಚ್. ಎವ್ರಿ ಡೇ ಅನ್ ಕಟ್ ಅವರು ರಿಟರ್ನ್ ಮಾಡಿ ಅಂತಿದ್ದಾರೆ. ಯಾರಿಗೆ ಕೊಟ್ಟರು ಎವ್ರಿ ಡೇ ಅನ್ ಕಟ್ ಅವರೇ? ಯಾರು ರಿಟರ್ನ್ ಮಾಡಿಲ್ಲ ನಿಮಗೆ? ಯಾರು ಒಮ್ಮೆ ರಿಟರ್ನ್ ಮಾಡೋದಿದ್ರೆ ಮೆಸೇಜ್ ಹಾಕಿ. ನೀವು ಕೂಡ ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ, ಆಯಿತಾ? NBR ಅವರು ಊಟ ಆಯ್ತಾ ಅಂತಿದ್ದಾರೆ. ಬೆಸ್ಟ್ ಅವರು ವಾರ್ಲಿಕ್ಸ್ ಅಂತಿದ್ದಾರೆ. ಎವ್ರಿ ಡೇ ಅನ್ ಕಟ್ ಅವರು ವಾರ್ಲಿಕ್ಸ್ ಅವ್ರದ್ದು ಸಪೋರ್ಟ್ ಐ ಡಿ ಎವ್ರಿ ಡೇ ಅನ್ ಕಟ್ ಅವರೇ. ಅವರು ಗಿಫ್ಟ್ ಕೊಡಲ್ಲ. ಏಯ್ ನಿಮಗೆ ಹ್ಯಾಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಾಡಿಲ್ಲ ಟಿವಿ ಅಂತಿದ್ದಾರೆ ನೋಡಿ. ಸುನೀತಾ ಜೈನ್ ಅವರು ಸೂಪರ್ ಸಪೋರ್ಟ್. ಆಲಿನ್ ಒನ್ ಅವರು ಬಂದರು. ಹಾಯ್, ವೆಲ್ಕಮ್ ಆಲಿನ್ ಒನ್ ಅವರೇ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು ರಮ್ಯಾ ಅವರೇ, ಥ್ಯಾಂಕ್ ಯು. ಆಲಿನ್ ಒನ್ ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್. ಭುವನ ಅತ್ತೆ ಹಾಯ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. NBR ಅವರು ಹಾಯ್ ಆಲ್ ಇನ್ ಒನ್ ಅಂತಿದ್ದಾರೆ. ಆಲ್ ಇನ್ ಒನ್ NBR ಅಂತಿದ್ದಾರೆ. ಮೊಹಮ್ಮದ್ ಸಬೀರ್ ಅವರು ನೈಸ್ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ ಅಭಿ ಆಪ್ಕಾ ಪಿನ್ ಕरूंगी 5 ಮಿನಿಟ್ ಮೇ. ರಮ್ಯಾ ಅವರು ಸೂಪರ್ ಸಪೋರ್ಟ್. ವೈಶು ಭುವಿ ಅಕ್ಕ ಅಂತಿದ್ದಾರೆ. ಅಶ್ವಿನಿ ಭಾಸ್ಕರ್ ಅವರು ಸೂಪರ್ ಅಂತಿದ್ದಾರೆ. ಟಿವಿನವನು NBR ಊಟ ಮಾಡಿ ಅಂತಿದ್ದಾರೆ ನೋಡಿ. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ವೈಶು ಅವರು ತಿಂಡಿ ಆಯ್ತಾ ಭುವಿ ಅಕ್ಕ ಅಂತಿದ್ದಾರೆ. ತಿಂಡಿ ಆಯ್ತಾ ಭುವಿ ಅಕ್ಕ ಅಂತಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಮೊಹಮ್ಮದ್ ಅವರು ಲೈವ್ ಸಪೋರ್ಟ್ ಅಂತಿದ್ದಾರೆ ನೋಡಿ. ಮೊಹಮ್ಮದ್ ಅವರು ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಅವರು ಸೂಪರ್ ಸಪೋರ್ಟ್. ಎಪಿ ಅವರೇ ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಂಡೆ ಬುರ್ಚವು ಮಂಡೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂಜಿ ಅವು ರಡ್ಡಿ ಅವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ ಪಚಡಿ. ಥ್ಯಾಂಕ್ ಯು. ಮಕ್ಕಳಿಗೆ ಮೀನು ಬೇಕು. ಮೀನು ಕೊಡು ಅಮ್ಮ ಅಂತ. ಅಕ್ಕ ನನಗೆ ಬೇಕು ಮೀನು ಮಂಡೆ ಉಂಟು, ಬೇಕಾ? ಮೀನು ಮಂಡೆ ನನಗೂ ಕೂಡ ತುಂಬ ಇಷ್ಟ. ಬರ್ತೀನಿ. ರೈಸ್ ಲೆಕ್ಕ ಹಾಕಿ. ಜನರಲ್ ನಾಲೆಜ್ ಅವ್ರು ಬಂದರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ಇನ್ ಒನ್ ಮೌನಿ ಅಂತಿದ್ದಾರೆ. ಮೌನಿ ಬಂದ್ರಾ? ಗುಡ್ ಮಾರ್ನಿಂಗ್ ಮೌನಿ. ಗುಡ್ ಮಾರ್ನಿಂಗ್ ನಿಮಗೆ. ವೆಲ್ಕಮ್ ನಿಮಗೆ ಮೌನಿ ಅವರೇ. ಮೌನಿ ತಮ್ಮ ವೆಲ್ಕಮ್. ತಿಂಡಿ ಆಯಿತಾ? ಆಲ್ ಇನ್ ಒನ್ ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಭಯ್ಯ ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಕಾಫಿ ಟಿಫನ್ ಆಯಿತಾ? ಆಯಿತು. ಭುವನಕ್ಕ ಅಂತಿದ್ದಾರೆ ನೋಡಿ. ನಮಸ್ತೆ ಅಂತಿದ್ದಾರೆ. ಭುವನಕ್ಕ ಟಿಫನ್ ಆಯಿತಾ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ. ಬೇಕು ಬಾ ಮೀನು ಫ್ರೈ ಮಾಡಿದೆ ನೋಡಿ. ನನಗೆ ಕೂಡ ಮಂಡೆ ಇಷ್ಟ. ಬೇಡ ನನಗೆ ಮೀನು ಬೇಡವಾ? ಬನ್ನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮೌನಿ ಅವರು. ಥ್ಯಾಂಕ್ ಯು ಮೌನಿ ಅವರೇ. ಬೇಡ, ನಾನು ತಿಂತೀವಿ, ತುಂಬ ಟೇಸ್ಟ್ ಸೂಪರ್ ಅಂತಿದ್ದಾರೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್. ವೈಶು ಅವರು ಭುವಿ ಅಕ್ಕ ನಿನ್ನ ಪಿಕ್ಚರ್ ಬೋರ್ಡ್ ಮರೈತಿ ಎಂತದ ಸೂಪರ್ ಅಂತಿದ್ದಾರೆ. ಅತ್ತೆ ನಾನು ಊರಿಗೆ ಹೋಗ್ತೇನೆ. ಹೋಗಬೇಡ ಈಗ. ಇಲ್ಲಿ ನನಗೆ ಇದು ಮಾಡು, ಸಪೋರ್ಟ್ ಮಾಡು. ಸೂಪರ್ ಸಪೋರ್ಟಲ್ಲಿದ್ದಾರೆ ಮೌನಿ ಅವರು. ಥ್ಯಾಂಕ್ ಯು ಮೌನಿ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ ನಮ್ಮದು ಲೈವಿಗೆ. ನಾನು ಬರ್ತೀನಿ, ಜಾಯ್ನ್ ಆಗ್ತೇನೆ ಲೈವಿಗೆ. ನಿಮ್ಮದು ಟೈಮು ಎಷ್ಟು ಅಂತ ಗೊತ್ತಿಲ್ಲ. 2-3 ಸಾರಿ ಬಂದಿದ್ದೇನೆ, ಟೈಮ್ ಇಲ್ಲ, ಹಾಗೆ ಬಂದಿದ್ದು. ಬರ್ತೀನಿ. ವಶು ಬೇಡ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರು ಸೂಪರ್ ಅಂತಿದ್ದಾರೆ. ಆಲ್ ಇನ್ 127 ಅಂತಿದ್ದಾರೆ. ಭುವನಕ್ಕ ಲೈವ್ ಎಷ್ಟೊತ್ತಿಗೆ ಅಂತಿದ್ದಾರೆ. ಭುವನ ಅತ್ತೆ ಸ್ವಲ್ಪ ತಿನ್ನಿ ಅಂತಿದ್ದಾರೆ ನೋಡಿ. ಇರು ಇವಾಗ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಚೀ ಅಂತಿದ್ದಾರೆ. ಭುವನ ಅತ್ತೆ ಜೋಕ್ ಅಂತಿದ್ದಾರೆ. ಅವ್ರು ತಿನ್ನಲ್ಲ. ಅವರು ತಿನ್ನದವರಿಗೆ ಇಲ್ಲ, ತಿಂದವರಿಗೆ ಮೀನು ಫ್ರೈ ಕೊಡ್ತೀನಿ ಬನ್ನಿ. ಭುವನತ್ತೆ ಜೋಕ್ ಅಂತಿದ್ದಾರೆ ನೋಡಿ. ಜೋಕ್ ಮಾಡೋದು, ಜೋಕ್, ಸಿಟ್ಟಾಗಬೇಡಿ ಆಯ್ತಾ. ಆಲಿನ್ ಮಾನ್ ನಗಡ್ತಿದ್ದಾರೆ ನೋಡಿ. ಅವರು ಕೂಡ ಜೋಕೆ. ನಮ್ಮೆಲ್ಲರ ತಮ್ಮ ನನ್ನ ಲೈವ್ ಮಧ್ಯಾಹ್ನ 12 ಮತ್ತು ಸಂಜೆ 7:30ಕ್ಕೆ ಇರುತ್ತೆ. ನನಗೆ ಸಪೋರ್ಟ್ ಮಾಡಲಿಕ್ಕೆ ನೀವು ಖಂಡಿತವಾಗಿ ಬರ್ತೀರಂದರೆ ನಿಮಗೆ ಖಂಡಿತವಾಗಿ ನಾನು ಜಾಯಿನ್ ಆಗ್ತೀನಿ ಮೌನಿ ಅವರೇ. ಖಂಡಿತವಾಗಿಯೂ ಜಾಯಿನ್ ಆಗ್ತೀನಿ ನಾನು. ಎಲ್ರಿಗೂ ಬಂದಿದ್ದೆ ನಿಮ್ಮ 3-4 ದಿನ. ನಿಮ್ಮ
2-3 ಸರಿ ಬಂದಿದೆ ನಿಮ್ಮದು ಲೈವ್ಗೆ, ನಾನು ಜಾಯ್ನ್ ಆಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೌನಿ ಅವರೇ, ಥ್ಯಾಂಕ್ ಯು ನಮ್ಮೆಲ್ಲರ ಪ್ರೀತಿಯ ತಮ್ಮ. ಪ್ಲೀಸ್ ಒಂದು ಲೈಕ್, ನನಗೆ ಕಮೆಂಟ್ ಹಾಕು ನನ್ನ ವಿಡಿಯೋಗೆ ಹೋಗಿ, ನನಗೂ ಅಲ್ಲಿಂದ ಬರಲಿಕ್ಕೆ ಈಸಿ ಆಗುತ್ತೆ ಕೆಲವೊಮ್ಮೆ. ಹಾಂ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಇದೆಯಾ ಅಕ್ಕ ನಿಮಗೆ? ಗೊತ್ತಿಲ್ಲ ನನಗೆ ಇದೆ ಅಂತ. ನಾನು ಬಂದಿದ್ದೆ, ಬ್ಲೂ ಕೊಟ್ಟಿದ್ದೀರಿ ನೀವು. ನೀನಾ? ಬರ್ತೇವ, ಬ್ಲೂ ಕೊಟ್ಟಿದ್ದೀನಿ ನಿಮಗೆ ನಾನು, ನೀವು ಕೊಟ್ಟಿದ್ದೀರಿ. ಮೌನಿ ಹೆಪ್ಪಿ ಬರ್ತ್ಡೇ ಅಂತಿದ್ದಾರೆ. ಬರ್ತ್ಡೇ ಮೌನಿ ಅವ್ರದ್ದು? ಬರ್ತ್ಡೇಯಾ? ಹೆಪ್ಪಿ ಬರ್ತ್ಡೇ ಅಂದ್ಕೊಂಡಿದ್ದೀರಿ. ಇದು ಇಲ್ಲ ಕೊಟ್ಟು. ಹೆಪ್ಪಿ ಬರ್ತ್ಡೇಯಾ? ಹೆಪ್ಪಿ ಡೇಸ್. ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜೆಂಡರ್ ನಾಲೆಜ್ ಅವರು 26 ಅಂತಿದ್ದಾರೆ. ನೀನು ಇದೇ ಮಾಡು, ನಿಂದು ಇದೇ ಆಯಿತು ಯಶ್ವಿತ್. ಹಾಂ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಪ್ಪಿ ಡೇ ಸೂಪರ್ ಸಪೋರ್ಟ್ ಟಿವಿ ಅವರು ಹೆಪ್ಪಿ ಗೈಸ್ ಅಂತಿದ್ದಾರೆ. ಹೆಪ್ಪಿ ಡೇ ಅವರು ನೋಡಿ. ಆಲಿನ್ ಒನ್ ಅವರು ಟಿವಿ ಅವರೇ ಮೆಸೇಜ್ ಸ್ಕಿಪ್ ಆಯಿತು, ಸಾರಿ. ಹೆಪ್ಪಿ ಮಕ್ಕಳು ಮಧ್ಯೆ ಬಂದು ಅದು ಕೊಡಮ್ಮ ಇದು ಕೊಡಮ್ಮ ಅಂತ ಇರ್ತಾರೆ. ಏನು ಮಾಡೋದು, ಮೆಸೇಜ್ ಸ್ಕಿಪ್ ಆಗೇ ಆಗುತ್ತೆ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಭುವನ ಅತ್ತೆ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ನಿಮ್ಮೆಲ್ಲರ ತಮ್ಮ, ನನಗೆ ಒಂದು ಮೆಸೇಜ್ ಹಾಕು, ನಾನು ಅಲ್ಲಿಂದನೇ ಬರ್ತೀನಿ. ಸನ್ನಿತ್ ಆವಾಜ್ ಕಮ್ ಕರ್, ಸನು ಆವಾಜ್ ಕಮ್ ಕರ್, ಮ್ಯೂಟಲ್ಲಿ ಇಡು. ಥ್ಯಾಂಕ್ ಯು ಜನರಲ್ ನಾಲೆಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ತಮ್ಮ ಮೌನೀಶ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ನನ್ನ ಮೇಲೆ ಕೋಪ ಇದೆಯಾ? ಬನ್ನಿ, ಬೈದು ಮೆಸೇಜ್ ಹಾಕಿ ಬನ್ನಿ. ಕೋಪ ಮಾಡ್ಕೋಬೇಡಿ, ಬನ್ನಿ ಎಲ್ಲರೂ ಕೋಪ ಮಾಡ್ಕೋಬೇಡಿ, ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಶೋರ್. ಥ್ಯಾಂಕ್ ಯು. ನಗುತ್ತಾ ಬಾಲು 100 ವರ್ಷ ಅಂತಿದ್ದಾರೆ. ನಂದು ಬರ್ತ್ಡೇ. ಹೌದಾ? ಹೆಪ್ಪಿ ಬರ್ತ್ಡೇ ಮೌನಿ. ದೇವರು ನಿಮಗೆ ಚೆನ್ನಾಗಿ ಇಟ್ಟಿರಲಿ. ನೀವು ಬೇಡಿದ್ದೆಲ್ಲ ನಿಮಗೆ ಸಿಗಲಿ ಅಂತ ನಾನು ದೇವರು ನಿಮಗೆ ಆಶೀರ್ವಾದ ಕೊಡ್ತಿದ್ದೀನಿ. ನೋಡು, ಹೆಚ್ಚು ಕೊಡಲಿಕ್ಕೆ ನನಗೆ ಬರುವುದಿಲ್ಲ. ಮೌನಿ ರಮ್ಯಾ ಆಸೀಸ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನಮ್ಮ ವೈಶು ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಕಲ್ ಮತ್ ನಿಮಗೆ ಇದೆ ಅಲ್ವಾ? ಮೌನಿ ಅಂತಿದ್ದಾರೆ ನೋಡಿ. ಎಪ್ಪಿ ಸಪೋರ್ಟ್ ಅಂತ ಥ್ಯಾಂಕ್ ಯು ಅಕ್ಕ ಅಂತಿದ್ದಾರೆ. ಭುವನ್ ಅಕ್ಕ ಅಂತಿದ್ದಾರೆ ನೋಡಿ. 6 ಮೆಂಬರ್ ಇದ್ದೀರಾ ಬಂದು. ಓಕೆ 17. ಓಕೆ ಬಿ ಹೆಪ್ಪಿ ಅಂತಿದ್ದಾರೆ. ಒಂದು ತಟ್ಟೆ ಬತ್ತಲ್ಲ ಮುಳ್ಳು ಬಡ್ರ ಒಂದು ತಟ್ಟೆ ಬತ್ತಲ್ಲ ಪೋ ಆಯ್ತಾಯ್ತದ ಇದೆ ಪೊಮ್ಮೆ. ಥ್ಯಾಂಕ್ ಯು ಎನ್ ಬಿ ಆರ್ ಅವರೇ. ಥ್ಯಾಂಕ್ ಯು ಮೌನಿ ಅವರೇ. ಥ್ಯಾಂಕ್ ಯು ಎನ್ ಬಿ ಅವರೇ. ಅತ್ತೆಗೆ ಜೈ ಅಂತಿದ್ದಾರೆ. ಬರ್ತ್ಡೇ ಅಂತಿದ್ದಾರೆ ನೋಡಿ. ಮೌನಿ ಅವ್ರದ್ದು ಬರ್ತ್ಡೇ ಅಂತ ಎಲ್ಲರೂ ಗಿಫ್ಟ್ ಕೊಡಿ. ಮೌನಿ ಅವರಿಗೆ ಬರ್ತ್ಡೇ ಅಂತ ಎಲ್ಲರೂ ಗಿಫ್ಟ್ ಕೊಡಿ. ಮೌನಿ ಅವರಿಗೆ ಎನ್ ಬಿ ಆರ್ಗೆ ಹೆಪ್ಪಿ ಬರ್ತ್ಡೇ ಅಂತಿದ್ದಾರೆ. ಯಾವುದು? ಅಲಿನ್ ವೈಶು ಅಂತಿದ್ದಾರೆ. ಸ್ವಲ್ಪ ಸಪೋರ್ಟ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಒಂದು ಮುಳ್ಳು ಪಾಡ್ರ ಬೋರ್ಡ್ ಇತ್ತು ನಾವು ಒಂದು ಸೈಡ್ ದೆಪ್ಪಡವ ಒಂದು ಬೊಕ್ಕ ದೆಪ್ಪಗ ಅವರಿದ್ದಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ನೋಡಿ. ಹೆಪ್ಪಿ ಡೇ ಅವರಿದ್ದಾರೆ. ಅವರಿಗೆಲ್ಲ ಕನೆಕ್ಟ್ ಆಗಿ ಅಲ್ವಾ? ಕೊಡಿ ಅವರು ಕೂಡ ಇದ್ದಾರೆ ನೋಡಿ. ವೈಶು ಇದ್ದಾಳೆ. ಎಲ್ರಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅಲ್ವಾ? ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಹೆಪ್ಪಿ ಡೇ ಅವರು ನೋಡಿ. ಅವರಿಗೆ ಕನೆಕ್ಟ್ ಆಗಿ ಅವರು ಕೊಡ್ತಾರೆ ರಿಟರ್ನ್. ನಾನು ಊರಿಗೆ ಹೋಗ್ತಾ ಇದ್ದೇನೆ ಅತ್ತೆ. ಈಗ ಮತ್ತೆ ಯಾವಾಗ ಊರಿಗೆ ಹೋಗು, ಎಲ್ಲಿಗೆ ಹೋಗಬೇಕಾದ್ರೆ ನನಗೆ ಮಾತ್ರ ಸಪೋರ್ಟ್ ಮೆಸೇಜ್ ಆಗ್ತಾನೆ ಇರು ಆಯಿತಾ? ಮೌನಿ ಅವರು ಬರ್ತ್ಡೇಗೆ ಗಿಫ್ಟ್ ಕೊಡಿ. ನಮ್ಮ ಮೌನಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಇವರು ನೋಡಿ. ನಮ್ಮ ಹೆಪ್ಪಿ ಡೇ ಅವರು. ನಾನು ಇದ್ದೇನೆ, ಇದ್ದೀರಾ? ಥ್ಯಾಂಕ್ ಯು ವೈಶು. ಥ್ಯಾಂಕ್ ಯು ನಿಮ್ಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟಿವಿ ನನಗೆ ಗೊತ್ತಿಲ್ಲ
ನಿನಗೆ ಯಾವಾಗ ಗೊತ್ತಾಯ್ತು? ತಟ್ಟೆ ಬುಚ್ಚು ನೇಮು ಲಿಫ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. NB ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಎಪಿಡೆ ಸೂಪರ್ ಸಪೋರ್ಟ್. NBR ಅವರು ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಯಾರು ಇವರು? NBR ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಟಿವಿ ಅವರು, ಟಿವಿ ನೀನು ಊರಿಗೆ ಹೋಗು, ಅಮೆರಿಕಾಗೋ ಹೋಗಿ ನನಗೆ ಮತ್ತೆ ಸಪೋರ್ಟ್ ಮೆಸೇಜ್ ಹಾಕಿ ಆಯ್ತಾ? NB ಅವರು ಯಪ್ಪೋ ಟಿವಿ ಅಂತಿದ್ದಾರೆ. ಅತ್ತಿಗೆ ಜೈ ಅಂತಿದ್ದಾರೆ. ವಾರ್ಲಿಕ್ಸ್ ಅವ್ರು ಬಂದರು ನೋಡಿ. ವಾರ್ಲಿಕ್ಸ್ ಅವರು ಬಂದರು. ಮೊಹಮ್ಮದ್ ಅವರಿದ್ದಾರೆ ನೋಡಿ. ಮೊಹಮ್ಮದ್ ಅವರೇ, ಮೊಹಮ್ಮದ್ भाई आपका पिन करूँगी मैं. पिन किया मैंने ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿ ಟಿವಿ. NBR ಥ್ಯಾಂಕ್ ಯು ಸೋ ಮಚ್ ಇದ್ದಾರೆ. ಮೊಹಮ್ಮದ್ भाई ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಮೊಹಮ್ಮದ್ ಅವರು ನೈಸ್ ಪಿನ್ ಅಂತಿದ್ದಾರೆ. ಮಾಡಿದೆ ನೋಡಿ. कर दिया पिन आपका. खाना खा जल्दी. ये इसमें डालो. हाँ ऊपर पर. ಅತ್ತೆಗೆ ಜೈ ಅಂತಿದ್ದಾರೆ. NBR ಅವರು ನೈಸ್ ಅಂತಿದ್ದಾರೆ. ಮೋಹನ್ ಭಾಯಿ ಅವರು ನೈಸ್ ಅಂತಿದ್ದಾರೆ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ಆಯ್ತಾ? ರಾಜೇಶ್ ಅವರು, ಯಾರು? ರಮೇಶ್ ಅವರು ಬಂದರು. ಹಾಯ್ ಸಿಸ್ಟರ್, ಗುಡ್ ಮಾರ್ನಿಂಗ್ ಸಿಸ್ಟರ್. ರಮೇಶ್ ಅವರೇ, ಆಗ ನಾನು ಮ್ಯೂಟಲ್ಲಿದ್ದೆ, ಆಗ ಮೆಸೇಜ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಊಟ ಮಾಡು ಮತ್ತೆ ಮಿಂತೀನಿ. ರಮೇಶ್ ಅವರೇ ಗುಡ್ ಮಾರ್ನಿಂಗ್. ನಿಮಗೆ ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿದ್ದಂದ್ರೆ ಲೈಕನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಯಾಕೋ ಟಿವಿ ಬ್ರೂ ಅಂತಿದ್ದಾರೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಏನಪ್ಪು ಪುಣೆ ಒಂದು ಮುಳ್ಳಿಜ್ ಆಮೂನು ಸರಿ ಅಮ್ಮದ. ಥ್ಯಾಂಕ್ ಯು ಮೊಹಮ್ಮದ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಯಾಕೋ ಟಿವಿ ಅಂತಿದ್ದಾರೆ. ರಮೇಶ್ ಸರ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ರಮೇಶ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವೈಶು ಟಿವಿ ಅಂತಿದ್ದಾರೆ ನೋಡಿ. ಸಪೋರ್ಟ್ ಮಾಡಿ, ರಿಟರ್ನ್ ಗಿಫ್ಟ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ರಮೇಶ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಟಿವಿ 17 ಅವರು ಅವರಿಗೆ ರಿಟರ್ನ್ ಕೊಡಿ. ನನಗೆ ಡೌಟು ಇದೆ ರಮ್ಯಾ ಡಿ ಮಾರಯ್ಯ, ಕ್ಲಿಯರ್ ಮಾಡು. ಪಿನ್ ಐಡಿ ಗಿಫ್ಟ್ ಡನ್ ಅಂತಿದ್ದಾರೆ. ಏನಾ ಹೋಂಡಾ ಹಾಂ ಆಯ್ತಾ? ಮುಳ್ಳಿಜ್ಜಿ ಸರಿ ಕುಲ್ಲು ಅಂಚ ಕುಲ್ಲರ ಬಲ್ಲಿ ಉಣಸಗು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮೆಲ್ಲರ ಪ್ರೀತಿಯ ಸೂಪರ್ ಅಂತಿದ್ದಾರೆ. ಇದು ಯಾವಾಗದಿಂದ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗಿದ್ದು? ಸೂಪರ್. ಥ್ಯಾಂಕ್ ಯು. ಆಯ್ ಅಂತಿದ್ದಾರೆ. ವೈಶು ಆಯಲ್ಲಿ ಅಂತಿದ್ದಾರೆ ನೋಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಇವತ್ತು ಸಂಡೇ ಅಲ್ವಾ, ಜನ ಕಮ್ಮಿ. ಒಂದು ಬಾಯಿ ಆಗಲಿಲ್ಲ ಅಲ್ವಾ? ಬಾಯಂಗ ಅಮ್ಮ ನಿಂತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮೇಶ್ ಟಿವಿ 17 ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಪಿನ್ ಐಡಿ ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. 6 ಮಂದಿ ಇದ್ದೀರಾ, ಬನ್ನಿ ಸಪೋರ್ಟ್ ಮಾಡಿ. ರಮೇಶ್ ಗಿಫ್ಟ್ ಕೊಡಿ, ರಿಟರ್ನ್ ತಗೊಳ್ಳಿ ಅಂತಾರೆ ವೈಶು ಅವರು. NBR ಅವರು ಸೂಪರ್ ಸಪೋರ್ಟ್. ಮೊಹಮ್ಮದ್ ಅವರು ಜಾಯ್ ಜಿ ರಿಟರ್ನ್ ಡನ್ ಅಂತಿದ್ದಾರೆ. ಜಾಯ್ ಜಿ ರಿಟರ್ನ್ ಡನ್ ಅಂತೆ ನೋಡಿ. ಸೂಪರ್ ಅಂತಾರೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ NBR ಅವರೇ. ಥ್ಯಾಂಕ್ ಯು. ಜೈಸಪ್ಪ ಅವರೇ ಥ್ಯಾಂಕ್ ಯು. ಸಿಸ್ಟರ್ ಜೋಯ್ಸಪ್ಪ ಮಲ್ಲಣ್ಣ ಅವರು ಬಂದರು. ಸಿಸ್ಟರ್ ನಿನ್ನೆ ನೈಟ್ ಲೈವಲ್ಲಿ ಕನೆಕ್ಟ್ ಆಗಿ ಲೆಸ್ ಮಾಡಿದ್ದಾರೆ 2 ಮೆಂಬರ್ಸ್. ಹೌದಾ? ಯಾರದು? ಯಾರೆಲ್ಲ? ಅವ್ರದ್ದು ಇವಾಗ ಅಷ್ಟೇ ಪಿನ್ ಮಾಡಿದ್ದೀನಿ, ಮಾಡ್ತೀನಿ. ನಿಮ್ಮೆಲ್ಲರ ಮೌನೀಶ್ ಅವರೇ ಮಾಡ್ತೀನಿ ಈಗ ನಿಮ್ಮದು ಮತ್ತೆ ಚೂರು. ವೈಶು ನೀವು ನನಗೆ ಗಿಫ್ಟ್ ಕೊಟ್ಟಿ ಸೂಪರ್ ಅಂದಿದ್ದಾರೆ. ವೈಶು ಸೂಪರ್. ಯಾರು ಮಾಡಿದ್ರು ಅಂತ ಗೊತ್ತಾ ನಿಮಗೆ? ಮೆಸ್ ಮಾಡುವವರು ಕನೆಕ್ಟ್ ಆಗದೆ ಬೇಡ ಅಲ್ವಾ ಸಿಸ್ಟರ್? ಹೌದು ಅದು ಹೌದು ಸತ್ಯ. ಹೌದು ಅನ್ಸಬ್ ಮಾಡ್ತೀನಿ ಇರು ಅವ್ರಿಗೆಲ್ಲ ನೋಡಿ. ಯಾರೆಲ್ಲ ಹಾಗೆಲ್ಲ ಮಾಡಬೇಡಿ ಅಲ್ವಾ? ಯಾಕೆ ಹಾಗೆ ಮಾಡ್ತೀರಾ? ಎಂತ ಮಗ ನಿಮ್ಮದು?
ಬಾಯ್ಗ ಬಾಯ್ಗ ಚಾಯ್ಸಪ್ಪ ಅವರು ಯಾರಂತ ಗೊತ್ತಿಲ್ಲ ಸಿಸ್ಟರ್. ಹೌದಾ, ನಂದು ಕೂಡ ಇತ್ತು. ಇವತ್ತು ನೋಡುವಾಗ 5 ಲೆಸ್ ಆಗಿದೆ. ನಂದು 5 ಲೆಸ್ ಆಗಿದೆ. ನಿಮ್ಮೆಲ್ಲ ಅರ್ಜಿ ರಿಟರ್ನ್ ಡನ್. ನಿಮ್ಮೆಲ್ಲ ಮೌನಿಶ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಮೊಹಮ್ಮದ್ ಅವರು, ರಮ್ಯಾ ಮೊಹಮ್ಮದ್ ಬ್ರೂ ಗಿಫ್ಟ್ ಡನ್. ರಿಟರ್ನ್ ಮಾಡಿ ಮೊಹಮ್ಮದ್ ಬ್ರೂ ಪ್ಲೀಸ್. ರಿಟರ್ನ್ ಕೀಜಿಯೇ ರಮೇಶ್ ಬ್ರದರ್ ಕೋ. ಅಕ್ಕ ನೋಡಿ, ನನಗೆ ಎಷ್ಟೊಂದು ಜನ ರಿಟರ್ನ್ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? NB ಅವರು, ಸುಪ್ಪಸಪ್ಪ ಅವರು, A17 ಥರ ಚಾಟ್ ಮಾಡುವವರು ಕಂಡ್ರೆ ನನಗೆ ಆಗಿಲ್ಲ. ಯಾಕೆ ಯಾರು ಕೊಟ್ಟಿಲ್ಲ? ಅಯ್ಯೋ ದೇವ್ರೇ. ವೈಶು ಅಂತಿದ್ದಾರೆ, ಅತ್ತೆಗೆ ಜೈ ಅಂತಿದ್ದಾರೆ. NB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಂಗಪ್ಪ ಸನ್ವಿತ್ ಗಂಜಿ ಖಾಲಿ ಅವಡು. ಮಕ್ಕಳಿಗೆ ಊಟ ಕೊಡ್ತಿದ್ದೀನಿ. ರಮೇಶ್ ಬ್ರೂ ಜಾಯಿನ್ ಡನ್ 74 ಅಂತಿದ್ದಾರೆ ನೋಡಿ. ರಿಟರ್ನ್ ಗಿಫ್ಟ್ ಕೊಟ್ಟಿಲ್ಲ ಅಕ್ಕ, ತುಂಬ ಜನ ನನಗೆ. ಯಾರೆಲ್ಲ ಕೊಟ್ಟಿಲ್ಲ? ಕೊಟ್ಟಾದಿದ್ದವರಿಗೆ ನೀವು ಕೂಡ ಅನ್ಸಪ್ ಮಾಡಿಬಿಡಿ, ಹೋಯ್ತಲ್ವಾ. ನಾನಿನ್ನು ಹಾಗೆ ಅನ್ನೋದು. ಕೆಲವರು ಕೊಡುದಿಲ್ಲ, ಅವರಿಗೆ ಬಂದ ಮೇಲೆ ಸೀದಾ ಮುಚ್ಕೊಂಡು ಹೋಗಿ ಬಿಡ್ತಾರೆ. ಹಾಗೆ ಮಾಡಬಾರ್ದು ಯಾರು ಕೂಡ. ರಮೇಶ್ ಜಾಯಿನ್ ಅಂತಿದ್ದಾರೆ ನೋಡಿ. ರಮೇಶ್ ಅವರೇ ನಿಮಗೆ ಜಾಯಿನ್ ಆಗಿದೆ ಅಂತೆ 74 ನೋಡಿ. ರಮೇಶ್ ಅವರು ಹೊಸದಾಗಿ ಚಾನಲ್ ಚಾಲು ಮಾಡಿದ್ದಾರೆ. ನಾವು ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ನೈಸ್ ಅಂತಿದ್ದಾರೆ ಮೊಹಮ್ಮದ್ ಅವರು. ವೈಶು ಅವರು ಹೂ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ. NBR ಅವರು ಟಿವಿಗೆ ಜೈ ಅಂತಿದ್ದಾರೆ. ಖುಷಿ ಆಯಿತು ಟಿವಿ ಅವರೇ, NBR ಅವರೇ. 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಯಾಕೆ ನನ್ನ ಮೇಲೆ ಕೋಪ ಉಂಟಾ ಏನಾದರೂ? ಬನ್ನಿ, ಮೆಸೇಜ್ ಮಾಡಿ ಅಲ್ವಾ. ಯಾಕೆ ಕೋಪ ನನ್ನ ಮೇಲೆ? ಟಿವಿ ಅತ್ತೆಗೆ ಜೈ ಅಂತಿದ್ದಾರೆ. ಯಾಕೆ ಏನಾದರೂ ಕೋಪ ಇದೆಯಾ? ಬನ್ನಿ ಮಾರ್ರೆ, ಬನ್ನಿ ಬನ್ನಿ ಎಲ್ಲರೂ. ಅತ್ತೆಗೆ ಜೈ ಜೈ ಅಂತಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ, ಬನ್ನಿ. ಯಾಕೆ ಐಡಲ್ ಇರ್ತೀರಾ? ಏಕೆ, ಏನಾಯ್ತು? ನನ್ನ ಮೇಲೆ ಕೋಪ ಏನಾದರೂ ಇದೆಯಾ? ಇದ್ರೆ ಬಂದು ಬೈರಿ, ಬನ್ನಿ. NBR ಟಿವಿ ಜೈ ಅಂತೀರಾ. ಮೊಹಮ್ಮದ್ ಹಾಯ್ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. TV17 NBRಗೆ ಜೈ ಅಂತಿದ್ದಾರೆ ನೋಡಿ. ಜಾಯಿನ್ ಮೀ ಅಂತಿದ್ದಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಮೇಶ್ ಸರ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ. ರಮೇಶ್ ಸರ್ ಇದ್ದೀರಾ? ಅವ್ರು ಬಂದು ಹೋಗಿ ಬಿಟ್ರೆ ಏನೋ ಗೊತ್ತಿಲ್ಲ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ. ಹೋ ಬಂದ್ರ, ಆಗ ಬಂದು ಹೋದ್ರಿ. ಸರ್ಕಲ್ ಅವರು ಮತ್ತೆ ಬಂದರು. ಬ್ಯೂಟಿಫುಲ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಬಂದರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟಿವಿ ಅವರು ಈ ಥರ ಆಗ್ಬೋದಾರ್ದಿತ್ತು ಅಂತಿದ್ದಾರೆ. ಸೂಪರ್ ಕೂಲ್ ಅಂತಿದ್ದಾರೆ. ನೈಸ್ ನೈಸ್ ಅಂತಿದ್ದಾರೆ. ವೈಶು ಅವರು ಬನ್ನಿ ಬನ್ನಿ ಜನರೇ, ಕಮೆಂಟ್ ಮಾಡಿ. ಹೌದು ಹೌದು. ಲೋಣಿಬಾರಯ್ಯ ಅವರು ಬಂದರು. ಹೆಲೋ 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 ಸೀಸ್. ಮೊಹಮ್ಮದ್ ಅವರು ಎವ್ರಿಡೇ ಅನ್ಕಟ್ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮೊಹಮ್ಮದ್ ಅವರು ಸೂಪರ್ ಅಂತಿದ್ದಾರೆ. ಲೋಣಿಬಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅವರು ಗ್ರೇಟ್ ಜಾಬ್ ಮಾಡಿ ಮಾಡಿ ಅಂತಿದ್ದಾರೆ. ಮೊಹಮ್ಮದ್ ಅವರು ಸೂಪರ್ ಅಂತಿದ್ದಾರೆ. ಜೋಯ್ಸಪ್ ಮಲೆನಾಡು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರು ಸೂಪರ್ ಅಂತಿದ್ದಾರೆ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ ನೋಡಿ. ಊಟ ಮಾಡಿ, ನನಗೆ ಅಲ್ಲ, ನಂದು ಮಕ್ಕಳಿಗೆ ಊಟ ಕೊಡ್ತಿದ್ದೀನಿ. ನನ್ನ ಮಕ್ಕಳಿಗೆ ಮೀನ್ ಫ್ರೈ ಮಾಡಿ ಊಟ ಕೊಡ್ತಿದ್ದೀನಿ. ಸಂಡೇ ಸ್ಪೆಷಲ್ ಮೀನ್ ಫ್ರೈ, ಹಲಸಿನಕಾಯಿದ್ದು ಕರಿ ಮಾಡಿದ್ದೀನಿ. ಬನ್ನಿ ಊಟಕ್ಕೆ ಎಲ್ರು. ಮೊಹಮ್ಮದ್ ಬ್ರೂ ಗಿಫ್ಟ್ ಡನ್, रिटर्न माड़ी. मोहम्मद भैया आपको गिफ्ट डन हो गया. एवरीडे अनकट प्लीज़ रिटर्न कीजिए. ಮೊಹಮ್ಮದ್ ಸೂಪರ್ ಸೂಪರ್ ಅಂದರೆ ಮೀನು 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 ಅಂದರೆ ಎಲ್ರಿಗೂ ಇಷ್ಟ, ನನಗಿಷ್ಟ, ಅದಕ್ಕೆ ನಾವು ತಿಂತೀವಿ. ಓಕೆ ಅಂತಿದ್ದಾರೆ. ಕೊಡ್ತಾರಂತೆ ಎವ್ರಿಡೇ ಅನ್ಕಟ್ ಅವರೇ, ಅವ್ರು ಕೊಡ್ತಾರೆ.
ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ಸರ್ಕಲ್ ಸಬ್ ಡನ್ ಪ್ಲೀಸ್ ರಿಟರ್ನ್. ನೋಡಿ ಸರ್ಕಲ್ ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಲೋಣಿಬಾ ರೈ ಅವರು, ಅವರಿಗೆ ರಿಟರ್ನ್ ಕೊಡಿ. ಟಿವಿ ಆ್ಯಕ್ಟಿಂಗ್ ನನಗೂ ಗಿಫ್ಟ್ ಕೊಡೋಕ್ಕೆ ನೋಡಿ. ವೈಶು ಅವರಿದ್ದಾರೆ ನೋಡಿ, ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ಲೋಣಿಬಾ ಅವರು ಜಾಯಿನ್ ಅಂತಿದ್ದಾರೆ. ವೈಶು ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನೋಡಿ. ವೈಶು ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ 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 ಎಲ್ಲರೂ ಆಗಿ ಥೂರಮ್ಮ ಅಂತ ಮಂಪೋಚಿ. ಹಾಯ್ ಟಿವಿದು ಆವಾಜ್ ಕಮ್ ಕರ್. ಹಾಂ ಆವಾಜ್ ಬರಲಿಕ್ಕೆ ಇಲ್ಲ ಅಂತೆ ಅದಕ್ಕೆ. ಲೋಣಿಬಾ ರೈ ಲಾಂಗ್ ವಿಡಿಯೋ ಕಮೆಂಟ್ ಹಾಕಿ ಮೀ ಕಮೆಂಟ್ करो जी. लोनीबा जी दीदी प्लीज़ लॉन्ग वीडियो पे कमेंट भेजो एवरीडे. लोनीबा रई गिफ्ट डन रिटर्न. लोनीबा दीदी आपको गिफ्ट डन, प्लीज़ रिटर्न कीजिए एवरीडे अनकट. वैशु गिफ्ट ಕೊಟ್ಟಿದ್ದೇನೆ, ಇನ್ನೊಂದು ಸಲ ಕೊಡಬೇಕಂದ್ರೆ ಆನ್ ಗಿಫ್ಟ್ ಮಾಡಿ, ಗಿಫ್ಟ್ ಮಾಡಲಾ ಅನ್ ಮಾಡಿ. ಯಾರ ಲೈಟಲ್ಲಿ ಇದ್ದೀರಾ ನೋಡಿ, ಇದ್ದೀರಾ 4 ಮಂದಿ. ಯಾಕೆ ನನ್ನ ಮೇಲೆ ಕೋಪ ಉಂಟಾ ಏನಾದರೂ? ಬನ್ನಿ ಅಲ್ವಾ, ಬನ್ನಿ. ಯಾಕೆ ಮೆಸೇಜ್ ಮಾಡ್ತಿಲ್ಲ? ಬನ್ನಿ, ಕೋಪ ಇದ್ದರೆ ಬೈದು ಮೆಸೇಜ್ ಮಾಡಿ ಬನ್ನಿ, ಪರವಾಗಿಲ್ಲ, ಬಂದು ಸಪೋರ್ಟ್ ಮಾಡಿ ಅಷ್ಟೇ. ನೋಡಿ ಮೆಸೇಜ್ ಎವ್ರಿಡೇ ಅಂತಿದ್ದಾರೆ ಮೊಹಮ್ಮದ್ ಅವರು. ಮೆಸೇಜ್ ಎಲ್ಲ ಸ್ಟ್ರಕ್ ಆಗಿತ್ತು, ಅದೇ ನಾನು ಎನಿಸೋದು ಮೆಸೇಜ್ ಎಲ್ಲಿ ಹೋಯ್ತು ಅಂತ. ಸಾರಿ ಎಲ್ರಿಗೂ, ಮೆಸೇಜ್ ಎಲ್ಲ ಸ್ಟ್ರಕ್ ಆಗಿತ್ತು ಆಯಿತಾ. ಮೈ ವಿಲೇಜ್ ಅವರು ಬಂದರು. ಮೈ ವಿಲೇಜ್ ಹೋಮ್ ಟೂರ್ ಪ್ಲೀಸ್ ಗಿವ್ ಮಿ ಲೈಕ್. ಮೊಹಮ್ಮದ್ ವೈಟಿ ಅಂತಿದ್ದಾರೆ, 691 ಅಂತಿದ್ದಾರೆ. ವೈಶು ಓಕೆ ಅಂತಿದ್ದಾರೆ. ಅವು ಲೈಕ್ ಉಂಡಪ್ಪ, ಲೈಟ್ ಮಸ್ತ್ ಉಂಟು. ಬೊಚ್ಚಮ್ಮ ನೆಟ್ಟು ಮುಳ್ಳುಂಡು, ಬೊಚ್ಚಿ ಎಷ್ಟು ಇಶಿಂಡು ಮುಳ್ಳುಂಡಿಯಾ. ನಾನೇ ಇಜ್ಜಿ ಅಪ್ಪಪ್ಪಗೆ ಮಾತ್ರ ಇಪ್ಪನು. ಹಾಂ ತಿನ್ನಡ ಬಾ ಈ ಜಾಯ್ನ್ ಆಯ್ತು ನಾನು. ಸೋನಮ್ ಬ್ಲಾಗ್ಸ್ ಅವರು ಬಂದು, ಸಿಸ್ಟರ್ ನಿಮ್ಮ ಲೈವ್ಗೆ ಎಷ್ಟು ಸಲ ಬಂದಿದ್ದೀನಿ, ಬಟ್ ನೀವು ಒಂದು ದಿನ ನನ್ನ ಲೈವ್ಗೆ ಬರುವುದಿಲ್ಲ. ನಾನು ಬರ್ತಾ ಇದ್ದೀನಿ, ನೀವು ಬಂದು ಹಾಯ್ ಮಾಡಿ. ನಾನು ಬಂದು ನಿಮಗೆ ಎಷ್ಟು ಸಲ ನಾನು ಇದು ಮಾಡಿದ್ದೀನಿ ಗೊತ್ತಾ ಸೋನಾ ಅವರೇ? ನಿಮಗೆ ಸಪೋರ್ಟ್ ಮಾಡಿ ಎಷ್ಟು ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ನೀವು ಬಂದು ನನಗೆ ಹಾಯ್ ಅಂತ ಹಾಕಿ ಒಂದು ಮೆಸೇಜ್ ಹಾಕಿ ಹೋಗ್ತೀರಿ. ಅದೇ ನನ್ನ ಸಿಟ್ಟಲ್ಲಿ ನಾನು ಬಂದಿಲ್ಲ. ನಾನು ಬಂದರೆ ನಾನು ಎಲ್ರಿಗೂ ಸಪೋರ್ಟ್ ಮಾಡಿಯೇ ಹೋಗೋದು, ನಾನು ಹಾಯ್ ಬಾಯ್ ಅಂತ ಅಂದು ಹೋಗಲ್ಲ. ನಾನು ತುಂಬ ಟೈಮ್ ನೋಡಿದೆ, ನೀವು ಬಂದು ನನಗೆ ಹಾಯ್ ಅಂತ ಬಂದು ಹೋಗ್ತೀರಿ ಅಷ್ಟೇ. ನಾನು ಬಂದರೆ ನಿಮಗೆ ಸಪೋರ್ಟ್ ಮೆಸೇಜ್ ಹಾಕಿ ಹೋಗೋದು ಸೋನಾ ಅವರೇ. ಅದಕ್ಕೆ ನಾನು ಬಂದಿಲ್ಲ. ಇಲ್ಲಾಂದರೆ ನಾನು ಖಂಡಿತವಾಗಿ ಜಾಯಿನ್ ಆಗ್ತೀನಿ. ನನಗೆ ಯಾರು ಸಪೋರ್ಟ್ ಮಾಡ್ತೀನಿ ನಾನು ಅಲ್ಲಿ ಅವ್ರಿಗೆ ಹಾಕ್ತೀನಿ. ಅವ್ರದ್ದು ಲೈವ್ ನನಗೆ ಸಿಕ್ಕಿದರೆ ಗ್ಯಾರಂಟಿ ಜಾಯಿನ್ ಆಗ್ತೀನಿ ನಾನು. ಅದಕ್ಕೆ ನಾನು ಬಂದಿಲ್ಲ. ಲೈವ್ ಮೈ ವಿಲೇಜ್ ಅವರೇ ಪ್ಲೀಸ್ ಲೈಕ್ ಕೊಡಿ, ಪ್ಲೀಸ್ ಲೈಕ್ ಸೋನಾ ಅವರೇ. ಅದಕ್ಕೆ ಬಂದಿಲ್ಲ, ಇವತ್ತು ಜಾಯಿನ್ ಆಗ್ತೀನಿ. ನಾವು ಸಪೋರ್ಟ್ ಮಾಡುವಾಗ ನೀವು ಕೂಡ ಮಾಡಬೇಕಲ್ವ, ಅದಕ್ಕೆ ನೀವು ಮಾಡಿಲ್ಲ, ಅದಕ್ಕೆ ನಾನು ಬಂದಿಲ್ಲ. ನೀವು ಬಂದು ಹಾಯ್ ಮಾಡಿ 1-2 ಮೆಸೇಜ್ ಹಾಕಿ ಹೋಗ್ತೀರಿ. ನಾನು ಆಗಲ್ಲ, ನಾನು ಡೈರೆಕ್ಟ್ ಸೂಪರ್ ಮೆಸೇಜ್ ಹಾಕಿ ಹೋಗ್ತೀನಿ. ಅದು ನೀವು ನೋಡಿರ್ಬೋದು. ಥ್ಯಾಂಕ್ ಯು. ನಂಬರ್ ಗಿಫ್ಟ್ ಡನ್ ಅಂತಿದ್ದಾರೆ ಸಿಸ್ಟರ್. ಪಿನ್ ನಂಬರ್ मोहम्मद भैया आपको गिफ्ट डन. मई विलेज होम टूर प्लीज़ रिटर्न कीजिए. लोनीबा एवरीडे अनकट अंतिದ್ದಾರೆ, ವೆಲ್ಕಮ್ ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಜಾಯಿನ್ ಅಂತಿದ್ದಾರೆ. ಹಾಯ್ ಸಿಸ್ಟರ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೋಣಿಬಾ ಅವರು ಸೂಪರ್ ಸಪೋರ್ಟ್, ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಟಿಫನ್ ಆಯಿತು ಸಿಸ್ಟರ್, ಆಯಿತು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮೊಹಮ್ಮದ್ ಅವರು ಮೈ ವಿಲೇಜ್ ಹೋಮ್ ಟು ರಿಟರ್ನ್ ಜಿ ಜಾಯಿನ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. ಮೊಹಮ್ಮದ್ ಭಯ್ಯ आपको रिटर्न किया ಮೈ ವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಿನ್ ಮಾಡಿರೋ ಐಡಿ ಗಿಫ್ಟ್ ಡನ್. ಮಾನಂದ ಪಂಚಾಲ್ ಅವರು ಬಂದರು ನೋಡಿ, ಪಿನ್ ಮಾಡಿರುವ ಮೊಹಮ್ಮದ್ ಭಯ್ಯ ಪ್ಲೀಸ್ ಮಾನಂದ ಪಂಚಾಲ್ ದೀದಿ ಕೋ ಗಿಫ್ಟ್ ಪ್ಲೀಸ್ ರಿಟರ್ನ್ ಕೀಜಿಯೇ. ನೋಡಿ ಅವ್ರು ಹಾಯ್ ಬಂದು, ನಾನು ಯಾರಿಗೂ ಹಾಯ್ ಬಾಯ್ ಅಂದರೆ ಅವರಿಗೂ ಕೂಡ ಹಾಗೆ ಮಾಡಿ ಅದಕ್ಕೆ ನಾನು ಹೋಗಿಲ್ಲ ನಿನ್ನೆಯಿಂದ. ನಾನು ನೋಡ್ತೀನಿ ನನಗೆ ಯಾರೆಲ್ಲ ಬರ್ತಿದ್ದಾರೆ ಅದೆಲ್ಲ ನೋಡ್ತಾ ಇರ್ತೀನಿ ನಾನು. ಪಿನ್ ಮೀ ಅಕ್ಕ, ಓಕೆ ಮಾಡುವ. ಓಕೆ ಅಂತಿದ್ದಾರೆ. ಬಾ
ಯಾರೆಲ್ಲ ಐಡಲ್ ಇದ್ದೀರಾ? ಪಿನ್ ಐಡಿಗೆ ಗಿಫ್ಟ್ ಕೊಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನನಗೆ ಯಾರು ಫುಲ್ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಗ್ಯಾರಂಟಿ ನಾನು ವಿಡಿಯೋ ನೋಡಿ ಹಾಗೆಲ್ಲ ಸಪೋರ್ಟ್ ಮಾಡ್ತೀನಿ. ಲೋನಿಬಾ ಡನ್. ಮೊಹಮ್ಮದ್ ಮನಂದಾಜಿ ಜಾಯಿನ್ ಡನ್ ಅಂತಿದ್ದಾರೆ. ಮೇಲೆ ಇದ್ದೀರಿ ಅಲ್ವಾ ಎಲ್ರು? ಬನ್ನಿ 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 ಎಲ್ರು. ಮನಂದ ಜಾಯಿನ್ ಡನ್ ಅಂತಿದ್ದಾರೆ ನೋಡಿ. ನನ್ನ ವಿಡಿಯೋನು ಹರಿನಕ್ಕ. ಹೌದು, ನಿಮ್ಮದು ಕೂಡ ನೋಡ್ತೀನಿ ವೈಶು, ನಾನು ನೋಡಿದ್ದೇನೆ. ನೀನು ಹಾಕು ಇನ್ನೂ ಕೂಡ. ಅತ್ತೆಗೆ ಜೈ ಅಂತಿದ್ದಾರೆ. ಅಪ್ಪು ಅವರು ಬಂದರು. ಹಾಯ್ ಅಪ್ಪು ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್ ಅಪ್ಪು ಅವರೇ, ವೆಲ್ಕಮ್. ಕೆಲವ್ರದ್ದು ಟೈಮ್ ಗೊತ್ತಿಲ್ಲ ನನಗೆ ಎಷ್ಟು ಗಂಟೆಗಂತ, ಹಾಗೆ ಹೋಗಲ್ಲ ನಾನು. ಇಲ್ಲಾಂದರೆ ಎಲ್ಲರದ್ದು ಹೋಗ್ತೀನಿ ನಾನು, ಹೆಚ್ಚಿನಾಗಿ ಹೋಗ್ತೀನಿ ನಾನು, ಎಲ್ರಿಗೂ ಜಾಯ್ನ್ ಆಗ್ತೀನಿ. ಮೊಬೈಲಲ್ಲೇ ಇರ್ತೀನಿ ಅಂತ ನನ್ನ ಹಸ್ಬೆಂಡ್ ಬೈತಾರೆ, ಸ್ವಲ್ಪ ರೆಸ್ಟ್ ತಗೋ, ಯಾಕೆ ಇದು ಮಾಡೋದು, ನಮಗೆ ಸಪೋರ್ಟ್ ಮಾಡ್ತಾರಲ್ವಾ, ನಾನು ಮಾಡಬೇಕಲ್ವಾ ಅಂತ ಹೋಗ್ತೀನಿ. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಿಡಿಯೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೊಹಮ್ಮದ್ ನೈಸ್ TV 7 ಅತ್ತಿಗೆ ಜೈ. ಮೊಹಮ್ಮದ್ ಸಬೀರ್ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇನೆ ಅಲ್ವಾ ಅದು ಒಂದು ಇದಾಗೋದು, ಇಲ್ಲಾದ್ರೆ. ಅಪ್ಪು ಅವರು ಹಾಯ್ ಅಂತಿದ್ದಾರೆ. ಅಪ್ಪು ಅವರಿದ್ದಾರೆ ನೋಡಿ, ಎಲ್ಲರೂ ಜಾಯ್ನ್ ಆಗಿ. ಮಾನಂದ ಪಂಚಾಲ ಅವರಿದ್ದಾರೆ. ಲೋನಿಬಾ ಇದ್ದೀರಾ? ಡನ್ ಡನ್. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಆಗಿ. ಹೌದಾ ಅಪ್ಪು ಅವರೇ ನೀವು ನನಗೆ ಒಂದು ಮೆಸೇಜ್ ಹಾಕಿ ನನ್ನ ವಿಡಿಯೋಗೆ, ಇವತ್ತಿನ ವಿಡಿಯೋಗೆ ನಾನು ಖಂಡಿತ ಜಾಯ್ನ್ ಆಗ್ತೀನಿ. 3:30ಕ್ಕೆ ಖಂಡಿತ ಸಪೋರ್ಟ್ ಮಾಡ್ತೀನಿ ನಿಮಗೆ. ನೀವು ಕೂಡ ನನಗೆ ಸಪೋರ್ಟ್ ಮಾಡಿ, ನಾನು ಖಂಡಿತವಾಗಿ ನನ್ನ ಕೈಯಲ್ಲದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ನೋಡಿ, ನನಗೆ ಒಂದು ಕಮೆಂಟ್ ಹಾಕಿ ಆಯಿತಾ? ಅತ್ತೆ ನಾನು ಊರಿಗೆ ಹೋಗ್ತೀನಿ. ಯಾಕೆ ಇರು ಸಪೋರ್ಟ್ ಮೆಸೇಜ್ ಹಾಕಲ್ವಾ? ನಿಮಗೆ ಮೀನು ಫ್ರೈ ಕೊಡ್ತೀನಿ ಬಾ. ಅಕ್ಕ ನನ್ನ ಹತ್ರ ಗಿಫ್ಟು ತಗೊಂಡು ಎಷ್ಟೊಂದು ಜನ ರಿಟರ್ನ್ ಕೊಟ್ಟಿಲ್ಲ. ಹೌದಾ, ಕೊಟ್ಟಿಲ್ವಾ ವೈಶು? ಹಾರ್ಲಿಕ್ಸ್ ಇದ್ದಾರೆ ನೋಡಿ. ಫ್ಲೈಟ್ ಬಂದು ಮನೆ ಮುಂದೆ ನಿಂತಿದೆ. ಹೌದಾ, ಫ್ಲೈಟು ಅದು ಕೂಡ ಸೈಕಲಲ್ಲ, ಫ್ಲೈಟ್ ಬಂದು ನಿಂತಿದೆ. ಎಂತ ಟಿವಿ ಸನ್ಮಿತಾ ನೀರು ಮೂಲುಂಡು ಗೊತ್ತಿಲ್ಲ. ಅಪ್ಪುಜಿ ರಿಟರ್ನ್ ಮೀ. ಅಪ್ಪು ಪ್ಲೀಸ್ ರಿಟರ್ನ್ ಮಾಡಿ. ಮೊಹಮ್ಮದ್ ಅವರಿಗೆ ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾರ್ಲಿಕ್ಸ್ ಸಾರಿ ಅಂತಿದ್ದಾರೆ. ಯಾರಿಗೆ ಸಾರಿ? ಹೇ 70 ನಾನು ಬರ್ತೀನಿ. ನಾನು ಕೂಡ ಬರ್ತೀನಿ. ನನಗೆ ಫ್ಲೈಟಲ್ಲಿ ಕೂರ್ಬೇಕಂತ ಆಸೆ ಆಗ್ತುಂಟು. ಕರ್ಕೊಂಡು ಹೋಗ್ತೀಯಾ ಅತ್ತೆಯನ್ನು? ವೈಶು ಬಿಟ್ಟಾಕು. ಅಪ್ಪುಜಿ ರಿಟರ್ನ್ ಮೀ. ಹೋಗೋಣ ನಾನಿದ್ದೀನಿ. ಅಪ್ಪು ಅವರು ಇದ್ದಾರೆ. ಭಯ್ಯ ಅಭಿ ಆಯೇಗ ಅಪ್ಪು. ವೈಶು ನೀವು ಸ್ಕೂಟಿ ತಂದು ಬಾ. ಏನಾಯ್ತು TV 17 ಬ್ರೂ ಅಂತಿದ್ದಾರೆ. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಗಂಜೂನು ಸಂಗೀತ ಏನಾ ಪಪ್ಪ ಕೊಡ್ಚಾ ಪಾಪಯ್ಯ ಹೆಂಗೆ ಕೊಡ್ಚಾ ಅಮ್ಮಗೆ? ಥ್ಯಾಂಕ್ ಯು ಮೊಹಮ್ಮದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾರ್ಲಿಕ್ಸ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಐಡಲ್ಲಿದ್ದವ್ರು, ಮೇಲೆ ಇದ್ದವ್ರು ಎಲ್ಲ ಕೆಳಗೆ ಬನ್ನಿ. ಫ್ಲೈಟ್ ರಿಪೇರಿ ಆದರೆ ಪರವಾಗಿಲ್ಲ, ನಾವು ಇಬ್ಬರು ಬರ್ತೀವಿ ಅತ್ತೆ ಅಂದರು. ಆಯ್ತಾ? ಅಮ್ಮನ ಕೂಡ ಕರ್ಕೊಂಡು ಹೋಗು ಅಲಿಯಾ. ನೈಸ್ ಅಂತಿದ್ದಾರೆ. ವಾರ್ಲಿಕ್ಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ವಾರ್ಲಿಕ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ವಾರ್ಲಿಕ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ವಾರ್ಲಿಕ್ಸ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರಿವಿ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಡಲ್ಲಿ ಇದ್ದೀರಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಆಲ್ ಇನ್ ಒನ್ ಹಾಯ್ ಅಂತೀರಾ? ಹಾಯ್ ಆಲ್ ಇನ್ ಒನ್ ಅವರೇ, ವೆಲ್ಕಮ್ ನಿಮಗೆ. ರೀ ಎಂಟ್ರಿ ಕೊಟ್ರಿ. ಹಾರ್ಲಿಕ್ಸ್ ಸೂಪರ್ ಸಪೋರ್ಟ್, ಆಲ್ ಇನ್ ಒನ್ ಸೂಪರ್ ಸಪೋರ್ಟ್, ಹಾರ್ಲಿಕ್ಸ್ ಸೂಪರ್ ಸಪೋರ್ಟ್, ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಒಂದು ಮೆಸೇಜ್ ಹಾಕಿ ಹೋದ್ರು. ರೌಡಿ ಬಂದ್ರು. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿ, ಲೈಕ್ ನೈ ದಿಯಾ ತೋ ಲೈಕ್ ದೇ ದೋ ಭಯ್ಯಾ ಪ್ಲೀಸ್. ಅಕ್ಕ ಬಂದ್ರು ಭುವಿ ಅಕ್ಕ. ಹೌದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ವಾರ್ಲಿಕ್ಸ್ ಅವರು. ನೈಸ್ ಅಂದಿದ್ದಾರೆ. ಕಂಟೆಂಟ್ ಸರ್ಕಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸರ್ಕಲ್ ಅವರು ನೈಸ್ ಅಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. 6 ಮೆಂಬರ್ಸ್ ಇದ್ದೀರಾ. ಯಾಕೆ ಕೋಪ ಇದೆ ನನ್ನ ಹತ್ರ? ಬಂದು ಸಪೋರ್ಟ್ ಮಾಡಿ ಬೈರಿ ಕೋಪ ಇದ್ರೆ. ಕಂಟೆಂಟ್ ಸಾರ್ ಹಾಯ್ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ 17 ಎಷ್ಟೊತ್ತಿಗೆ ಜನ ಮಾಡಲ್ಲ ರಮ್ಯ ಮಾರಾಯ ಶೂ ಅಂತಿದ್ದಾರೆ. ಬೆಲೆಂದಿಂಗಲು ನನಗೆ ಯಾಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಲ್ಲ? ನೀವು ವಿಡಿಯೋ ಹಾಕಿದ್ರಾ ಬ್ರದರ್? ನೀವು ವಿಡಿಯೋ ಹಾಕಿದ್ರೆ ಗೊತ್ತಿಲ್ಲ. ನೀವು ಹಾಕಿದ್ದು ಇಲ್ಲಾದ್ರೆ ನೋಡ್ತಿದ್ದೆ ನಾನು. ನೋಡಿದಕ್ಕೆ ಏನಾಗುತ್ತೆ? ನೋಡ್ತೀನಿ ಬ್ರದರ್, ನೋಡ್ತೀನಿ ನಾನು. ಭುವಿ ಅಕ್ಕ ಊಟ ಮಾಡಿದ್ಯಾ? ಹಾಯ್ ಆಲ್ ಇನ್ ಒನ್ ಅಂತಿದ್ದಾರೆ. ಹಾಕಿದ್ರೆ ಖಂಡಿತವಾಗಿಯೂ ನೋಡ್ತೀನಿ ಬ್ರದರ್. ಭುವಿ ಅಕ್ಕ ನಾನು ವಿಡಿಯೋ ನೋಡು ಮಾರೈತಿ ಅಂತಿದ್ದಾರೆ ನೋಡಿ. ಖಂಡಿತವಾಗಿಯೂ ನೋಡ್ತೀನಿ ಇವತ್ತು ಕಂಟೆಂಟ್ ಬ್ರದರ್. ನೀವು ಹಾಕಿದ್ರಂತ ನಂಗೆ ಗೊತ್ತಿಲ್ಲ. ಇವತ್ತು ಖಂಡಿತವಾಗಿಯೂ ನೋಡ್ತೀನಿ. ಓ ಸಿಸ್ ಬಂದ್ರು ನಂದು. ಸಿಜಿ ಎಲ್ಲಿ ಹೋಗಿದ್ದೀರಿ? ವಿಡಿಯೋ ನೋಡಿದ್ದೇನೆ ನಿನ್ನೆ. ಹಾಯ್ ಕಂಟೆಂಟ್ ಸರ್ ಲೈವ್ ಇಲ್ವಾ ನಿಮ್ದು? ಹೌದು ಅವ್ರದ್ದು ಇರಲ್ಲ. ನಾನು ಕೂಡ ನೋಡ್ತೀನಿ. ಕೊಡಲ್ಲ ನಾನು. ಕೊಡಿ ಕೊಡ್ಬೇಕಲ್ವಾ? ಕರ್ಮ ಅವರೇ ಯಾರಿಗೆ ಗಿಫ್ಟ್? ರೌಡಿ ಅವರಿಗೆ ಗಿಫ್ಟ್ ಕೊಟ್ರಾ? TV 17 ಅವರು. ತಿಂಡಿ ಆಯ್ತಾ ಸಿಸ್ಟರ್? ಏನು ತಿಂಡಿ? ಬೀಟ್ರೋಟ್ ಪಲ್ಯ ದೋಸೆ ಕೊಡಿ. ಹಾಂ ಬೀಟ್ರೋಟ್ ಪಲ್ಯ ಮಾಡಿದ್ದೇನೆ ನಿನ್ನೆ ಮೊನ್ನೆದ್ದದು. ಸರಳ ಸೀಸ್ ಇದ್ದಾರೆ. ಸರಳ ಅಕ್ಕ ಅಂತಿದ್ದಾರೆ. ನೋ ಲೈವ್ ಓನ್ಲಿ ವಿಡಿಯೋ. ಓಕೆ ವಿಡಿಯೋ ಹಾಕ್ತಿದ್ದೀರಾ? ಖಂಡಿತವಾಗಿಯೂ ನೋಡ್ತೀನಿ ಬ್ರದರ್. ಖಂಡಿತವಾಗಿಯೂ ನಿಮ್ಮ ವಿಡಿಯೋವನ್ನು ನಾನು ನೋಡ್ತೀನಿ. ನಂಗೆ ಗೊತ್ತಿಲ್ಲ ನೀವು ಹಾಕಿದ್ರಂತ. ಏನು ನನಗೆ ಬಂದಿಲ್ವ ಏನಲ್ಲ. ಕೆಲವು ಸರಿ ನಾನು ಇರೋಲ್ಲಲ್ವ ಮೊಬೈಲ್ ಹತ್ರ, ಹಾಗೆ ಗೊತ್ತಾಗಲ್ಲ. ಇಲ್ಲಿ ಬಾರ, ಎಂತ ಚಾರ್ಜ್ ಮಾಡ್ತೀಯಾ? ಹಾಂ ಭುವನ್ ಅತ್ತೆ ಅಂತಿದ್ದಾರೆ. ಮೌನೇಶ್ ಅವರು ಬಂದರು. ಪಿನ್ ಮಾಡ್ಬೇಕಂದ್ರು. ಮಾಡ್ಬೇಕಾ ಮೌನಿ? ಮೊಹಮ್ಮದ್ ಸಬೀರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸಿಜಿ ಏನು ತಿಂಡಿ? ಗಾಯತ್ರಿ ಅಕ್ಕ ಅಂತಿದ್ದಾರೆ. ಯಾರು ಗಾಯತ್ರಿ ಅಕ್ಕ? ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಆಲ್ ಇನ್ ಒನ್ 37 ಯಾರು? ಹಾಯ್ ಅಂತಿದ್ದಾರೆ. ಸಿಜಿ ಬಂದ ತಕ್ಷಣ ಕೂಡ ನಿಮಗೆ ಗೊತ್ತಿಲ್ವಾ? ನೀವು ಕೇಳಿಲ್ಲ ಅಂದರೆ ಕೊಡ್ತೀನಿ. ನೀವು ಕೇಳಬೇಡಿ ನನ್ನ ಹತ್ರ. ಕೇಳಿ ನಾನು ಕೊಟ್ಟಿದ್ದ. ಥ್ಯಾಂಕ್ ಯು 4 ವಿಡಿಯೋಸ್ ಹಾಕಿದ್ದೀನಿ. ಖಂಡಿತವಾಗಿ ನಾನು 4 ವಿಡಿಯೋ ಕೂಡ ನೋಡಿ ನಿಮಗೆ ಮೆಸೇಜ್ ಹಾಕ್ತೀನಿ. ನೋಡಿ, ನೀವು ಅನ್ಕೋಬೇಡಿ ಅರ್ಧ ನೋಡಿ ಹಾಕ್ತೀನಿ ಅಂತ. ಇಲ್ಲ, ಖಂಡಿತವಾಗಿ ಪೂರ್ತಿ ನೋಡ್ತೀನಿ. ಖಂಡಿತವಾಗಿಯೂ ನೋಡ್ತೀನಿ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸರಳ ಅಕ್ಕ ಅಂತಿದ್ದಾರೆ. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ವೈಶು ಅವರು ನಾನು ಇದ್ದೀನಿ ಅಂತಿದ್ದಾರೆ. ಎಂತ ಊಟ ಮಾಡೋದಿಲ್ಲ? ನೀನು ಎಲ್ಲ ತಂದಿದ್ದಾನ ಸನಿತ? ಈ ಪೂರ ಬತ್ತನ ಟಿವಿ ಆವಾಜ್ ಕಮ್ಕರ್ ಬೈತಾರೆ. ಟಿವಿ ಆವಾಜ್ ಮಾಡಬಾರ್ದು. ಸಿಜಿ ಎಲ್ರಿಗೂ ನಮಸ್ತೆ. ತಿಂಡಿ ಆಯ್ತಾ? 17 ಮೌನಿ, ಭುವನ ಸಿಸ್ಟರ್, ವೈಶು ಸಿಸ್ಟರ್ ಎಲ್ಲರೂ ತಿಂಡಿ ಆಯ್ತಾ ಅಂತಿದ್ದಾರೆ. ಯಾರೆಲ್ಲ ಓಕೆ ಬಾಯ್ ಅಂತಿದ್ದಾರೆ. ಸರಳ ಅಕ್ಕ ಆಯ್ತು ನಿಮ್ದಾಯ್ತಾ ಅಂತಿದ್ದಾರೆ.
ಏನ್ ಸಂಗೀತ ಗಣ್ಯನು ಬಾಯ್ಗ ಥ್ಯಾಂಕ್ ಯು ಅಕ್ಕ ಬಾಯಿ ನಾನು ಲೈವ್ಗೆ ಓಕೆ ಓಕೆ ಮಾಡು ಥ್ಯಾಂಕ್ ಯು ಸೋ ಮಚ್. ನಂದು ಮಂಡಕ್ಕಿ ತಿಂಡಿ ಎಲ್ಲರೂ ಮಂಡಕ್ಕಿ ತಿನ್ನಿ ಕೊಡ್ತೀನಿ ಯಾರ್ಯಾರಿಗೆ ಬೇಕು ಮಂಡಕ್ಕಿ ನನಗೆ ಬೇಕು ಕೊಡಿ. ಸಿಜಿ ರಾತ್ರಿ ಏನು ತಿಂಡಿ ಮೈ ತಿಂಡಿ ಸಿಜಿ ಏನು ತಿಂಡಿ ಮೈ ತಿಂಡಿ ಅಕ್ಕ ಸರಳ ಅಕ್ಕ ಬಾಯಿ ಅಂತಿದ್ದಾರೆ. ಸಿಜಿ ಅತ್ತೆ ನನ್ನ ಗಂಗಳು ತರ್ತೀನಿ ನಾನು ಲೈವ್ ಆನ್ ಮಾಡುತ್ತೇನೆ. ಓಕೆ ಬಾಯ್ ಬಾಯ್ ಹೆಪ್ಪಿ ಸಂಡೇ ಅಂತಿದ್ದಾರೆ. ಸಿಜಿ ಅವರು ಓಕೆ ಬಾಯ್ ಬಾಯ್ ತಮ್ಮ ಅಂತಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. 17 2 ಗಂಗಳ ತಗೊಂಡು ಬಾ. ಎರಡೆರಡು ತಗೊಂಡು ಬರ್ಬೇಕಂದೆ ನೋಡಿ. ಎಂತಕ್ಕೆ ಈಗ ಮಾಡ್ತೀಯ ನೀನು? ನನ್ನ ಬತ್ತಾರೊಡ್ತಿ ಸರ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಮಗ ಏನು ಮಾಡ್ತಿದ್ದಾನೆ? ಊಟ ಮಾಡ್ತಿದ್ದಾನೆ. ರೌಡಿ ಅಕ್ಕ ರಿಟರ್ನ್ ಗಿಫ್ಟ್ ಡನ್ ಅಂಡಿ. ಅವರು ಬಂದಿಲ್ವ ಏನು? ಅವರು ಎಲ್ಲಿದ್ದಾರೆ? ರಾಘವೇಂದ್ರ ಅವರು ಬಂದರು. ಆಶೀಶ್ ಸ್ಟಾರ್ ಪಿನ್ ಮಾಡಿ. ಓಕೆ ವೈಶು ಯಾರಿದ್ದಾರೆ ಇಲ್ಲಿ? ರೌಡಿ ಅಕ್ಕ ನೋಡಿ ಇದ್ದಾರೆ ಅವರು. ಅವ್ರ ಹೆಸರು ಏನಂತ ಗೊತ್ತಿಲ್ಲ. ಅವರು ಹೋದರು. ವೆಲ್ಕಮ್ ನಿಮಗೆ ರಾಘವೇಂದ್ರ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ ರಾಘವೇಂದ್ರ ಅವರೇ. ಯಾರು ಇವತ್ತು ಕಡಿಮೆ ಜನ? ಯಾರೆಲ್ಲ ಲೈಟಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಏನಾಯ್ತು? ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ. ಅಲಿಯಾ ಸಪೋರ್ಟ್ ಮಾಡ. ಎಲ್ಲರೂ ಹೋದ್ರು ನೀನು ಒಂದಾದ್ರು ಇರು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ಅತ್ತೆಗೆ ಜೈ ಅಂತಿದ್ದಾರೆ. 3 ಮೆಂಬರ್ಸ್ ಇದ್ದೀರಾ ಬನ್ನಿ ಸಪೋರ್ಟ್ ಮಾಡಿ. ಸಂಗೀತ ಗಂಜಿ ಅಪ್ಪಗಾಲಿ ರಮ್ಯಾ ಪಿನ್ ಐಡಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ನೋಡಿ ಪಿನ್ ಐಡಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ರಮ್ಯಾ ಅವರು. ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ. ವಯಸ್ಸು ಸೂಪರ್ ಸಪೋರ್ಟ್ TV 17 ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಪೋರ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ರಾಘವೇಂದ್ರ ಅವರು. ನೋಡಿ ರಾಘವೇಂದ್ರ ಅವರೇ ರಮ್ಯಾ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿಜಿ ಅವರು ಯಾರಿಗೆ? ಫೈಟ್ 17 ಸರ್ ಅತ್ತೆ ಜೈ. ಪಿನ್ ಐಡಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪಿನ್ ಐಡಿ ನೋಡಿ ರಮ್ಯಾ ಅವರಿಗೆ ಕೊಡಿ. ಅತ್ತೆಗೆ ಜೈ ಅಂತಿದ್ದಾರೆ. ವಿಶಾಲ್ ಪಾಟೀಲ್ ಅವರು ಬಂದರು. ಹಾಯ್ ಬೇಟಾ ಭೋಜನಂ ಸೇಸಾ ಬೇಟಾ. ಇಲ್ಲ ನೈ ಹೋಗಯಾ ಆಪ್ಕಾ ಹೋಗಯಾ. ಏನು ತಿಂಡಿ 17 ಅಂತಿದ್ದಾರೆ. ನಿಶಾಲ್ ಪಾಟೀಲ್ ಪ್ಲೀಸ್ ಗಿವ್ ಮೀ ಲೈಕ್. ಅವರು ರಿಟರ್ನ್ ಕೊಡಲ್ಲ. ನಾನು ಅವತ್ತು ಮೊನ್ನೆ ಕೇಳಿ ಸಾಕಾಯಿತು. 2 ನಿಮಿಷ ಬಿಟ್ಟು ಕೊಡ್ತಾರಂತೆ ನೋಡಿ ಅವರಿಗೆ ರಿಟರ್ನ್ ಕೊಡಿ ರಾಘವೇಂದ್ರ ಅವರೇ. ಸಿಜಿ ಅತ್ತೆ ಮಸಾಲೆ ದೋಸೆ ನಿಹಾಲ್ ಗಾರು ತಿನ್ನಾರಾ? ಮಸಾಲೆ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿನ್ನು. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕು. ತುಪ್ಪ ಇಲ್ಲ ಅಂದರೆ ಚಟ್ನಿ ಹಾಕು ತಿನ್ನು ಆಯ್ತಾ. ಅದು ಇಲ್ಲಾಂದರೆ ಹಾಗೆ ತಿಂದರೂ ಒಳ್ಳೇದಾಗುತ್ತೆ.
ಅದು ನಿಧಾನಕ್ಕೆ ಬರೋದು, ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನಂತರ ಕೊಡ್ತೀನಿ ಗಿಫ್ಟ್. ನೋಡಿ ರಮ್ಯಾ ಅವರಿಗೆ ಕೊಡಿ ಆಯ್ತಾ. ಅವರು ಮೊನ್ನೆ ಕೂಡ ನಿಮ್ಮ ಹತ್ರ ಅವರಿಗೆ ಕೇಳಿ ಸಾಕಾಯ್ತಂತೆ. ನೋಡಿ ಅವ್ರಿಗೆ ರಿಟರ್ನ್ ಕೊಡಿ. ಗೊತ್ತಿಲ್ಲ ಇವತ್ತು ಏನಂತ, ಇವತ್ತು ಸಂಡೇ ಅಲ್ವಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಓಕೆ ರಾಘವೇಂದ್ರ ಅವರೇ ಅಂತಿದ್ದಾರೆ, ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. 6ರಿಂದ 7 ನೀನಾ ಆಯ್ತು ಬಿಡ್ತೀಯ ತಿನ್ನು प्लेट करो है ना, प्लेट करना ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಇವತ್ತು ಯಾರು ಬಂದಿಲ್ಲ? ಲೈಕ್ ಕೊಡೋದಿದ್ದವ್ರು ಲೈಕ್ ಕೊಡಿ. ಲೈಕ್ ಏನು ಕೇಳುವುದೇ ಬೇಡ ಅಂತ ಅನ್ಕೊಂಡಿದ್ದೀನಿ ನಾನು. ಸರ್ಕಲ್ ಅವರು ಸೂಪರ್ ಸಪೋರ್ಟ್ ಆಲ್ ಇನ್ ಒನ್ IP ಅವರು 70 ಸೂಪರ್ ಸಪೋರ್ಟ್ ಸರ್ಕಲ್ ಬಾಯ್ ಅಂತಿದ್ದಾರೆ. ಬಾಯ್ ಅಂತಿದ್ದಾರೆ. ಟಿವಿ ಎತ್ತಿಗೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಟಿವಿ ಅವರೇ. ವಯಸ್ಸು ಕೂಡ ಓದ್ಲಲ್ವಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ IP ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ. ಹದಿನೇಳು ಜಂಪ್ ಹಾಕುವ ಇಬ್ರು ಆಲ್ ಇನ್ ಒನ್ಗೆ. ಯಾಕೆ ಸಿಜಿ ಕರ್ಕೊಂಡು ಹೋಗ್ತೀರಾ? ಅವ್ರು ಇದ್ದಾರಲ್ವಾ, ಸಪೋರ್ಟ್ ಮಾಡಲಿ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಜಿ ಅವರು. ಥ್ಯಾಂಕ್ ಯು ಸೋ ಮಚ್ ಸಿಜಿ ಅತ್ತೆ. ಓಕೆ ಅಂತಿದ್ದಾರೆ. ಯಾಕೆ 17 ಹೋಗ್ತೀಯ ನೀನು? ಸಿಜಿ ಓಕೆ ಅಂತಿದ್ದಾರೆ. ಸುಮಿ ಕುಮಾರಿ ಅವರು ಬಂದರು. ಗುಡ್ ಆಫ್ಟರ್ನೂನ್ ದೀದಿ ಅಂತಿದ್ದಾರೆ. ಗುಡ್ ಆಫ್ಟರ್ನೂನ್ ದೀದಿ. ಸುಮಿ ಕುಮಾರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದೇ ಪಾಡು ಬ್ಯಾಗ್ ಯಾವಾಗ ಥ್ಯಾಂಕ್ ಯು ರಾಘವೇಂದ್ರ ಸ್ವಾಮಿ ಪ್ರಸನ್ನ ಪ್ಲೀಸ್ ಗಿಫ್ಟ್ ಮೀ ಐ ರಿಟರ್ನ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಇದ್ದೇನೆ ಅತ್ತೆಗೆ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು T17 ಅವರೇ. ಥ್ಯಾಂಕ್ ಯು ಸೋ ಮಚ್. ಸಿಜಿ ಜಂಪಿಂಗಾ? ಸಿಜಿ ಸಿಸ್ಟರ್ ಹೋಗಲ್ಲ ಸಿಸ್ಟರ್, ಇರ್ತೀನಿ. ಓಕೆ ರಾಘವೇಂದ್ರ ಸೂಪರ್ ಸಪೋರ್ಟ್ ಅತ್ತೆಗೆ ಜೈ ಅಂತಿದ್ದಾರೆ. ಆಲ್ ಇನ್ ಒನ್ ಸಿಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆಲ್ ಇನ್ ಒನ್ IP ಅವ್ರದ್ದಾ? ಓಕೆ ಮಾಡ್ತೀನಿ ನೋಡ್ತೀನಿ. ನನಗೆ ಯಾವ್ದಂತ ಯಾರ್ದು ಬರ್ತದೆ ಹೋಗ್ತದೆ ಅಂತ ಗೊತ್ತಾಗಲ್ಲ ನನಗೆ, ಅದಕ್ಕೆ ಮಿಸ್ ಆಗುತ್ತೆ.
ಮೆಸೇಜ್ ಎಲ್ಲ ಇದ್ದರೆ ವಿಡಿಯೋಗೆ ಮೆಸೇಜ್ ಡೈಲಿ ಇದ್ದರೆ ನೋಡ್ತೀನಿ ನಾನು ಹಾಗೆ. ಅತ್ತಿಗೆ TV17 ಅವರು ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆನಂದ್ ಪಟೀಲ್ ಅವರು ಬಂದರು, ಹಾಯ್ ವೆಲ್ಕಮ್ ವೆಲ್ಕಮ್ ಆನಂದ್ ಪಟೀಲ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ. ಆಲ್ ಇನ್ ಒನ್ YP ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಸಿಜಿ ಅತೆ ಮಾಡ್ಲಾ ನಾನು ಅಂತಿದ್ದಾರೆ. ಸುಮಿ ಅವರು ಆಲ್ ಇನ್ ಒನ್ ರಿಟರ್ನ್ ಮೀ ಅಂತಿದ್ದಾರೆ. ಆಲ್ ಇನ್ ಒನ್ ಅವರೇ ನಿಮಗೆ ಸುಮಿ ಕುಮಾರ್ ಅವರು ತಿನ್ನು ದಾಳ ತಿನ್ನು ಕೊಡಂತ. ಥ್ಯಾಂಕ್ ಯು ಸೋ ಮಚ್. ಓಕೆ ಸಿಸ್, ಅಟ್ಲೀಸ್ಟ್ ಪ್ಲೀಸ್ ನೈಟ್ ಪ್ಲೇ ಲಿಸ್ಟ್ ಆನ್ ಮಾಡಿ ಬಿಡಿ, ನನಗೂ ಹೆಲ್ಪು ಆಗುತ್ತೆ. ನೋಡಿ, ನನಗೆ ಪ್ಲೇ ಲಿಸ್ಟ್ ಆನ್ ಮಾಡಲಿಕ್ಕೆ ಈಗ ನನ್ನ ಹತ್ರ ವೈಫೈ ಇಲ್ಲ. ಒಂದು ಬರುವ ತಿಂಗಳು ನಾನು ಹಾಕ್ತೀನಿ, ಆಗ ಎಲ್ಲರದ್ದು ಪ್ಲೇ ಲಿಸ್ಟ್ ಮಾಡ್ತೀನಿ. ನನಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಅವ್ರದ್ದು ಎಲ್ಲರದ್ದು. ಪ್ಲೀಸ್ ಈಗ ಒಂದೊಂದು ವಿಡಿಯೋ ದಿನಕ್ಕೆ ನೋಡ್ತೀನಿ ನಾನು, ಓಕೆನಾ? ಈಗ ನನ್ನ ಹತ್ರ ಇಲ್ಲ, ಅದು ವೈಫೈ ಇಲ್ಲ. ವೈಫೈ ಇದ್ರೆ ತೊಂದರೆ ಇಲ್ಲ, ಪರವಾಗಿಲ್ಲ, ನೋಡ್ಬೋದು. ಈ ತೆಪ್ಪಣೆಂಟು ಮಾಸ ಸಿಜಿ ರಾಘವೇಂದ್ರ ಅವರೇ ಕೊಟ್ಟಿದ್ದೀನಿ, ಚೆಕ್ ಮಾಡಿ ವಾಪಸ್ ಮಾಡಿ. ರಾಘವೇಂದ್ರ ಅವರೇ ಇದ್ದೀರಾ? ಪನ್ನಗಾಕ್ಷಿ ಕುಟುಂಬ ಅವರು ಬಂದರು, ಹಾಯ್ ಹಾಯ್ ವೆಲ್ಕಮ್ ಪನ್ನಗಾಕ್ಷಿ ಅವರೇ, ವೆಲ್ಕಮ್. ನಿಮ್ಮ ಅಲ್ಲಿಗೂ ಬಂದಿದ್ದೇನೆ ನಾನು, ನೋಡಿದ್ರಲ್ವಾ, ಗೊತ್ತುಂಟಲ್ವಾ? ಪನ್ನಗಾಕ್ಷಿ ಅವರೇ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈಕ್ ಎಂತಕ್ಕಂತ ಗೊತ್ತಿಲ್ಲ, ಆ್ಯಡ್ ಆಗ್ತಾನೆ ಇಲ್ಲ. ರಾಘವೇಂದ್ರ ಸೂಪರ್ ಅಂತಿದ್ದಾರೆ. ಸಿಜಿ ರಾಘವೇಂದ್ರ ಪ್ರಸನ್ನ ಸ್ವಾಮಿ ಅವರ ಇದ್ದೀರಾ? ವಾಪಸ್ ಮಾಡಿ. ಅವರು ಪಿನ್ ಮಾಡ್ಲಿಕ್ಕೆ ಅಂದ್ರು, ಎಲ್ಲಿ ಹೋದ್ರ ದೇವರೇ ಗೊತ್ತು. ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು. ಒಂದು ಥ್ಯಾಂಕ್ ಯು ಪನ್ನಗಾಕ್ಷಿ ಅವರೇ, ಥ್ಯಾಂಕ್ ಯು. ಸುಮಾ ರಿಟರ್ನ್ ದಿಯಾ, ಹೈ ಮೈನೆ ಆಪ್ಕೋ ದೇಕೋ ಅಂತಿದ್ದಾರೆ. ಅಲ್ಲಿ ಅವರು ಸ್ವಲ್ಪ ಸಪೋರ್ಟ್ ಅಲ್ಲಿದ್ದಾರೆ. ಪನ್ನಗಾಕ್ಷಿ ಅವರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಪನ್ನಗಾಕ್ಷಿ ಅವರೇ, ಥ್ಯಾಂಕ್ ಯು. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಪನ್ನಗಾಕ್ಷಿ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. 10 ಲೆಸ್ ಆಯಿತು ನನಗೆ ಇವತ್ತು, ನನಗೆ 5 ಲೆಸ್ ಆಗಿದೆ. ಆಸಗುರ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಪನ್ನಗಾಕ್ಷಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಪನ್ನಗಾಕ್ಷಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾರೇ ಲೈಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಕ್ಯಾರ ಅವ್ರು ಲೆಸ್ ಆದರೆ ನಾವು ಲೈವ್ ಮಾಡ್ತೀವಲ್ವಾ, ನಮಗೆ ಅಂತಾರೆ ಬಂದು ಲೆಸ್ ಆಗಿದೆ, ಏನಾಗೋದು ನಿಮ್ಮ ಲೈವಲ್ಲಿ ಲೆಸ್ ಆಗಿದೆ ನನಗೆ ಅಂತ. ಏನು ಮಾಡೋದು, ನಾವು ಕೊಡೋದಿದ್ದವ್ರಿಗೆ ಏನು ಮಾಡಬೇಕು? ಅನ್ಲೆಸ್ ಮಾಡಿಬಿಡಿ. ನಿಮ್ಗೆ ಯಾರು ಕೊಟ್ಟಿಲ್ಲ ಅವರಿಗೆ, ನಮಗೆ ಕೂಡ ಅವರಿಗೆ ರಿಕ್ವೆಸ್ಟ್ ಮಾಡಿ ಸಾಕಾಗಿದೆ, ಕೊಡಿ ಅಂತ. ಪಲ್ಲವಿ ಅವರು ಬಂದರು. ಉಲ್ಲಾರ ಲೈಕ್ ಕೊರ್ಲೆ ಸಿಜಿ ಚಾಂಡೆ ಇರ್ನಾಂಡೆ ಪಲ್ಲವಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ನಗಾಕ್ಷಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಅವರು ಸಬ್ ಅಂತ ಯೂಟ್ಯೂಬಲ್ಲಿ ವಿಡಿಯೋನಿದೆ, ನಾನು ಕೊಟ್ಟೆ, ರಿಟರ್ನ್ ತಗೊಂಡಿದ್ದೇನೆ. ಪ್ರಾಬ್ಲಮ್ ಹೌದಾ? ಲೈಕ್ ಕೊರಿಯರೇ, ಓಕೆ, ಥ್ಯಾಂಕ್ ಯು ಸೋ ಮಚ್. ಎಂತ ಬೇಕಾ ನಿಮಗೆ? ಏನು ಬೇಕು ಕೊಡ್ತೀನಿ. ನೀನು ಹೋಗಿ ಇಲ್ಲಿಂದ ಹೋಗು ಅಂದೆ. ನಿನಗೆ ಎಂತ ಕೋಪಾದ್ರೂ ಕೊಡ್ತೀನಿ. ಹಾಂ, ತಗೊಂಡೋಗು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸುಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಪವಿ ಅವರು ಎಂತ ಬೇಕು, ಏನು ಬೇಕು ಅವನಿಗೆ, ಎಂತ ಅವನ ಹಾಗೇನೆ ಊಟ ಮಾಡಿಸ್ದೆ, ಎಲ್ಲ ಕೊಟ್ಟೆ, ಇದು ವಾಪಸ್ ಇದು ಮಾಡ್ತಿದ್ದಾನೆ ಅವನಿಗೆ ಹಾಗೇನೆ. ಹೌದು, ಮಕ್ಕಳಲ್ವಾ, ಹಾಗೇನಲ್ವಾ. ಒಂತೆ ಆನು ಎಸ್ ಓಕೆ ಬಲೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಪನ್ನಗಾಕ್ಷಿ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ, ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ನಗಾಕ್ಷಿ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಅವರೇ, ನನಗೆ ಒಂದು ಕಮೆಂಟ್ ಹಾಕಿ ಪ್ಲೀಸ್. ನಾನು ಇವತ್ತು ಈಗಲ್ಲ 1:30ಗೆ ಕಟ್ ಮಾಡಿ ಆದಮೇಲೆ ವಿಡಿಯೋ ನೋಡ್ತೀನಿ, ಆನ್ ಮಾಡಿ ಇಡ್ತೀನಿ. ಎಷ್ಟಾಗುತ್ತೆ, 1 ಆದರೆ 1, 2 ಆದರೆ 2 ಹಾಕಿ ನೋಡ್ತೀನಿ. ಪನ್ನಗಾಕ್ಷಿ ಅವರು ಸೂಪರ್ ಸಪೋರ್ಟ್, ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಪನ್ನಗಾಕ್ಷಿ ಅವರು ಸೂಪರ್ ಸಪೋರ್ಟ್, ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಪನ್ನಗಾ ಶಕ್ತಿ
ಪನ್ನಗ ಶಕ್ತಿ ಅವರು ಸೂಪರ್ ಸಪೋರ್ಟ್. ದುರ್ಗಾಲಕ್ಷ್ಮಿ ಅವರು ಬಂದರು. ಹಾಯ್ ದುರ್ಗಾಲಕ್ಷ್ಮಿ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಪನ್ನಗ ಶಕ್ತಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ಏನು ಕೇಳ್ತಾ ಇದ್ದಾನೆ, ಅವನಿಗೆ ಊಟ ಕೊಟ್ಟೆ ಎಲ್ಲ ಆಯಿತು, ಇನ್ನೂ ಏನೋ ಕೊಡಬೇಕಂತೆ. ಯಾವುದು ಇದು ಉಂಟಲ್ವಾ, ಅದು ಏನು ಅಂತ ಅನ್ನೋದು ನಾನು, ಅದು ಕೊಡಿ ಅಂತ. ನಮ್ಮ ಲೈವಿಗೆ ಸಪೋರ್ಟ್ ಮಾಡಿ 2:30ರಿಂದ 6 ತನಕ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಖಂಡಿತವಾಗಿಯೂ ಬರ್ತೀನಿ. ಪನ್ನಗಾಕ್ಷಿ ಕುಟುಂಬ ಅವರೇ, ಖಂಡಿತವಾಗಿ ಸಪೋರ್ಟ್ ಮಾಡ್ತೀನಿ ನಾನು 2:30ರಿಂದ 6 ತನಕ. ಓಕೆ ಬರ್ತೀನಿ. ಸಿ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. 37 ಲೈಕ್ ಡನ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪನ್ನಗ ಶಕ್ತಿ ಅವರು ಥ್ಯಾಂಕ್ ಯು ಸೋ ಮಚ್. ನೋಡಿ, ಪನ್ನಗ ಶಕ್ತಿ ಅವ್ರದ್ದು 2:30ರಿಂದ 6 ಗಂಟೆ ತನಕ ನಡೆಯುತ್ತೆ. ಎಲ್ಲರೂ ಹೋಗಿ ಜಾಯಿನ್ ಆಗಿ ಅವರಿಗೂ ಸಪೋರ್ಟ್ ಮಾಡಿ. ಆಲ್ ಇನ್ ಒನ್ ಸಪೋರ್ಟ್ ಅಂತಿದ್ದಾರೆ. ರಮ್ಯಾ ಪನ್ನಗ ಶಕ್ತಿ ಅವರು ಸೂಪರ್ ಸಪೋರ್ಟ್. ಪನ್ನಗ ಶಕ್ತಿ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿ ಜಿ ಅವರು. ಥ್ಯಾಂಕ್ ಯು ಪನ್ನಗ ಶಕ್ತಿ. ಥ್ಯಾಂಕ್ ಯು ಸಿ ಜಿ. ಥ್ಯಾಂಕ್ ಯು ಪನ್ನಗ ಶಕ್ತಿ ಅವರೇ. ಆಲ್ ಇನ್ ಒನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮಿ ಕುಮಾರ್ ಅವರು. ಪಲ್ಲವಿ ಜಿ ರಿಟರ್ನ್ ಮೀ. ಪಲ್ಲವಿ ಇದ್ದೀರಾ? ಉಲ್ಲಾರ ಪ್ಲೀಸ್ ರಿಟರ್ನ್ ಮಾಡಿ. ಸುಮಿ ಕುಮಾರಿ ಕಿಚನ್ ಅವರಿಗೆ. ರಮ್ಯಾ ಅವರು ಪನ್ನಗ ಶಕ್ತಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬನ್ನಿ. ಮೊಹಮ್ಮದ್ ಸಬೀರ್ ಅವರು ಪಿನ್ ID 108 ಡನ್ ಅಂತಿದ್ದಾರೆ. ಅವರು ಎಲ್ಲಿ ಹೋದ್ರಪ್ಪ ಪಿನ್ ಮಾಡಲಿಕ್ಕೆ ಅಂದು? ರಾಘವೇಂದ್ರ ಅವರೇ ಇದ್ದೀರಾ? ವಸಂತ ಅವರೇ ಇದ್ದೀರಾ? ಇದ್ರೆ ಒಂದು ಮೆಸೇಜ್ ಮಾಡಿ, ಇಲ್ಲಾಂದರೆ ಪಿನ್ ತೆಗೆದ್ಬಿಡ್ತೀನಿ. ಇದ್ದೀರಾ? ಎಷ್ಟು ಸಲ ನನ್ನ ಬೇಕು ಪಿನ್ ಮಾಡಿದ ಮೇಲೆ ಹೋಗಬೇಡಿ ಅಂತ ಯಾಕೆ ಅರ್ಥ ಆಗಲ್ಲ ನೋಡಿ. ಪಿನ್ ಮಾಡಿದ ಮೇಲೆ ಗಿಫ್ಟ್ ಕೊಡೋದು ನನಗೆ ಕೊಡ್ಲಿಕ್ಕೆ ಆಗುತ್ತಾ? ನಾನು ಕೊಡ್ಲಿಕ್ಕೆ ಆದರೂ ಕೊಡ್ತಿದ್ದೆ, ನನ್ನ ಹತ್ರ ಇಲ್ಲ ಎಕ್ಸ್ಟ್ರಾ ID. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಪನ್ನಗ ಶಕ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪನ್ನಗ ಶಕ್ತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಪನ್ನಗ ಶಕ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರೇ ಥ್ಯಾಂಕ್ ಯು ಸೋ ಮಚ್. ಪನ್ನಗ ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪನ್ನಗ ಶಕ್ತಿ ಕುಟುಂಬ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಪನ್ನಗ ಶಕ್ತಿ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. TV 17 ಸಿ ಜಿ ಅವರು ಅಂದರು ಬಾ ನಾನು ಹೋಗ್ತೀನಿ ಅಂದರು. ಇಬ್ಬರು ಒಟ್ಟಿಗೆ ಹೋದ್ರ. ಸಿ ಜಿ ಇದ್ದಾರೆ. TV 17 ಹೋದರು ಆಲ್ ಇನ್ ಒನ್ ಅವರಿಗೆ. ಮೊಹಮ್ಮದ್ ಅವರು ಸೂಪರ್ ಸಪೋರ್ಟ್. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಎಪಿ ಡಿ ಅವರು ನೋಡಿ. ಎಪಿ ಡಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಇವರು ಪೆನ್ ಮಾಡಿದವರು ಇಲ್ವೇ ಇಲ್ಲಪ್ಪ ದೇವರೇ. ನಾನು ಅನ್ಪಿನ್ ಮಾಡಿಬಿಡ್ತೀನಿ. ಕೊಡೋದಿಲ್ಲ ಬೇಗ. ಮತ್ತೆ ಕೊಡ್ತೀನಿ ಅಂತಾರೆ. ಯಾವಾಗ ಕೊಡೋದು? ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಏಕೆ ಆಲ್ ಇನ್ ಒನ್ ಅವ್ರದ್ದು ಲೈವ್ ಇಲ್ಲ? ಆಗ್ತಾ ಉಂಟು. ಮಾಡ್ಬೇಕಂದ್ರೆ ಹೋದ್ರು. ಮತ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲಿದೆ ನಿನ್ನೆ? ಆಗ ಕೊಟ್ಟಿದ್ದೀನಲ್ವಾ? ಆಗ ಕೊಟ್ಟೆ ಚಮಚ ನಾನು. ಇಲ್ಲ ಇಲ್ಲಿ ನೋಡು. ನನಗೆ ಟೆನ್ಷನ್ ಕೊಡಬೇಡ ನೀನು. ಹಾಂ, ಕೊಟ್ಟಿದ್ದೀನಲ್ವಾ ಆಗ ಒಂದು ಚಮಚ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆಯ್ತಲ್ಲ, ಬರ್ತೀನಿ ನೆಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 38 ಲೈಕ್ ಡನ್ ಅಂತೆ. ಯಾರು ಕೊಟ್ಟರು ಲೈಕ್? ರಾಘವೇಂದ್ರ ಅವರೇ, ನೀವು ಎಲ್ಲಿ ಹೋಗ್ತೀರಪ್ಪ? ನೀವು ಪಿನ್ನು ಮಾಡಿ ಅಂದು ಎಲ್ಲಿ ಹೋಗ್ತೀರಿ? ಇಲ್ವೇ ಇಲ್ಲ ನೀವು. ನೋಡಿ, ನಿಮಗೆ ಅವರು ಮೊಹಮ್ಮದ್ ಅವರು ಕೊಟ್ಟಿದ್ದಾರೆ ನೋಡಿ.
ಅವರಿಗೆ ಕೊಡಿ. ಹೆಪ್ಪಿ ಡೇ ರಿಟರ್ನ್ ಮೀ ಅಂತಿದ್ದಾರೆ ಸುಮಿ ಅವರು. ನೋಡಿ ಹೆಪ್ಪಿ ಡೇ ಅವರೇ, ಅವರಿಗೆ ರಿಟರ್ನ್ ಕೊಡಿ. ಹೆಪ್ಪಿ ಡೇ ಸುಮಿ ಓಕೆ ಅಂತಿದ್ದಾರೆ. ಸಿ ಜಿ ಅವರು 12:30ಕ್ಕೆ ಸ್ಟಾರ್ಟ್ ಮಾಡೋದು, ಹೌದಾ? ಶ್ರೀಜಿ ರಿಟರ್ನ್ ಮೀ ಅಂತಿದ್ದಾರೆ. ರಾಘವೇಂದ್ರ ಅವರೇ, ನೀವು ಮೊಹಮ್ಮದ್ ಅವರಿಗೆ ರಿಟರ್ನ್ ಕೊಡಿ. ಸ್ವಾಮಿ ಪ್ರಸನ್ನ ರಿಟರ್ನ್ ಮಾಡಿ. ಸಿ ಜಿ ಅವರಿಗೆ ರಿಟರ್ನ್ ಕೊಡಿ. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ सबीर सर गिफ्ट रिटर्न गिफ्ट प्लीज. मोहम्मद भैया प्लीज रिटर्न कीजिए सीजी दीदी को. ऑल इन वन सुपर सपोर्ट. एपी और सुपर सपोर्ट. दुर्गालक्ष्मी सुमी कुमारी गिफ्ट प्लीज अंतिದ್ದಾರೆ ನೋಡಿ. ಸುಮಿ ಕುಮಾರಿ ಕಿಚನ್ ಸೂಪರ್ ಸಪೋರ್ಟ್. ಅದೇ ಪಿನ್ ಮಾಡಿದ್ರಲ್ಲ ಅವರಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಹೇಳಿ ಸಿಸ್ಟರ್. ಯಾರಿಗೆ ಈಗ ಯಾರ್ದು ಪಿನ್ ಮಾಡಲಿಲ್ವ ಅಂತ ನಾನು. ದುರ್ಗಾಲಕ್ಷ್ಮಿ ಅವರು ಸಿ ಜಿ ಗಿಫ್ಟ್ ಪ್ಲೀಸ್ ಅಂತ. ಬಾನ್ವಿ ಅವರು ಬಂದರು. ಹಾಯ್ ಬಾನ್ವಿ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್ ಬಾನ್ವಿ, ವೆಲ್ಕಮ್. ಸುಮಿ ಕುಮಾರಿ ಡನ್ ಅಂತಿದ್ದಾರೆ. ಎಪ್ಪಿ ಡೇ ಅವರು. ಬಾನ್ವಿ ಅವರೇ ಗುಡ್ ಮಾರ್ನಿಂಗ್ ನಿಮಗೆ. ಟಿಫನ್ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಬಾನ್ವಿ ಅವರೇ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಎಪ್ಪಿ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಹೆಪ್ಪಿ ಡೇ. ಎಲ್ರಿಗೂ ಗಿಫ್ಟ್ ಮಿಸ್ ಆಗಿದೆ. ಯಾರಿಗಾದರೂ ಗಿಫ್ಟ್ ಮಿಸ್ ಆಗಿದ್ರೆ ಹೇಳಿ, ನಾನು ಕೊಡ್ತೀನಿ ಅಂತಿದ್ದಾರೆ. ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬಾನ್ವಿ ಅವರು. ದುರ್ಗಾಲಕ್ಷ್ಮಿ ಪಿನ್ ಪ್ಲೀಸ್ ಪಿನ್ ಮಾಡ್ತೀನಿ ದುರ್ಗಾಲಕ್ಷ್ಮಿ ಅವರೇ, ಮಾತ್ರ ಎಲ್ಲಿಗೂ ಹೋಗಬಾರ್ದು, ಇರಬೇಕಷ್ಟೇ. ಭಾವನಿ ಅವರು ಸೂಪರ್ ಸಪೋರ್ಟ್ ಪಿನ್ ಮಾಡಿದೆ ನೋಡಿ. ಸಿ ಜಿ ಅವರು. ದುರ್ಗಾಲಕ್ಷ್ಮಿ ಸಿಸ್ಟರ್ ರಿಟರ್ನ್ ಗಿಫ್ಟ್ ಪ್ಲೀಸ್. ದುರ್ಗಾಲಕ್ಷ್ಮಿ ಸಿ ಜಿ ಅವರಿಗೆ ಕೊಡಿ. ಪೂರ್ಣ ಪ್ರಕಾಶ್ ಅವರು 38 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. वेलकम निಮಗೆ. वेलकम आपको. वेलकम. आज ही संडे है ना, आपको ड्यूटी नहीं होता है ना. सरला जी रिटर्न डन. थैंक यू सो मच. थैंक यू भैया. थैंक यू. ಮಾನ್ವಿ ಸಿಸ್, ನೀವು ನನಗೆ ರಿಟರ್ನ್ ಕೊಟ್ಟಿದ್ದೀರಾ? ಪ್ಲೀಸ್ ಚೆಕ್ ಮಾಡಿ. ನಾನು ಕೊಟ್ಟಿದ್ದೇನೆ ಗಿಫ್ಟ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಡನ್. ದುರ್ಗಾಲಕ್ಷ್ಮಿ ಅವರೇ ಜಿ ಜಿ ಅವರಿಗೆ ರಿಟರ್ನ್ ಕೊಡಿ. ಪೂರ್ಣ ಪ್ರಕಾಶ್ ಅವರು ಸಪೋರ್ಟಲ್ಲಿದ್ದಾರೆ. ಎನ್ ಬಿ ಆರ್ ಚರಣ್ ಅವರು ಬಂದರು. ಚರಣ್ ವಿಸ್ಟಾರ್ ಚರಣ್ ನಾಯ್ಕ್ ಅವರು ಬಂದರು. ಹಾಯ್ ವೆಲ್ಕಮ್ ಚರಣ್ ಅವರೇ, ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪ್ಪಿ ಡೇ ಅವರೇ. ಮೊಹಮ್ಮದ್ ಅವರು. ಸರಳಾಜಿ ರಿಟರ್ನ್ ಡನ್ ಅಂತಿದ್ದಾರೆ. ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಲ್ ಇನ್ ಒನ್ ವೈಫ್ ಅವರು. ಮಾನ್ವಿ ಸಿಸ್ ಚೆಕ್ ಮಾಡಿ, ನೀವು ರಿಟರ್ನ್ ಕೊಡ್ತೀರಾ ಅಂತ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಪಿ ಡೇ ಅವರು. ಮಿಸ್ಟರ್ ಚಾರಣ ಮ್ಯಾಮ್ ಪಿನ್ ಮಾಡ್ರಿ ನೋಡಿ. ಮಾಡ್ತೀನಿ, ಇವ್ರದ್ದು ಒಂದು 5 ನಿಮಿಷ ಆಗಲಿ, ಮತ್ತೆ ನಿಮ್ಮದು ಮಾಡ್ತೀನಿ. ಓಕೆ ಮೊಹಮ್ಮದ್ सबीर ಅವರೇ ಅಂತಿದ್ದಾರೆ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಇವತ್ತು ಸಂಜೆ 6ಕ್ಕೆ ನನ್ನ ಗಂಟೆಗೆ ನಾನು ಲೈವ್ ಮಾಡ್ತೀನಿ. ಎಲ್ಲರೂ ಅಸ್ಟೆಂಟ್ ಬನ್ನಿ ಪ್ಲೀಸ್ ಸಿಸ್ಟರ್ ಬ್ರದರ್ ಅಂತಿದ್ದಾರೆ ನೋಡಿ. ಎಲ್ಲರೂ ಜಾಯ್ನ್ ಆಗಿ ಅವರಿಗೆ. ರಾಘವೇಂದ್ರ ಅವರಿಗೆ 6 ಗಂಟೆಗೆ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸುಮಿ ಅವರು ಪಿನ್ ಐ ಡಿ ರಿಟರ್ನ್ ಮೀ. ಪಿನ್ ಐ ಡಿ ದುರ್ಗಾ ಅಮ್ಮ ರಿಟರ್ನ್ ಕೊಡಿ. ಸುಮಿ ಕುಮಾರಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ದುರ್ಗಾ ಅಮ್ಮ ನಿಮಗೆ, ದುರ್ಗಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಿ ಕುಮಾರಿ ಅವರು, ಅವರಿಗೆ ರಿಟರ್ನ್ ಕೊಡಿ. ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್. ಪಿನ್ ಸಬ್ ಕರೋ ಫ್ರೆಂಡ್ಸ್. ಪಿನ್ ಐ ಡಿ ಸಬ್ ಕರೋ. ದುರ್ಗಾಲಕ್ಷ್ಮಿ ಅವರೇ ನೋಡಿ, ರಿಟರ್ನ್ ಕೊಡಿ. दुर्गालक्ष्मी ಅವರೇ प्लीज़ रिटर्न कीजिए. सुमी कुमारी. मोहम्मद ಅವರು. ಶರ್ಲಾ ಜಿ ಪ್ಲೀಸ್ ಕಮೆಂಟ್ ವಿಡಿಯೋ ಮೇ. ಸಿ ಜಿ ಕಮೆಂಟ್ ಮಾಡಿ. ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಮಲ್ಟಿ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಹೆಪ್ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಮಲ್ಟಿ ಅವರು ನೈಸ್. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಅವರು ನೈಸ್ ಅಂತಿದ್ದಾರೆ. ಹೆಪ್ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ರವಿ ಬ್ಲಾಗ್ಸ್ ಬಾಯ್ ಅಂತಿದ್ದಾರೆ. ನಗಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಮಲ್ಟಿ ಅವರು ನೈಸ್ ಅಂತಿದ್ದಾರೆ. ಹಾಯ್ ಸಿಸ್ಟರ್. ಹಾಯ್ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ರವಿ ಅವರೇ ನೈಸ್ ಅಂತಿದ್ದಾರೆ. ಮಲ್ಟಿ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿ ಜಿ ಅವರು. ದುರ್ಗಾಲಕ್ಷ್ಮಿ ಸಿಸ್ಟರ್ ರಿಟರ್ನ್ ಪ್ಲೀಸ್. ದುರ್ಗಾಲಕ್ಷ್ಮಿ ಸಿ ಜಿ ಅವರಿಗೆ ರಿಟರ್ನ್ ಕೊಡಿ. ದುರ್ಗಾ ಸಿಸ್ ಪ್ಲೀಸ್ ರಿಟರ್ನ್ ಕೀಜಿಯೇ ಸಿ ಜಿ. ದುರ್ಗಾಲಕ್ಷ್ಮಿ ಪ್ಲೀಸ್ ರಿಟರ್ನ್ ಕೀಜಿಯೇ ಸುಮಿ. ಸಿ ಜಿ ಮೊಹಮ್ಮದ್ ಭಯ್ಯಕೋ ಮೆಸೇಜ್ ಮಾಡಬೇಕಂತೆ ನೋಡಿ. ನೈಸ್ ಅಂತಿದ್ದಾರೆ. ದ ಮಲ್ಟಿವರ್ಸಸ್ ಅವರು ಥ್ಯಾಂಕ್ ಯು ಸೋ ಮಚ್. ಸೂಪರ್ ಡೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರೇ.
ಅರೆ ನಿಕ್ಕು ಪಾಣಿ ಎಂತೀರಾ ಇಕಲ ಕಾರ ಏನು ದುರ್ಗಮ್ಮ ಅವರೇ, ನಮಗೆ ಬರಲ್ಲ ನಿಮ್ಮದು ತೆಲುಗು. ಎಪಿಡೇ ಅವರು ಸೂಪರ್ ಡೂಪರ್ ಸಪೋರ್ಟ್ ಅಂತಿದ್ದಾರೆ. ಪಿನ್ ಐ ಡಿ ರಿಟರ್ನ್ ಮೀ, ಪಿನ್ ಐ ಡಿ ರಿಟರ್ನ್ ಸುಮಿ ಕುಮಾರಿ ಪ್ಲೀಸ್ ರಿಟರ್ನ್ ಕೊಡಿ, ಇಲ್ಲಾಂದರೆ ಪಿನ್ ತೆಗ್ದುಬಿಡ್ತೀನಿ ಮತ್ತೆ ನನಗೆ ಟೆನ್ಷನ್ ಶುರುವಾಗುತ್ತೆ. ರವಿಜಿ ರಿಟರ್ನ್ ಮೀ. ರವಿ ಇದ್ದೀರಾ? ರವಿ ಮಲ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದುರ್ಗಾ ಅವರು ಸೂಪರ್ ಸಪೋರ್ಟ್. ಸುಮಿ ಕುಮಾರಿ ಗಿಫ್ಟ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಮೊಹಮ್ಮದ್. ರವಿಜಿ ರಿಟರ್ನ್ ಅಂತಿದ್ದಾರೆ ನೋಡಿ. ರವಿ ಸಬೀರ್ ಓಕೆ ಜಿ, ಓಕೆ ಬ್ಲೂ ಕೊಡ್ತೀನಿ, ರಿಟರ್ನ್ ಕೊಡಿ ಆಯಿತಾ. ಸೂಪರ್ ಚರಣ್ ಅವರು ಹೋದ್ರಾ? ಪಿನ್ ಮಾಡ್ಲಿಕ್ಕೆ ಅಂದರು, ಹೋದ್ರಾ? ಸಿಸ್ಟರ್ ಬ್ಲೂ ಅಂಡಿ ಕೊಟ್ಟೆ. ಸುಮಿ ಕುಮಾರಿ ರಿಟರ್ನ್ ಕರಿಯೇ ಪ್ಲೀಸ್ ಅಂತಿದ್ದಾರೆ. ಪಿ ಡಿ ಅವರು. ದುರ್ಗಾ ಅವರು ಸುಮಿ ಕುಮಾರಿ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ದುರ್ಗಾ ಅವರು ಹ್ಯಾಪಿ ಡೇ ಸೂಪರ್. ಸಿ ಜಿ ಮೊಹಮ್ಮದ್ ಸಬೀರ್ ಕಮೆಂಟ್ ಹಾಕಿದ್ದೇನೆ. सबीर जी आपको कमेंट डन हो गया, देखो किधर गया ये क्यों ऐसा करेगा तू आवाज़ कम कर, तेरा खाना नहीं होगा इधर तक के, कभी खाने का तू? लाइट किसने पूरा चालू करके रखा? थैंक यू सुपर सपोर्ट, थैंक यू. ಮಕ್ಕಳೆಲ್ಲ ಎರಡು ಕೆಲಸ ಮಾಡ್ತಾರೆ. ನೈಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಬೆಸ್ಟ್ ತಮ್ಮ ಬಂದ ನಂದು. ಮಹೇಶ್ ಅವರು ಬಂದರು. ಹಾಯ್ ಮಹೇಶ್ ಅವರೇ, ವೆಲ್ಕಮ್ ನಿಮಗೆ. ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಮಹೇಶ್ ಅವರೇ ಮೆಸೇಜ್ ಡಿಲೀಟ್ ಆಯಿತು. ಯಾವುದು ಮಹೇಶ್ ಅವ್ರದ್ದು ಡಿಲೀಟ್ ಮಾಡಿದ್ರಾ? ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಬೇಕಾದವರು ನೋಡಿ ಲೈಕ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಹೇಶ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಮಹೇಶ್ ಅವ್ರದ್ದು ಐ ಡಿ ಡಿಲೀಟ್ ಮಾಡಿದರು. ಯಾರು? ದುರ್ಗಾಲಕ್ಷ್ಮಿ ಅವರ. ಸಬೀರ್ ಜಿ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕನ್ನಡ ಮಾತಾಡಲ್ಲ. ಮಾತಾಡಿ. ಕನ್ನಡವೇ ನಮ್ಮದು, ಕನ್ನಡವೇ ನಮ್ಮಮ್ಮ. ಬ್ಲೂ ಕೊಡುವ, ನಮ್ಮದು ಕನ್ನಡವೇ. ಹಿಂದಿ ಕೂಡ ಉಂಟು, ಕನ್ನಡ ಕೂಡ ಉಂಟು. ಯಾವುದು ಬೇಕು ನಿಮಗೆ ಲ್ಯಾಂಗ್ವೇಜ್? ತೆಲುಗು ಎಲ್ಲ ಬಿಟ್ಟು ಹಿಂದಿ, ಕನ್ನಡ, ತುಳು, ಇನ್ನಲ್ಲಿ 3 ಲ್ಯಾಂಗ್ವೇಜಲ್ಲಿ ಯಾವುದು ಬೇಕು ಅದು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಎಪಿ ಅವರು ಸೂಪರ್ ಸಪೋರ್ಟ್. ಸಂಡೇ ಪಂಡೆ ಅವರು ಬಂದರು. ಹಾಯ್ ಸಂಡೇ ಪಂಡೆ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಗುಡ್ ಆಫ್ಟರ್ನೂನ್ ನಿಮಗೆ. ಸಿ ಜಿ ಸರಳ ಪುಟ್ಟ. ದುರ್ಗಾಲಕ್ಷ್ಮಿ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟಿವಿ ಅವರು ರವಿ ಗಿಫ್ಟ್ ಡನ್ ರಿಟರ್ನ್ ಮೀ ಅಂತಿದ್ದಾರೆ. TV 17 ಅವರು ರವಿ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಜ್ಯೋತಿ ಸಿಸ್ಟರ್ ಊಟ ಆಯ್ತಾ ಅಂತಿದ್ದಾರೆ. ಯಾರು ಜ್ಯೋತಿ ಸಿಸ್ಟರ್? ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುಮಿ ಕುಮಾರ್ ಸೂಪರ್ ಸಪೋರ್ಟ್. ಎಪಿ ಅವರು ಸೂಪರ್ ಸಪೋರ್ಟಲ್ಲಿ. ರವಿ ಅವರು TV 17 ಓಕೆ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ಎಪಿ ಅವರು ಹೊಸೊಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಹೊಸೊಬ್ರು ಕನೆಕ್ಟ್ ಆಗಿ. ರವಿ ಅವರು ಸೂಪರ್ ಸಪೋರ್ಟಲ್ಲಿ. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಕನ್ನಡವೇ ನಮ್ಮಮ್ಮ, ನಮ್ಮ ಅತ್ತೆಗೆ ಕೈ ಮುಗಿಯಮ್ಮ. ಥ್ಯಾಂಕ್ ಯು. ಸಂಡೇ ಅವರು ಬನ್ನಿ ನಮ್ಮ ಲೈವಿಗೆ. ಬರ್ತೀನಿ ಸಂಡೇ ಅವರೇ. ಮೊನ್ನೆ ನೀವು ಹೋಗಿದ್ರಲ್ವ, ನಾವು ನಿಮ್ಮ ಮೆಸೇಜನ್ನು ನೋಡಿಲ್ಲ ಅಂತ, ಕಾಣಲ್ವ ಅಂತ ಅಂದು ಹೋದ್ರಿ. ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಎಲ್ಲರದ್ದು ಮೆಸೇಜ್ ಓದ್ತೀನಿ. ಆ ಟೈಮಲ್ಲಿ ತುಂಬ ನಂದು ತುಂಬ ಇದು ಇತ್ತು, ಎಂತ ರಶ್ ಇತ್ತು. ಇದರಲ್ಲಿ ಎಲ್ಲರದ್ದು ಮಿಸ್ ಆಗಿತ್ತು. ಹಾಗೆ ಮೆಸೇಜ್ ಓದಲಿಕ್ಕೆ ಆಗಲಿಲ್ಲ. ನಾನು ನಿಮ್ಮ ಲೈವ್ಗೆ ಬರಬೇಕಂತ ಅಂದ್ಕೊಂಡೆ, ಆದರೆ ನನಗೆ ಸಿಕ್ಕಿಲ್ಲ, ಅದಕ್ಕೆ ಜಾಯ್ನ್ ಆಗಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. TV 17 ಅವರು ಗಿಫ್ಟ್ ಡನ್ ಅಂತಿದ್ದಾರೆ. 80 ಅವರು 7 ಗಿಫ್ಟ್ ಡನ್. ಸಿ ಜಿ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಸಿ ಜಿ ಅವರಿಗೆ ಡನ್ ಮಾಡಿದ್ದಾರಂತೆ. ಗಾಯತ್ರಿ ಸಿಸ್ ಅಂತಿದ್ದಾರೆ. ಹಾಯ್ ಗಾಯತ್ರಿ ಸಿಸ್ ಅಂತಿದ್ದಾರೆ. ಸಂಡೇ ಅವರು ಸುಮಿ ಕುಮಾರಿ ಅವರು ರವಿ ಬ್ಲಾಗ್ ರಿಟರ್ನ್ ಮೀ ಅಂತಿದ್ದಾರೆ. ರವಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸುಮಿ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಮಹೇಶ್ ಅವರೇ 9 ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಮಹೇಶ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ರಿಟರ್ನ್ ಕೊಡಿ. ಬೆಸ್ಟ್ ಅವರಿಗೆ. ರವಿ ಬ್ಲಾಗ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸಿ ಜಿ ಅವರು ರವಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ರವಿ ಬ್ಲಾಗ್ಸ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಎಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬ್ಲಾಗ್ ಕಮೆಂಟ್ ಮಾಡಿ ಅಂತಿದ್ದಾರೆ. ರವಿ ಅವರು ದುರ್ಗಾಲಕ್ಷ್ಮಿ ಜಿ ರಿಟರ್ನ್ ಕರ್ದೆ
ರಿಟರ್ನ್ ಕರ್ದೆ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರೇ ನೋಡಿ ರವಿ ಅವರಿಗೆ ರಿಟರ್ನ್ ಕೊಡಿ. ಅದು ನೆಟ್ವರ್ಕ್ ಇಶ್ಯೂಸ್ ಸಡನ್ಲಿ ಮೆಸೇಜ್ ಲೋಡಿಂಗ್ ಆಗುತ್ತೆ ಅಕ್ಕ. ಹೌದು ಬ್ರದರ್, ಏನು ಮಾಡಲಿ. ಸಾರಿ ಸಿಸ್ ನೋಡಿಲ್ಲ ಅಂತಿದ್ದಾರೆ. ಅಲ್ಲ ಸಂಡೇ ಅವರೇ, ನೀವು ನನ್ನ ಲೈವ್ಗೆ ಬಂದು ಮೊನ್ನೆ ಅಂದಿದ್ರಲ್ವಾ ಮೆಸೇಜ್, ನನ್ನ ಮೆಸೇಜ್ ಕಾಣಲ್ವಾ ಅಂತ ನೀವು ಅಂದ್ರಲ್ವಾ ನೀವು. ಅದಕ್ಕೆ ನನಗೆ ನಾನು ಎಲ್ಲರದ್ದು ಮೆಸೇಜ್ ಓದ್ತೀನಿ ಸಂಡೇ ಅವರೇ, ನಾನು ಯಾರದ್ದು ಬಿಡಲ್ಲ. ಅದು ನೆಟ್ವರ್ಕ್ ಇಶ್ಯೂಸಲ್ಲಿ ಎಂತಾಗೋದು ಲೋಡ್ ಆಗ್ತದೆ, ಒಮ್ಮೆಲೆ ಓದಲಿಕ್ಕೆ ಆಗಲ್ಲ. ಹಾಗೆ ನಿಮ್ಮ ಮೆಸೇಜ್ ಹೋಯ್ತು. ಅದಕ್ಕೆ ನೀವು ನನಗೆ, ನಾನು ಇಲ್ಲಾಂದರೆ ಮೆಸೇಜ್ ಎಲ್ಲರದ್ದು ಓದ್ತೀನಿ, ಎಲ್ಲರೂ ನಮಗೂ ಒಂದೇ ಅಲ್ವಾ. ಅದಕ್ಕೆ ಎಪಿ ಡೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಆಫ್ ಸೂಪರ್ ಸಪೋರ್ಟ್ ಸಿ ಜಿ. ಓಕೆ ದುರ್ಗಾಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ. ಯಾರದು? ಹೊಸಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಅಂತಿದ್ದಾರೆ. ಯಾರದು? ನೀರು ತಗೊಂಡು ಹೋಗುದು ಯಾರು? ನ್ಯೂ ಮೆಂಬರ್ ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಬೆಸ್ಟ್ ಅವ್ರ ಸೂಪರ್ ಸಪೋರ್ಟ್ ಎಪಿ ಅವ್ರ ಸೂಪರ್ ಸಪೋರ್ಟ್ 35 ಗಿಫ್ಟ್ ಡನ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ರವಿ ಅವರೇ ದಂಡಂತೆ ನೋಡಿ. ಎಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ರವಿ ಬ್ಲಾಕ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎಪಿ ಅವರು ಸೂಪರ್ ಡುಪ್ಪರ್ ಸಪೋರ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಸಂಡೇ ಅವರು ಹಾಯ್ ಆಲ್ ಅಂತಿದ್ದಾರೆ. ನೋಡಿ ಸಂಡೇ ಅವರು ಇದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರವಿ ಅವರಿದ್ದಾರೆ ನೋಡಿ. ದುರ್ಗಾಲಕ್ಷ್ಮಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಹಾಯ್ ಎಪಿ ಡೇ ಅಂತಿದ್ದಾರೆ ನೋಡಿ. ಓಕೆ ರವಿ ಅಂತಿದ್ದಾರೆ ನೋಡಿ. ಸಂಡೇ ಅವರು ಪಂಡೆ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಸಂಡೇ ಪಂಡೆ ಹೌದು ಅಂತಿದ್ದಾರೆ. ಎಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ದುರ್ಗಾ ಸಿಸ್ಟರ್ ಕಮೆಂಟ್ ಬ್ಲಾಗ್ ಮಾಡಿ ಅಂತಿದ್ದಾರೆ ನೋಡಿ. ರವಿ ಅವರು ಸರಳ ಗಿಫ್ಟ್ ಡನ್ ಅಂಡಿ ಅಂತಿದ್ದಾರೆ ನೋಡಿ. ಸರಳ ಅವರೇ ರವಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸಂಡೇ ಅವರು ದುರ್ಗಾಲಕ್ಷ್ಮಿ ಕೊಡಿ ಅಂತಿದ್ದಾರೆ. ಓಕೆ ರವಿ ಬ್ರೂ ಅಂತಿದ್ದಾರೆ. ಸಿ ಜಿ ಅವರು ಸಂಡೇ ಅವರು ಹಾಯ್ ರವಿ ಅಂತಿದ್ದಾರೆ. ಸಂಡೇ ಅವರು ರವಿ ಬ್ಲಾಗ್ ರಿಟರ್ನ್ ಮೀ ಅಂತಿದ್ದಾರೆ. ಸುಮ್ಮಿ ಕುಮಾರಿ ಅವರಿಗೆ ರವಿ ಅವರೇ ರಿಟರ್ನ್ ಕೊಡಿ, ಅವ್ರು ನಿಮಗೆ ಕೊಟ್ಟಿದ್ದಾರೆ ನೋಡಿ. ಹಾಯ್ ಅಂತಿದ್ದಾರೆ. ದೀಪಾ ನಯನ ಅವರು ಬಂದರು. ದೀಪಾ ನಯನ ಅವರೇ ಹಾಯ್ ವೆಲ್ಕಮ್ ನಿಮಗೆ. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ ಕೊಡಿ. ಸಂಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪನೇ ಊಟ ಆಯ್ತಾ ಸಿಸ್ಟರ್? ಇಲ್ಲ ಸಿಸ್ಟರ್, ನಿಮ್ದಾಯ್ತಾ? ರವಿ ಅವರು ಹಾಕಿ ವಿಲ್ ರಿಟರ್ನ್ ಆಲ್ ಅಂತಿದ್ದಾರೆ. ರವಿ ಅವರು ಎಲ್ರಿಗೂ ರಿಟರ್ನ್ ಕೊಡ್ತಾರಂತೆ ರವಿ ಅವರು ನೋಡಿ. ಸಂಡೇ ಪಂಡೆ ಗಿಫ್ಟ್ ಡನ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಸಂಡೇ ಪಂಡೆಯನ್ನು ಓಕೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ರವಿ ಅವರು ಸುಮಿ ಕುಮಾರಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ದುರ್ಗಾ ಅವರು ದೀಪಾ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ರವಿ ಬ್ಲಾಗ್ಸ್ ವಿಸಾ ಅಂಬಿಯಾ ಗಿಫ್ಟ್ ರಿಟರ್ನ್ ಮಾಡಿ ನೋಡಿ. ರವಿ ಅವರೇ ಬೆಸ್ಟ್ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ಹೆಪ್ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಹೆಪ್ಪಿ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬೆಸ್ಟ್ ಅವರಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರವಿ ಅವರು ಸಂಡೇ ಪಂಡೆ ಹಾಯ್ ಅಂತಿದ್ದಾರೆ ನೋಡಿ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಸಂಡೇ ಅವ್ರಿಗೆ ಹೆಪ್ಪಿ ಕೊಡಿ ಅಂತಿದ್ದಾರೆ. ದೀಪಾ ನಯನ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರವಿ ಬ್ಲಾಗ್ಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರಿಗೆ ರವಿ ಅವರೇ ಬೆಸ್ಟ್ ಅವರಿಗೆ ರಿಟರ್ನ್ ಮಾಡಿ. ಹೊಸಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಅಂತಿದ್ದಾರೆ. ಎಪಿ ಡೇ ಅವರು ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದುರ್ಗಾಲಕ್ಷ್ಮಿ ಸಂಡೇ ಪಂಡೆ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲೇ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಎಪಿ ಡೇ ಅವರಿಗೆ ಕನೆಕ್ಟ್ ಆಗಿ. ಸಂಡೇ ಪಂಡೆ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ದೀಪಾ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ, ನಾನು ವಿಡಿಯೋ ನೋಡಿ ಕಡೆಗೆ ಸಪೋರ್ಟ್ ಮಾಡ್ತೇನೆ ಅಂತಿದ್ದಾರೆ ನೋಡಿ. ಇವಾಗಲೇ ವಿಡಿಯೋ ನೋಡಿ ಕೊಡಿ ದೀಪಾ ನಯನ ಅವರೇ, ಎಲ್ರಿಗೂ ರಿಟರ್ನ್ ಮಾಡಿ. ಬೆಸ್ಟ್ ಈಸ್ ಆಲ್ವೇಸ್ ಆಲ್ ಕನೆಕ್ಟೆಡ್ ಅಂತಿದ್ದಾರೆ. ಹೌದು, ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಅಲ್ಲಿ ಎಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರದು? ಯಾರು ಬಡಿಯೋದು ನೋಡು. ಇದನ್ನು ಯಾರು ತುಂಡು ಮಾಡಿದ್ದ? ಪಪ್ಪ ಬೈತಾರೆ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬೆಸ್ಟ್ ಈಸ್ ಆಲ್ವೇಸ್ ಬೆಸ್ಟ್. ಹೌದಾ ನಿಂಗೆ ಇಲ್ಲ ಅಂತ ಅಂದ್ರ ನಾನೀಗ. ಹೌದು, ಬೆಸ್ಟ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಡೇ ಅವರು. ಕಮೆಂಟ್ ಬಂದ ಮೇಲೆ ಕೊಡ್ತೀನಿ. ಕಮೆಂಟ್ ಹಾಕಿ ಪ್ಲೀಸ್, ಎಲ್ಲರೂ ಕಮೆಂಟ್ ಹಾಕಿ ಆಯಿತಾ. ರವಿ ಅವರು ಬೆಸ್ಟ್ ಅವರೇ ಗಿಫ್ಟ್ ಡನ್ ಜಿ ಅಂತಿದ್ದಾರೆ. ಡನ್ ಮಾಡಿದ್ರಂತೆ ರವಿ ಅವರು ನೋಡಿ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪಿ ಡೇ ಅವರ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಎಪಿ ಡೇ ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬೆಸ್ಟ್.
ಸಿ ಜಿ ಸೂಪರ್ ಸಪೋರ್ಟ್, ದೀಪನಯನ ಸೂಪರ್ ಸಪೋರ್ಟ್, ಬೆಸ್ಟ್ ಸೂಪರ್ ಸಪೋರ್ಟ್, ಎಪಿ ಸೂಪರ್ ಸಪೋರ್ಟ್, ಬೆಸ್ಟ್ ಸೂಪರ್ ಸಪೋರ್ಟ್, ಬೆಸ್ಟ್ ಸೂಪರ್ ಸಪೋರ್ಟ್, ಎಪಿ ಡೇ ಸೂಪರ್ ಸಪೋರ್ಟ್. ನೋಡಿ ಹೆಪಿ ಡೇ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿಗೆ ಬೆಸ್ಟ್ ಅಂದರೆ ಅವರೇ ತಿಂಡಿ ಆಯ್ತಾ ಅಂತಿದ್ದಾರೆ. ಸಿ ಜಿ ಅವರು ಬೆಸ್ಟ್ ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ರವಿ ಥ್ಯಾಂಕ್ ಯು ಅಂತಿದ್ದಾರೆ. ನೋಡಿ ಹೀಗೆ ಗಿಫ್ಟ್ ಕೊಡಬೇಕಾದ್ರೆ ಹೀಗೆ ಕೊಡಬೇಕು, ಒಂದೇ ಸರ್ತಿ ಮತ್ತೆ ಥ್ಯಾಂಕ್ ಯು ಕೊಡಬೇಕು, ಇದೇ ಗಿಫ್ಟ್ ಅಂತಾರೆ. ಖುಷಿ ಆಯಿತು ರವಿ ಅವ್ರದ್ದು, ಎಲ್ರಿಗೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹೆಪ್ಪಿ ಒನ್ ತಿಂಡಿ ಆಯಿತು ನಿಮ್ಮದು ಅಂತಿದ್ದಾರೆ. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ ಬೆಸ್ಟ್ ಅವರು. ಕಮೆಂಟ್ ಬಂದಿಲ್ಲಂತೆ ನೋಡಿ, ಸಂಡೇ ಪಂಡೆ ಅವರಿಗೆ ಕಮೆಂಟ್ ಬಂದಿಲ್ಲಂತೆ. ಪ್ಲೀಸ್ ಕಮೆಂಟ್ ಹಾಕಿ ರವಿ ರಿಲೇಟೆಡ್ ಕಮೆಂಟ್ ಮಾಡೋ ಬ್ರೂ. ರವಿ ಅವರೇ ಸಬ್ ಅದೆಲ್ಲ ಕಮೆಂಟ್ ಹಾಕಬೇಡಿ, ವಿಡಿಯೋಗೆ ಸಂಬಂಧಪಟ್ಟ ಒಂದು ಕಮೆಂಟನ್ನು ಹಾಕಿ ಪ್ಲೀಸ್. ಸಂಡೇ ಅವರು ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಬೆಸ್ಟ್ ಥ್ಯಾಂಕ್ ಯು, ಸಿ ಜಿ ಬೆಸ್ಟ್ ಥ್ಯಾಂಕ್ ಯು, ಸಿ ಜಿ ಬೆಸ್ಟ್ ಥ್ಯಾಂಕ್ ಯು. ಮೊಹಮ್ಮದ್ ಅವರು ನೈಸ್ ಅಂತಿದ್ದಾರೆ ನೋಡಿ, ಮೊಹಮ್ಮದ್ ಭಯ್ಯ ಇದ್ದಾರೆ ನೋಡಿ, ನೈಸ್ ಅಂತಿದ್ದಾರೆ. ರವಿ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ, ಓಕೆ ಅಂತಿದ್ದಾರೆ. ಮೊಹಮ್ಮದ್ ನೈಸ್ ಅಂತಿದ್ದಾರೆ, ಜಾಯಿನ್ ಮೀ ಅಂತಿದ್ದಾರೆ. ಪಿ ಡಿ ಅವರು ಯಾರಾದರೂ ಗಿಫ್ಟ್ ಕೊಟ್ರಾ? ಯಾರು ಕೊಟ್ಟಿಲ್ವಾ ಏನಾ ಅಂತ ಎಪಿ ಡೇ ಅವರೇ ಹಾಯ್ ಮೊಹಮ್ಮದ್ ಅಂತಿದ್ದಾರೆ. ನೋಡಿ ಎಪಿ ಡೇ ಅವರಿದ್ದಾರೆ, ಅವರು ರಿಟರ್ನ್ 100% ಕೊಡ್ತಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು 100% ಕೊಡ್ತಾರೆ ನಿಮಗೆ. ಮೊಹಮ್ಮದ್ ಸಬೀರ್ ನೈಸ್ ಅಂತಿದ್ದಾರೆ, ಬೆಸ್ಟ್ ಅವರು. ರವಿ ಅವರೇ ರಿಲೇಟೆಡ್ ಕಮೆಂಟ್ ಮಾಡಿ, ಡನ್ ಹಾಕಿ ಪ್ಲೀಸ್. ಡನ್ ಬೇಡ ಅಂತಿದ್ದಾರೆ. ಹೌದು ರಿಲೇಟೆಡ್ ಕಮೆಂಟ್ ಹಾಕಿ. ಮೊಹಮ್ಮದ್ ಅವರು ಎಸ್ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಬೆಸ್ಟ್, ಥ್ಯಾಂಕ್ ಯು ಸಿ ಜಿ. ಹೊಸಬ್ರು ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಅಂತಿದ್ದಾರೆ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಬೆಸ್ಟ್, ಥ್ಯಾಂಕ್ ಯು ಸಿ ಜಿ. ಹ್ಯಾಪಿ ಡೇ ಅವರೇ ನಾನಾಗಲೇ ಆಗಿದ್ದೀನಿ ಅಂತಿದ್ದಾರೆ. ಹೊಸಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಕಮೆಂಟ್ ಹಾಕಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ದೀಪಾ ನಯನ ರಿಟರ್ನ್ ಮೀ ಅಂತಿದ್ದಾರೆ. ದೀಪಾ ನಯನ ಅವರು ಇದ್ದೀರಾ? सुमी कुमारी और सुमी कुमारी दीदी पिन आईडी को ज्वाइन नहीं हो गए तो ज्वाइन कर लो पिन आईडी. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಬಂದರು, ವೈಶು ಪಿನ್ ಐಡಿಗೆ ಜಾಯ್ನ್ ಆಗಿಲ್ಲ ಅಂದರೆ ಹಾಗೂ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ಬೆಸ್ಟ್ ಅವರು. ಅಕ್ಕ 200% ನಾನು ಗಿಫ್ಟ್ ರಿಟರ್ನ್ ಕೊಟ್ಟಿದ್ದೇನೆ. ಹೌದು ನೀನು ಖಂಡಿತವಾಗಿ ಕೊಡ್ತೀನಿ, ನಿನಗೆ ಇಲ್ಲ ಅಂತ ಅಂದ್ರೆ ನಾನು, ನೀನು ಖಂಡಿತವಾಗಿ ಎಲ್ರಿಗೂ ಕೊಡ್ತೀರಿ. ಸಿ ಜಿ ಅವರು ಕೂಡ ಕೊಡ್ತಾರೆ, ಎಲ್ಲರೂ ಕೊಡ್ತಾರಪ್ಪ. ಕೆಲವರು ಅಷ್ಟೇ, ಕೆಲವೊಂದು ಇದರಲ್ಲಿ ಇದ್ದಾರಲ್ವ ಎಲ್ಲರೂ ಕೊಡ್ತಾರೆ. ಈಗ ಇದ್ದಾರಲ್ವ ಅವರು ಎಲ್ಲರೂ ಕರೆಕ್ಟಾಗಿ ಗಿಫ್ಟ್ ಕೊಡ್ತಿದ್ದಾರೆ. ಈಗ ಇವತ್ತು ನನಗೆ ಯಾರು ಗಿಫ್ಟ್ ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ ಅಂತ ಅಂದಿಲ್ಲ. ಇವರು ಗಿಫ್ಟ್ ಕೊಡ್ತಾರೆ. ಇವತ್ತು ಬಂದವರು ಎಲ್ಲರೂ ಕೊಟ್ಟಿದ್ದಾರೆ ಗಿಫ್ಟ್ ಎಲ್ರಿಗೂ. ಸೂಪರ್ ಸಪೋರ್ಟ್ ಎಪಿ ಡೇ. ಸಿ ಜಿ ಸರಳ ರಿಟರ್ನ್ ಮಾಡಿ 2 ಡೇ ಆಯಿತು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ವೈಶು ಸೂಪರ್ ಸಪೋರ್ಟ್. ದೀಪಾನಯನ ದುರ್ಗಲಕ್ಷ್ಮಿ ಡನ್. ದೀಪಾನಯನ ಸುಮಿ ಕುಮಾರಿ ದಿ ಅವರಿಗೆ ಕೊಡಿ ಪ್ಲೀಸ್, ಅವರು ಕೊಟ್ಟಿದ್ದಾರಂತೆ ನೋಡಿ. ಸಂಡೇ ಪಂಡೆ ಜಿ ರಿಟರ್ನ್ ಮೀ. ಸಂಡೇ ಪಂಡೆ ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಮೊಹಮ್ಮದ್ ಸಬೀರ್ ಅವರಿಗೆ ಗೊತ್ತು ಹ್ಯಾಪಿ ಅವರೇ ಗೊತ್ತು ನನಗೆ ಅಂತಿದ್ದಾರೆ. ಆಲ್ರೆಡಿ ಕನೆಕ್ಟೆಡ್ ಪಿನ್ ಐ ಡಿ. ಸೂಪರ್ ಸಪೋರ್ಟು ಪಂಡೆ ಸಿಸ್ ಜಿ ರಿಟರ್ನ್ ಅಂತಿದ್ದಾರೆ ನೋಡಿ. ಸಂಡೇ ಪಂಡೆ ಅವರೇ ಓಕೆ ಮೊಹಮ್ಮದ್ ಅಂತಿದ್ದಾರೆ. ಆಯ್ ವೈಶು ಅಕ್ಕ ಅಂತಿದ್ದಾರೆ ಬೆಸ್ಟ್. ಬೆಂಗಳೂರು ಶ್ರೀನಿವಾಸ್ ಬ್ರದರ್ ಬಂದರು. ಆಯ್ ಬ್ರದರ್ ವೆಲ್ಕಮ್ ಬ್ರದರ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಬ್ರದರ್. ಗುಡ್ ಆಫ್ಟರ್ನೂನ್ ಬ್ರದರ್. ನಿಮಗೆ ತಿಂಡಿ ಎಲ್ಲ ಆಯಿತಾ? ಎಲ್ಲ ಊಟ ಮಾಡಿದ್ರಾ? ಏನು ಮಾಡಿದ್ರಿ ಇವತ್ತು? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿ ಅವರು ಸಿ ಜಿ ಎಲ್ಲ ನಿಮ್ಮ ವಿಡಿಯೋ ಫಾಲೋ ಮಾಡ್ತಾ ಇದ್ದೀನಿ. ಹೌದಾ, ಚೆನ್ನಾಗಿ ಬರುತ್ತೆ ಸಿ ಜಿ ನಿಮ್ಮದು ಕೂಡ ವಿಡಿಯೋ. ನಾನು ನೋಡ್ತಾ ಇದ್ದೀನಲ್ವ, ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ವಿಡಿಯೋ. ಹ್ಯಾಪಿ ಡೇ ಸೂಪರ್ ಡೂಪರ್ ಅಂತಿದ್ದಾರೆ ನೋಡಿ. ಬೆಂಗಳೂರು ಶ್ರೀನಿವಾಸ್ ಗಿಫ್ಟ್ ರಿಟರ್ನ್ ಮಾಡಿ. ಹ್ಯಾಪಿ ಡೇ ನಮ್ಮ ವಿಡಿಯೋ ಕೂಡ ಫಾಲೋ ಮಾಡಿ. ನಿಮ್ಮ ವಿಡಿಯೋ ಕೂಡ ನಾನು ಖಂಡಿತವಾಗಿ ನೋಡ್ತೀನಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟು ಡೂಪರ್ ಅಂತಿದ್ದಾರೆ. ನನ್ನ ವಿಡಿಯೋ ನೋಡಿ ಎಲ್ಲರೂ, ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ಹ್ಯಾಪಿ ಡೇ ಕೊಡಿ ಅಂತಿದ್ದಾರೆ. ಬೆಂಗಳೂರು 44 ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ನೈಸ್ ಅಂತಿದ್ದಾರೆ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಸಿ ಜಿ ಥ್ಯಾಂಕ್ ಯು. ನಾನು ನೀವು ವಿಡಿಯೋ ನೋಡ್ತೀನಿ. ಥ್ಯಾಂಕ್ ಯು ಹ್ಯಾಪಿ ಡೇ ಅವರೇ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಪಂಡೆ ಅವರು ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜಾಯಿನ್ ಕರೋ, ಕಮೆಂಟ್ ಕರೋ, ರಿಟರ್ನ್ ಜಾಯಿನ್ ಮಿಲ್ ಜಾಯೇಗಾ ಫ್ರೆಂಡ್ಸ್ ಅಂತಿದ್ದಾರೆ. ದೀಪಾ ನಯನ ಫ್ಲವರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪಾ ನಯನ. ಥ್ಯಾಂಕ್ ಯು ಸಿ ಜಿ. ಥ್ಯಾಂಕ್ ಯು ಸಂಡೇ ಪಂಡೆ ಅವರೇ. ಆಯ್ ದೀಪಾ ಅಂತಿದ್ದಾರೆ ನೋಡಿ. ದೀಪಾ
ನಯನ ಗಿಫ್ಟ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಸಬ್ ಮಾಡಿ ಕಮೆಂಟ್ ಹಾಕಿ ರಿಟರ್ನ್ ಕೊಡ್ತೀನಿ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಪಿನ್ ಐ ಡಿ ಆಲ್ರೆಡಿ ಜಾಯಿನ್ ಯು ಅಂತಿದ್ದಾರೆ ನೋಡಿ. ಜಾಯಿನ್ ಎಸ್ ಆಲ್ಸೋ ರಿಟರ್ನ್ ಮೀ ಅಂತಿದ್ದಾರೆ ನೋಡಿ. ಎಪ್ಪಿ ಸಂಡೇ ಪಂಡೆ ರಿಟರ್ನ್ ಡನ್ ಪ್ಲೀಸ್ ಚೆಕ್. ಸಂಡೇ ಪಂಡೆ ಅವರೇ ರಿಟರ್ನ್ ಡನ್ ಅಂತೆ ಪ್ಲೀಸ್ ಚೆಕ್ ಮಾಡಿ. ವೈಶು ಅವರು ಐ ಬೆಸ್ಟ್ ಅಂತಿದ್ದಾರೆ. ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ನೀರನ್ನು ಒಳಗಡೆ ಬಿಟ್ಟರೆ ನೋಡು ನಿನಗೆ. ಈಗ ಬರ್ತೀನಿ ನಾನೀಗ. ಹಾಂ ಸನ್ವಿತು ಊಟ ಆಗಿಲ್ವಾ ನಿಮ್ಮದು? ನನ್ನ ಮಕ್ಕಳದೊಂದು ಕೆಲಸ. ಸಂಡೇ ಪಂಡ ಅವರು ಮೊಹಮ್ಮದ್ ಡನ್ ಅಂತಿದ್ದಾರೆ ನೋಡಿ. ದೀಪಾ ನಯನ ಅವರೇ ಇದ್ದೀರಾ? ಗಿಫ್ಟ್ ಪ್ಲೀಸ್ ವಾಪಸ್ ಮಾಡಿ ಅಂತಿದೆ. ದೀಪಾ ನಯನ ಸಿ ಜಿ ಅವರಿಗೆ ಕೊಡಿ ರಿಟರ್ನ್. ಸುಮಿ ದೀಪಾ ನಯನ ರಿಟರ್ನ್ ಮೀ. ದೀಪಾ ನಯನ ಪ್ಲೀಸ್ ರಿಟರ್ನ್ ಮಾಡಿ ಅಲ್ವಾ. ಸುಮಿ ಕುಮಾರಿ ಮತ್ತು ಸಿ ಜಿ ಅವರಿಗೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಶ್ರೀನಿವಾಸ್ ಅವರು ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟ್. ಜಾಯಿನ್ ಕರೋ ಕಮೆಂಟ್ ಕರೋ ರಿಟರ್ನ್ ಜಾಯಿನ್ ಮಿಲ್ ಜಾಯೇಗಾ ಅಂತಿದ್ದಾರೆ ನೋಡಿ. ಓಕೆ ಎಪ್ಪಿ ಅಂತಿದ್ದಾರೆ. ವೈಶು ಅಕ್ಕ ಊಟ ಆಯ್ತಾ? ಊಟ ಆಗಿಲ್ಲ ವೈಶು, ಇನ್ನಾಗಬೇಕಷ್ಟೇ. ಅವ್ರದ್ದು ಆಯಿತು ಮಕ್ಕಳದ್ದು. ಒಬ್ಬ ಮಾಡ್ತಾ ಇದ್ದಾನೆ. ಪಿನ್ ಮಾಡ್ರಿ ಸಿಸ್ಟರ್. ಓಕೆ ಮಾಡುವ ಮಾಡಿದೆ. ಸಂಡೇ ಅವರು ಆಯ್ ವೈಶು ಅಂತಿದ್ದಾರೆ. ಸಿ ಜಿ ಅವರು ದೀಪಾ ಅಂತಿದ್ದಾರೆ. ಶ್ರೀನಿವಾಸ್ ವೆಲ್ಕಮ್ ಮೈ ಫ್ಯಾಮಿಲಿ ಅಂತಿದ್ದಾರೆ ನೋಡಿ. ಶ್ರೀನಿವಾಸ್ ಅವರಿದ್ದಾರೆ. ಬೆಂಗಳೂರು ಶ್ರೀನಿವಾಸ್ ಅವರು ಎಪಿ ಡೇ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ವೈಶು ಆಯ್ ಸಂಡೇ ಈಸ್ ಊಟ ಆಯ್ತಾ ಅಂತಿದ್ದಾರೆ. ಸಂಡೇ ಸೀಸ್ ಊಟ ಆಯ್ತಾ ಅಂತಿದ್ದಾರೆ. ನೋಡು ಕುತ್ಕೊಂಡು ಊಟ ಮಾಡು. ನೀರು ಹಾಕಿದ್ನಾ? ಹಾಕಿದ ಅವನಿಗೆ. ಸುಮಿ ಕುಮಾರಿ ಸೂಪರ್ ಸಪೋರ್ಟ್. ಬ್ಯಾಂಗ್ಳೂರು ಶ್ರೀನಿವಾಸ್ ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್. ಇನ್ನೂ ಇಲ್ಲ ಅಂತಿದ್ದಾರೆ ಸಂಡೇ ಅವರು ನೋಡಿ. ಊಟ ಆಗಿಲ್ಲ ಅಂತೆ ಅವ್ರದ್ದು. ಯಾರದು? ಅವನು ಊಟ ಮಾಡೋದಲ್ವಾ? ಹಾಂ ಇದಕ್ಕೆ ಹಾಕು ಇದಕ್ಕೆ ಹಾಕು, ಇಲ್ಲಿ ಹಾಕಬೇಡ. ಹಾಂ ಅದರಲ್ಲಿ ಹಾಕು. ಥ್ಯಾಂಕ್ ಯು ವೈಶು ಹೂ ಅಂತಿದ್ದಾರೆ. ಸಿ ಜಿ ಅವರು ಶ್ರೀನಿವಾಸ್ ಅವರಿಗೆ ಕನೆಕ್ಟ್ ಆಗಿ ತುಂಬ ದಿನ ಆಯಿತು ಸಿಸ್ಟರ್ ನಾನು ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿದ್ದಾರಂತೆ. ಜಾಯಿನ್ ಕರೋ ಕಮೆಂಟ್ ಕರೋ ರಿಟರ್ನ್ ಮಿಲ್ ಜಾಯೇಗಾ ಅಂತಿದ್ದಾರೆ ನೋಡಿ. ಎಪಿ ಡಿ ಅವರೇ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರಿಗೆ ಕನೆಕ್ಟ್ ಆಗಿ ಕೊಡ್ತಾರೆ ಅವರು ರಿಟರ್ನ್. ವೈಶು ಸಂಡೇ ಈಸ್ ನೀವು ಕನೆಕ್ಟ್ ಆಗಿ. ನಾನು ಆಲ್ರೆಡಿ ಆಗಿದ್ದೀನಿ. ಅವರು ಕನೆಕ್ಟ್ ಆಗಿದ್ದಾರಂತೆ. ನೀವು ಕೊಡಿ ಆಲ್ರೆಡಿ ಅವರಿಗೆ. ಊಟ ಮಾಡಬೇಕಾ? ನೀನು ಯಾಕೆ ಹೀಗೆ ಮಾಡ್ತೀಯಾ? ಎಷ್ಟೊತ್ತು ಊಟ ಮಾಡಲಿಕ್ಕೆ ಬೇಕು ನಿನಗೆ? ಬೇಕಲ್ವಾ? ಮಕ್ಕಳು ಚುರುಕಿರ್ಬೇಕಾಯ್ತಾ? ಹಾಗೆ ಮಾಡಬಾರ್ದು. ಅಶ್ವಿನಿ ಅಶು ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್. ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಅಶ್ವಿನಿ ಅಶು ಅವರೇ ಪ್ಲೀಸ್. ದೀಪಾ ನಯನ್ ಅವರೇ ಸುಮಿ ಡನ್ ಅಂತಿದ್ದಾರೆ ನೋಡಿ. ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ನೋಡ್ತೀನಿ ಅಂತಿದ್ದಾರೆ ನೋಡಿ. ಬೆಂಗಳೂರು ಅವರು ಸಿ ಜಿ ಸಬ್ ಡನ್ ಅಂತಿದ್ದಾರೆ ನೋಡಿ. ಸಿ ಜಿ ಅವರೇ ಸಬ್ ಡನ್ ಅಂತೆ. ಬೆಂಗಳೂರು ಶ್ರೀನಿವಾಸ್ ಅವರು ದೀಪಾ ನಯನ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ದೀಪಾ ನಯನ್ ಅವರೇ ಸಿ ಜಿ ಅವರಿಗೆ ರಿಟರ್ನ್ ಮಾಡಿ. ಅಕ್ಕೆ ನನಗೆ ಯಾರು ಕನೆಕ್ಟ್ ಆಗಿಲ್ವೋ ಅವ್ರನ್ನೆಲ್ಲ ಅನ್ಸಬ್ ಮಾಡ್ತೀನಿ ಇವತ್ತು. ಆಗಿಲ್ವಾ? ಬೆಂಗಳೂರು ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಂಗಳೂರು ಶ್ರೀನಿವಾಸ್ ಬ್ರದರ್ ಪ್ಲೀಸ್ ರಿಟರ್ನ್ ಮಾಡಿ. ಸುಮಿ ಕುಮಾರಿ ಅವರಿಗೆ ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಶ್ವಿನಿ ಅವರೇ ಒಂದು ಗಿಫ್ಟ್ ಕೊಡಿ ನನಗೆ ಪ್ಲೀಸ್ ಅಂತಿದ್ದಾರೆ. ಅಶ್ವಿನಿ ಅವರೇ ನಾನು ನಿಮಗೆ ಕೊಡ್ತೀನಿ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ಅಶ್ವಿನಿ ಅಶು ಅವರು. ಮಾರ್ನಿಂಗ್ ಬರಬೇಕಿತ್ತು. ನಾನೊಂದು ಎಕ್ಸ್ಟ್ರಾ ಗಿಫ್ಟ್ ಮಾರ್ನಿಂಗ್ ನಾನು ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ ಸೈಲೆಂಟಲ್ಲಿ. ಎಕ್ಸ್ಟ್ರಾ ಗಿಫ್ಟ್ ಇತ್ತು, ಕೆಲವರಿಗೆ ಕೊಟ್ಟಿದ್ದೀನಿ ನಂದು ಹಸ್ಬೆಂಡಿದ್ದು ಐಡಿಯಿಂದ. ಹಾಂ ಸಿ ಜಿ ಅವರಿಗೆ ಕೊಟ್ಟಿದ್ದೀನಿ ನಾನು ಮೊನ್ನೆ. ಅಶ್ವಿನಿ ಅವರೇ ನಾನು ನಿಮಗೆ ಕೊಡ್ತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡು. ಅಲ್ಲಿ ಎಲ್ಲ ಕುತ್ಕೊಂಡು ಊಟ ಮಾಡಿ ಎದ್ದು ಊಟ ಮಾಡಬೇಕು. ಎಪಿ ಅವ್ರು ಸೂಪರ್ ಸಪೋರ್ಟಲ್ಲಿ. ಸುಮಿ ಕುಮಾರ್ ಸೂಪರ್ ಸಪೋರ್ಟ್. ಎಪಿ ಸೂಪರ್ ಸಪೋರ್ಟ್. ನನ್ನ ಮಗಂದು ಕೆಲಸ ಎಲ್ಲಾದರೂ ನೋಡಿದರೆ ನೀವೆಲ್ಲ ತಿರುಗಿ ಬೀಳ್ತೀರಾ. ನೋಡಿ ಇಲ್ಲಿ ನೋಡಿ ಎಂತೆಲ್ಲ ಮಾಡ್ತಾನೆ ನೋಡಿ. ಇದು ಮಕ್ಕಳ ಆಟ ಅಂದರೆ ನೋಡಿ. ನನಗೆ ಎಷ್ಟು ಕೆಲಸ ಮಾಡಿ ಇಟ್ಟಿದ್ದಾನೆ ನೋಡಿ. ನಾನು ಲೈವಲ್ಲಿ ಇರೋದು, ಅವರು ನನಗೆ ಕೆಲಸ ಮಾಡಿ ಇಡೋದು.
ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಎಪ್ಪಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ರೀ ರಾಘವೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ರಿಟರ್ನ್ ಮೀ ಅಂತಿದ್ದಾರೆ. ದೀಪಾ ನಯನ್ ಅವರೇ ರಿಟರ್ನ್ ಮಾಡಿ ನೋಡಿ. ದೀಪಾ ನಯನ ಅವ್ರು ಯಾಕೆ ರಿಟರ್ನ್ ಮಾಡ್ತಿಲ್ವೋ ದೇವ್ರೆ, ಅಯ್ಯೋ ಅಂತಿದ್ದಾರೆ. ಹೌದು ವೈಶು ಚೆನ್ನವನು ದೊಡ್ಡವನು ಊಟ ಮಾಡ್ತಿದ್ದಾನೆ. ಸಂಡೇ ಪಂಡೇ ರಿಪ್ರೆಸ್ ಮಾಡಿ ನೋಡಿ ಅಂತಿದ್ದಾರೆ. ಸಿ ಜಿ ಸರಳಾ ಸಿಸ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ನೋಡಿ. ಯಾರು ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಪ್ಲೀಸ್. ಸಿ ಜಿ ಅವರು ಹೋಲಿ ಹಬ್ಬ ಮಾಡ್ತಾ ಇದ್ದಾನೆ ಸಿಸ್ಟರ್. ಎಂತ ಸಿ ಜಿ, ನನಗೆ ದಿನ ಇಡೀ ಇದೇ ಕೆಲಸ. ನೀರು ತರುವುದು ಹಾಕುದು, ನೀರು ತರುವುದು ಹಾಕುದು. ನೋಡಿ ಇದು ಈಗ ಹೋದ ಅಡಿಗೆ ಕೋಣೆಗೆ ಹೋದ ನೋಡಿ. ತಂದ ನೋಡಿ ನೋಡಿ ತೋರಿಸ್ಬಾರ್ದಂತಾರೆ. ನೋಡಿ 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 ಅವನದು ಕೆಲಸ ನೋಡಿ. ಏನು ಮಾಡೋದು, ಮಕ್ಕಳಲ್ವಾ, ಅದಕ್ಕೆ ಸುಮ್ಮನೆ ಇರ್ತೀನಿ ಮತ್ತೆ ಸರಿ ಮಾಡ್ತೀನಿ ಅಂತ. ಸಂಡೆ ಪಂಡೆ ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿದ್ದೀನಿ, ಚೆಕ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಬೆಂಗಳೂರು ಶ್ರೀನಿವಾಸ್ ಜಾಯಿನ್ ಕರೋ ಕಮೆಂಟ್ ಕರೋ ಅಂತಿದ್ದಾರೆ. ಸುಮಿ ಕುಮಾರ್ ಬೆಂಗಳೂರು ಪ್ಲೀಸ್ ರಿಟರ್ನ್ ಮಾಡಿ. ಸುಮಿ ಕುಮಾರಿ ಅವರಿಗೆ ಪ್ಲೀಸ್ ರಿಟರ್ನ್ ಮಾಡಿ. ಯಾವುದು ಸರಳ ಅಕ್ಕ ಅಂತಿದ್ದಾರೆ. ಬಂದಿಲ್ಲ ನೋಡಿದ್ದೀನಿ ಅಂತಿದ್ದಾರೆ ನೋಡಿ. ಬಂದಿಲ್ಲ ಅಂತೆ ನೋಡಿ. ಬೆಂಗಳೂರು ಅವರೇ ಪ್ಲೀಸ್ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ. ಬಂದಿಲ್ಲ ನೋಡಿದ್ದೀನಿ ವೆಯ್ಟ್ ಮಾಡಿ ಅಂತಿದ್ದಾರೆ. ನೋಡಿದಿರ್ವಲ್ವಾ ನನ್ನ ಅವಂದು ಈಗ ಬಂತು. ಹೌದಾ, ಈಗ ನಯನ ಸಿ ಜಿ ಡನ್ ಅಂತಿದ್ದಾರೆ ನೋಡಿ. ವೈಶು ಸಂಡೇ ಅಕ್ಕ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅಶ್ವಿನಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಯಾರೆಲ್ಲ ಅಶ್ವಿನಿ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್ 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 ಪ್ಲೀಸ್. ಸಂಡೇ ಪಂಡೆ ಅನ್ಸಬ್ ಮಾಡಿ, ಸಬ್ ಮಾಡ್ಲಾ. ಈಗ ಬಂತು ಅಂದ್ರು ಸಂಡೇ ಅವರು ನೋಡಿ. ಅದು ನೀನು ಊಟ ಮಾಡಿದ್ಯಲ್ವಾ ನೋಡು, ಅದು ಪ್ಲೇಟ್ ಎಲ್ಲ ತಗೊಂಡು ಸಿಂಕಿ ಹಾಕು, ನಾನು ಕ್ಲೀನ್ ಮಾಡ್ತೀನಿ. ತಗೊಂಡು ಆಗ ಹಾಕು, ಅದೆಲ್ಲ ಲೋಟೆ ಎಲ್ಲ ಊಟ ಮಾಡಿ ಹಾಗೆ ಬಿಡಬಾರ್ದು ಆಯ್ತಾ. ತಗೊಂಡೋಗಿ ಹಾಕ್ಬೇಕು, ತಗೊಂಡೋಗು. ವೈಶು ಆಲ್ರೆಡಿ ಡನ್. ಮೊಹಮ್ಮದ್ ಸೂಪರ್ ಅಂತಿದ್ದಾರೆ. ಕಮೆಂಟ್ ಬಂದಿದೆ. ಹೆಪ್ಪಿ ಸಬ್ ಇಲ್ಲ ಅಂತಿದ್ದಾರೆ ನೋಡಿ. ಆನ್ಸರ್ ಮಾಡಿ ನೋಡಿ ಒಮ್ಮೆ ಹೆಪ್ಪಿ ಅವರೇ. ಓಕೆ ಸಂಡೇ ಸಿಸ್ ಅಂತಿದ್ದಾರೆ ನೋಡಿ ವೈಶು ಅವರು. ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಮೇಲೆ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಜನರೇ ಬನ್ನಿ. ಯಾಕೆ ಐಡಲ್ ಇದ್ದೀರಾ, ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ. ದೀಪಾ ನಯನ ಅವರು ಇದ್ದಾರೆ ನೋಡಿ. ಗಿಫ್ಟ್ ಕೊಟ್ರ ಎಲ್ರಿಗೂ. ವೆಯ್ಟ್ ಮಾಡಿ ಬರುತ್ತೆ ಅಂತಿದ್ದಾರೆ ನೋಡಿ. ಬರ್ಬೋದು ನೋಡಿ. ಒಮ್ಮೆ ಮೆಸೇಜ್ ಬೇಗ ಬರುತ್ತೆ, ಕಮೆಂಟ್, ಆಮೇಲೆ ಗಿಫ್ಟ್ ಬರುತ್ತೆ. ಕೊಡ್ತೀನಿ ಇದ್ದಾರೆ ಅವ್ರು ಕೊಡ್ತಾರೆ. ಹೆಪ್ಪಿ ಡೇ ಅವರೆಲ್ಲ ಬೆಂಡಾಗಿದೆ ಸನ್ನಿತ್. ಹೆಪ್ಪಿ ಡೇ ಅವರು ಕೊಡ್ತಾರೆ. ಮೊಹಮ್ಮದ್ ಸೂಪರ್ ಅಂತಿದ್ದಾರೆ. ದೀಪಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಹೆಪ್ಪಿ ಡೇ ಅವರು ಆಲ್ರೆಡಿ ಪಂಡೆ ಅನ್ಸಬ್ ಮಾಡಿದ್ದೀನಿ. ಇವಾಗ ಎಷ್ಟು ಇದೆ ನಿಮ್ದು? ಹೌದು ನೋಡಿ ನೋಡಿ ಪಂಡೆ ಸಂಡೆ ಒಂದು ಹಾಲು ಹತ್ತು ಒಂದೊಂದು ಕೊರುಡ ಒಂದು ಹಾಲು ಹತ್ತು. ಮೊಹಮ್ಮದ್ ಜಿ ರಿಟರ್ನ್ ಮೀ. ಮೊಹಮ್ಮದ್ ಭಯ್ಯ ಪ್ಲೀಸ್ ರಿಟರ್ನ್ ಕೀಜಿಯೇ. ಸುಮಿ ಕುಮಾರಿ ಓಕೆ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಾರ್ಲಿಕ್ಸ್ ಊಟ ಆಯ್ತಾ? ವಾರ್ಲಿಕ್ಸ್ ಅಶ್ವಿನಿ ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಅಶ್ವಿನಿ ಹಾಯ್ ವೆಲ್ಕಮ್. 1032 ಇದೆ. ನನ್ನಷ್ಟೇ ಇದೆ ಸಂಡೇ ಅವರೇ, ನಿಮ್ಮದು ಕೂಡ ನಂದು ಕೂಡ ಅಷ್ಟೇ ಆಗಿದೆ. ಸಂಡೇ ಅವರು 133 ಆಗಬೇಕು. 133 ಆಗಬೇಕಂತೆ ನೋಡಿ. ಯಾರಿಗೆ ವಾಪಸ್ ಕೊಡುವುದು ಇದೇ ಹೇಳಿ ನನಗೆ, ನಾನು ಬಿಡ್ತೀನಿ ಅಂತಿದ್ದಾರೆ ನೋಡಿ. ಅಕ್ಕ ಆಯಿತು, ನಿಮ್ಮದು ಆಯಿತು. ವಾರ್ಲಿಕ್ಸ್ ಅವರೇ ನಿಮ್ದು ಆಯಿತಾ? ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ತಮ್ಮ ವಾರ್ಲಿಕ್ಸ್ ಅಮ್ಮ, ಥ್ಯಾಂಕ್ ಯು. ಹಾರ್ಲಿಕ್ಸ್ ಅವರೇ ನನಗೂ ಒಂದು ಲೋಟ ಹಾರ್ಲಿಕ್ಸ್ ಕೊಡಿ. ಹಾರ್ಲಿಕ್ಸ್ ಅವರೇ ಬೂಸ್ಟ್ ಖಾಲಿಯಾಗಿ ಹಾರ್ಲಿಕ್ಸ್ ತಂದಿ ನೋಡಿ. ನೈಸ್ ಅಂತಿದ್ದಾರೆ ಮೊಹಮ್ಮದ್ ಅವರು. ಮೊಹಮ್ಮದ್ ಭಯ್ಯ ಸುಮಿ ಕುಮಾರಿ ಜಿ ರಿಟರ್ನ್ ಜಿ ದೀದಿ ಕೋ. ಹಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಿ ಅವರು ಸಂಡೇ ಪಂಡೆ ಇವಾಗ ಚೆಕ್ ಮಾಡಿ. ಹೌದಾ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಹಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟ್ ಓಕೆ ಅಂತಿದ್ದಾರೆ. ಫ್ರೆಂಡ್ಸ್ ನಾವು ರಿಟರ್ನ್ ಮಾಡ್ತೀವಿ ವಾಪಸ್. ಹೌದೌದು ಮಾಡ್ತಾರೆ ದೀಪಣ್ಣಯ್ಯನವರು. ಅವ್ರದ್ದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಮಾಡಿ ಬರ್ತಾರೆ ಅವರು ರಿಟರ್ನ್. ಸೂಪರ್ ಸಪೋರ್ಟ್ ಅಲ್ಲಿದೆ ಹಾರ್ಲಿಕ್ಸ್ ಅವರು. ಹಾರ್ಲಿಕ್ಸ್ ಗಿಫ್ಟ್ ಕೊಡಿ ಆರ್ಲಿ ಅವರೇ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಮೆಸೇಜ್ ಅವ್ರದ್ದು.
ಇಲ್ಲ ಬ್ರೂ, ಅಷ್ಟೇ ಇದೆ. ಯಾಕೆ ನಿಮ್ಮ ಹೌದು, ಅವರಿಗೆ ಕೌಂಟ್ ಆಗ್ತಿಲ್ಲ ಯಾಕೆ, ಏನು? ಪಿನ್ ಐ ಡಿ ರಿಟರ್ನ್ ಮೀ ಅಂತಿದ್ದಾರೆ. ಪಿನ್ ಐ ಡಿ ಶ್ರೀನಿವಾಸ್ ಬ್ರದರ್ ಇದ್ದೀರಾ? ಅಯ್ಯೋ ದೇವಾ, ನಿಮ್ಗೆ ಯಾಕೆ ಹೋಗ್ತೀರಿ ಬ್ರದರ್, ಇರ್ಬೇಕಲ್ವಾ, ಅವಾಗದಿಂದ ರಿಟರ್ನ್ ಮಾಡಿ ಅಂತಿದ್ದೀನಿ ನಾನು. ಅಕ್ಕ ವೈಶು ಮಾತಾಡ್ತಿಲ್ಲ. ವೈಶು ಅವ್ರು ಮಾತಾಡ್ತಿಲ್ಲಲ್ವಾ, ಏನಾಯ್ತು? ಇರ್ಲಿ ವಾರ್ಲಿಕ್ಸ್ ಅವರೇ, ಅವರು ಅವರ ಪಾಡಿಗೆ ಇರಲಿ. ಸಂಡೇ ಪಂಡೇ ರಿಫ್ರೆಶ್ ಮಾಡಿ. ಸೂಪರ್ ಸಪೋರ್ಟ್. ಹೌದೌದು ವಾರ್ಲಿಕ್ಸ್, ಸೂಪರ್ ಸಪೋರ್ಟ್. ಏ ಬರ್ಬೇಕಲ್ವಾ, ಅದು ಯಾಕೆ ಬಂದಿಲ್ಲ? ಥ್ಯಾಂಕ್ ಯು ವಾರ್ಲಿಕ್ಸ್ ಥ್ಯಾಂಕ್ ಯು. ಅಕ್ಕ ನೀವು ಹೇಳಿ ಮಾತಾಡಿಸಿ. ಯಾರೋ ನನಗೆ ನನಗೆ ಬೈದ್ರೆ ನನ್ನ ಲೈವ್ಗೆ ಬರೋದಿದ್ರೆ ಅದು ನನಗೆ ಇದಾಗುತ್ತೆ. ನಮಗೆ ಅವ್ರು ತುಂಬ ಸಪೋರ್ಟರು, ವೈಶು ಅವರು ಕೂಡ. ಎಲ್ಲ ಗಿಫ್ಟ್ ನೋಡಿ ವಾರ್ಲಿಕ್ಸ್ ಅವರೇ, ನಿಮ್ಗೆ ಒಂದು ಮಾತು ಅಂತೀನಿ, ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಕೆಲವರಿಗೆ ಇಷ್ಟ ಆಗಲ್ಲ ಅದು, ಅದಕ್ಕೆ ಎಂತ ನಿಮ್ಮ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಏಯ್ ಎಂತದ ನಿಂದು, ಏನು ನಿಮ್ಮ ಮಧ್ಯೆ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಮಧ್ಯೆ ಬಂದು ನಾನು ಏನು ಮಾಡ್ಲಿಕ್ಕಾಗಲ್ಲ. ನನಗೆ ಆ ಕಡೆಯವರು ಬೇಕು, ಈ ಕಡೆಯವರು ಬೇಕು. ಅದಕ್ಕೆ ಎಲ್ಲರ ಗಿಫ್ಟ್ ರಿಟರ್ನ್ ಮಾಡ್ತೀನಿ. ಏಯ್ ಕೊಡು 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 ಕೊಡು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಾರ್ಲಿಕ್ಸ್. ರಿಟರ್ನ್ ಗಿಫ್ಟ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಸಂಡೇ ಮಂಡೇ ಅವರು ಸೂಪರ್ ಸಪೋರ್ಟ್. ವಾರ್ಲಿಕ್ಸ್ ಡನ್, ಪ್ಲೀಸ್ ರಿಟರ್ನ್ ಮೀ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಸಪೋರ್ಟ್ ಐ ಡಿ ಸಿ ಜಿ. ಥ್ಯಾಂಕ್ ಯು ಸಿ ಜಿ, ಥ್ಯಾಂಕ್ ಯು ಸಪೋರ್ಟು. ಥ್ಯಾಂಕ್ ಯು ವಾರ್ಲಿಕ್ಸ್, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ನಿಮಗೆ ಸಬ್ ಆಗಲ್ಲ ಅಂದರೆ ನನಗೂ ಗೊತ್ತಿಲ್ಲ. ಅವ್ರು ಕೊಡ್ತಾರೆ, ಅವ್ರು ಕೊಡೋದೇ ಇರಲ್ಲಪ್ಪ ದೇವರೇ, ಅವರು ಕೊಡ್ತಾರೆ. ಎಪಿ ಡೇ ಅವರಂದರೆ ನಿನ್ನೆ ಎಲ್ರಿಗೂ ಅವ್ರು ಕೊಟ್ಟಿದ್ದಾರೆ, ಅವರಿಗೆ ಬಂದೇ ಇಲ್ಲ, ಆದರೂ ಅವರು ಕೊಡ್ತಾರೆ ಎಲ್ರಿಗೂ. ದೀಪಾನಯನ ಆಯ್ ಅಂತಿದ್ದಾರೆ. ಅಕ್ಕ ನಾವು ಸಪೋರ್ಟ್ ಅಲ್ವಾ? ಹೌದೌದು, ನೀವು ಕೂಡ ಸಪೋರ್ಟು, ಅವರು ಕೂಡ ಸಪೋರ್ಟು. ನಿಮ್ಮ ಮಧ್ಯೆ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ನಾನು ಆ ವಿಚಾರ ನನಗೆ ಗೊತ್ತಿಲ್ಲ, ಏನಾಗಿದೆ ನಿಮ್ಮ ಮಧ್ಯೆಯಲ್ಲಿ ಮಾತಾಡೋದಿಲ್ಲ ಯಾಕಂತ ನಂಗೆ ಗೊತ್ತಿಲ್ಲ. ಆದರೆ ಒಂದು ವಾರ್ಲಿಕ್ಸ್ ಅವರೇ, ಎಲ್ರಿಗೂ ರೆಸ್ಪೆಕ್ಟ್ ಕೊಡುವುದನ್ನು ನಾವು ಕಲಿಬೇಕು. ಅದು ಒಂದು ನಾನು ನಿಮಗೆ ಇದು ಮಾಡ್ತೀನಿ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಏನೇ ಆಗಲಿ ಅವರಿಗೆ ರೆಸ್ಪೆಕ್ಟ್ ಯಾವಾಗಲೂ ಕೊಡಬೇಕೇ. ಸುಮಿಲ್ ಕುಮಾರಿ ಅವರು ಹಾಯ್ ಅಂತಿದ್ದಾರೆ ನೋಡಿ. ಆರ್ಲಿಕ್ಸ್ ಅವರೇ ಕೊಟ್ಟಿದ್ದೀನಿ, ಚೆಕ್ ಮಾಡಿ ವಾಪಸ್ ಕೊಡಿ ಅಂತಿದ್ದಾರೆ. ಸಿ ಜಿ ಅವರು, ದೀಪಾನಯನ್ ಅವರು ಸೂಪರ್ ಸಪೋರ್ಟರ್. ಸಂತೋಷ್ ರಾಥೋಡ್ ಅವರು ಬಂದರು. ಹಾಯ್ ಎಪಿ ಸಂಡೇ ಅಂತಿದ್ದಾರೆ. ಹಾಯ್ ವೆಲ್ಕಮ್ ಸಂತೋಷ್ ರಾಥೋಡ್ ಅವರೇ. ಅಕ್ಕ ನಾನು ನಿಮ್ಮ ತಮ್ಮ, ಮರಿಬೇಡಿ. ಹೌದು, ನೀವು ತಮ್ಮ ಅಂತ ಇಲ್ಲ ಅಂತ ಅನ್ನಲ್ಲ ಆರ್ಲಿಕ್ಸ್ ಅವರೇ. ನಿಮ್ಮ ಮಧ್ಯೆ ಏನು ಆಗಿದಂತೆ ನನಗೆ ಗೊತ್ತಿಲ್ಲ ಆರ್ಲಿಕ್ಸ್ ಅವರೇ, ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಅದನ್ನು ಸರಿ ಮಾಡ್ತಿದ್ದೆ. ನನಗೆ ಗೊತ್ತಿಲ್ಲ ನಿಮ್ಮ ಮಧ್ಯೆ ಏನಾಗಿದೆ ಅಂತ. ಸಂಡೇ ಪಂಡೇ ಆಮೇಲೆ ಚೆಕ್ ಮಾಡಿ ನೋಡಿ ಅಂತಿದ್ದಾರೆ. ಯಾರಿಗೂ ಗಿಫ್ಟು ಮಿಸ್ ಆಗದೆ ಹೇಳಿ ಅಂತಿದ್ದಾರೆ. ದೀಪನೇ ಸೂಪರ್. ಏನು ಸ್ಪೆಷಲ್ ಇವತ್ತು ಸ್ಪೆಷಲ್ ಮೀನು ಫ್ರೈ, ಇದು ಮತ್ತು ಹಲಸಿನಕಾಯಿ ಕರಿ, ಹಲಸಿನಕಾಯಿ ಮಾಡಿದೆ, ಮ್ಯಾಂಗ್ಳೂರ್ ಸ್ಟೈಲ್ ಹಲಸಿನಕಾಯಿ ಗುಜ್ಜೆ. ಸೂಪರ್ ಸಪೋರ್ಟ್. ಮೂನ್ ಲೈಟ್ ಅವರು ಆಯ್ ಅಕ್ಕ ಅಂತಿದ್ದಾರೆ. ಆಯ್ ವೆಲ್ಕಮ್. ನೋಡಿ ಸಂತೋಷ್ ಅವರೇ, ಲೈಕ್ ಕೊಟ್ಟಿಲ್ಲ, ಒಂದು ಲೈಕ್ ಅನ್ನು ಕೊಡಿ. ವಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆರ್ಲಿಕ್ಸ್ ಸಪೋರ್ಟ್ ಮಾಡಿ ಸಿಸ್ಟರ್, ನನಗೆ ಗೊತ್ತಿರಲಿಲ್ಲ ಗಿಫ್ಟು ಬಂದೆ. ಅವ್ರ ಸಪೋರ್ಟ್ ಐ ಡಿ. ನನ್ನ ಮೆಸೇಜ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸಂತೋಷ್ ಅವರೇ, ಕಾಣ್ತಾ ಇದೆ. ಓದ್ತಾ ಇದ್ದೀನಿ, ನಿಮಗೆ ಬ್ಲೂ ಕೊಟ್ಟಿದ್ದೀನಿ. ಏಯ್ ನೀನು ಏನು ಮಾಡ್ತಿದ್ದೀಯಾ ಅಪ್ಪು? ಹಾಗೆ ಮಾಡಬೇಡ. ನೀನು ಯಾಕೆ ಹಾಗೆ ಮಾಡ್ತಿದ್ದೀಯಾ ನೀನು? ಕಾಣ್ತಾ ಇದೆ ಸೂಪರ್ ಸಪೋರ್ಟ್. ಸಂತೋಷ್ ಬ್ರದರ್ ಇದೆ. ಸರಳ ಅವರೇ, ನಂದು ಚಾನಲ್ ಇದೆ. ಆಗ ಬಂದ್ರು ಇಲ್ಲ ಬೇಡ ಅಂದ್ರಿ ಅಲ್ವಾ, ಯಾಕೆ ಹಾಗೆ ಅಂತೀರಾ? ವಾರ್ಲಿಕ್ಸ್ ಅವರೇ ಐ ಹ್ಯಾಪಿ ಡೇ ಅಂತಿದ್ದಾರೆ. ಮೂನ್ ಲೈಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ನನಗೆ ಎಷ್ಟು ಮಿಸ್ ಆಗಿದೆ, ಬೆಸ್ಟ್ ಕೊಡಿ ಸಿಸ್ಟರ್, ನಾನು ರಿಟರ್ನ್ ಕೊಡುತ್ತೇನೆ ಅಂತಿದ್ದಾರೆ. ನೋಡಿ ರಾಘವೇಂದ್ರ ಅವರೇ, ನಿಮಗೆ ನಾನು ಇವತ್ತು ಗಿಫ್ಟ್ ಕೊಟ್ಟಿದ್ದೀನಿ. ನಿಮಗೆ ನಾನು ಕನೆಕ್ಟ್ ಆಗೇ ಇಲ್ಲ, ನಿಮ್ಮದು ಮೆಸೇಜ್ ನೋಡಿ ಇವತ್ತು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದೀನಿ. ನೋಡಿ ಆಯ್ತಾ? ಸೂಪರ್ ಸಪೋರ್ಟ್. ಸನ್ನಿತ್ ಟಿವಿ ಅಂತ ದೇಕು ಇವನು ಈಗ ಮಾಡ್ತಾನಲ್ವ. ಊಟ ಆಯ್ತಾ ಬ್ರೂ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಡೇ ಪಂಡೇ ಸಬ್ ಆಗಿಲ್ಲ ಅಂದರೆ ಅನ್ಸಬ್ ಮಾಡಿಕೊಳ್ಳಿ.
ನಮ್ಮ ಕಡೆಯಿಂದ ಸಬ್ ಮಾಡಿದ್ದೇನೆ. ಪಿನ್ ಐ ಡಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ನಾನು ಹೋಗ್ತೀನಿ ಆಯಿತಾ, ನಾನು ಅಲ್ಲಿ ಹೊರಗಡೆ ಹೋಗಿ ಕೂತ್ಕೊಂಡು ಬರ್ತೀನಿ. ಹಾಗಾದರೆ ಸುಮ್ಮನೆ ಇರು, ನಾನು ಹೋಗ್ತೀನಿ. ಕೊಡು ಕೊಡು ಇದು ಕೊಡು, ಇಲ್ಲಿ ಕೊಡು, ಕೊಡು ಇಲ್ಲಿ ಅವನಿಗೆ ಕೊಡು. ಕೂತ್ಕೋ ಕೂತ್ಕೋ ಕೂತ್ಕೋ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ. ನಾನು ವೆಯ್ಟ್ ಮಾಡ್ತೀನಿ. ಹೌದು ಅವ್ರು ಒಂದು ನಿಮಿಷ ಬಂದೆ. ಸಾರಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೈಫು ಇದು. ಹಾಯ್ ಸಿಸ್ಟರ್ ಅಂತಿದ್ದಾರೆ. ಹಾಯ್, ವೆಲ್ಕಮ್. ಮಕ್ಕಳು ತುಂಬ ಹೌದು ಅವರು ಎಂತ ಅಂತ ಗೊತ್ತಿಲ್ಲ, ತುಂಬ ಅವರು ಎಷ್ಟು ಅಂದರೂ ಅಷ್ಟೇ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿರ್ತಾರೆ. ಮಕ್ಕಳು ತುಂಬ ಸಾಕು ಮಾಡಿದರೆ ಸಿಸ್. ಹೌದು ಥ್ಯಾಂಕ್ ಯು. ವೆಲ್ಕಮ್ ನಿಮಗೆ, ವೆಲ್ಕಮ್ ನಮ್ಮ ಲೈಫ್ ಸ್ಟೈಲ್. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್. ನಿಮ್ಮ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಮೂನ್ ನೈಟ್ ಅವರು ಇದ್ದಾರೆ ನೋಡಿ. ಸಂಡೇ ಪಂಡೆ ಅವರೇ, ಸಿಸ್ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ರಿಟರ್ನ್ ಮಾಡಿ. ಸಂಧ್ಯಾ ಸಿಸ್ಟರ್ ಪ್ಲೀಸ್ ಗಿಫ್ಟ್ ಕೊಡಿ. ಈಗ ನಿಮಗೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಮೂನ್ ನೈಟ್ ಅವರು. ಬೆಂಗಳೂರು ಶ್ರೀನಿವಾಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಬೆಂಗಳೂರು ಶ್ರೀನಿವಾಸ್ ಅವರು ಇಲ್ವಾ ಅಂತ ನಾನು ಪಿನ್ ತೆಗೆದುಬಿಡ್ತೀನಿ. ಅವರು ಹಾಗೆ ಮಾಡಬಾರ್ದು. ಅವರು ಪಿನ್ ಮಾಡಿ ಅಂತೆ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಎಷ್ಟೊಂದು ಜನ ಇದ್ದಾರೆ. ಸಂಜೆ 6 ಜನ 7 ಗಂಟೆಗೆ ನನ್ನ ಲೈವ್ಗೆ ಬನ್ನಿ ಅಂತಿದ್ದಾರೆ. ರಾಘವೇಂದ್ರ ಅವರು ನೋಡಿ. ಮಹಾ ಕ್ರಿಯೇಟಿವ್ ಅವರು ಬಂದರು. ಹ್ಯಾಪಿ ಡೇ. ಹಾಯ್ ಹ್ಯಾಪಿ ಡೇಸ್ ಅಂತಿದ್ದಾರೆ ನೋಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಹಾ ಅವರೇ ಹಾಯ್ ಹ್ಯಾಪಿ ಡೇ ಅವರೇ ಅಂತಿದ್ದಾರೆ. ಮಹಾ ಅವರು ಐ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೂನ್ ಲೈಟ್ ಅವರು ನಮ್ಮ ಲೈಫ್ ಸ್ಟೈಲ್ ಪ್ಲೀಸ್ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಮೂನ್ ಲೈಟ್ ಅವರು ನಮ್ಮ ಲೈಫ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಮೂನ್ ಲೈಟ್ ಅವರು ಪ್ಲೀಸ್ ರಿಟರ್ನ್ ಮಾಡಿ. ಹಾರ್ಲಿಕ್ಸ್ ಏನಾಯಿತು, ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಹಾಯ್ ಮಹಾ ಅಂತಿದ್ದಾರೆ. ದೀಪಾ ನಯನ್ ಅವರು ಫ್ರೆಂಡ್ಸ್ ಎಲ್ರಿಗೂ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ದೀಪಾ ನಯನ್ ಅವರು ಎಲ್ರಿಗೂ ಕೊಟ್ಟಿದ್ದಾರಂತೆ. ಶ್ರೀಲೀಲಾ ಕುಟುಂಬ ಅವರು ಬಂದರು. ಹಾಯ್ ಮ್ಯಾಮ್, ಹಾಯ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಕುಟುಂಬ ಅವರೇ ನೋಡಿ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಯಾರಾದರೂ ಅನ್ಸಬ್ ಮಾಡಿದರೆ ಅವರಿಗೆ ಹೊಟ್ಟೆ ನೋವು ಬರುತ್ತೆ. ಇವತ್ತು ಜರಳೆ ರೋಗ ಇಲ್ವಾ? ಸಂದೇಶ್ ಸಿಸ್ಟರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ನೋಡಿ ಚೆಕ್ ಮಾಡಿ ರಿಟರ್ನ್ ಮಾಡಿ. ಸಂಡೇ ಪಂಡೆ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಹ್ಯಾಪಿ ಡೇ. ರಿಟರ್ನ್ ಮಾಡಿ ಅಂತಿದ್ದಾರೆ. सनो उतना पास मत देख बेटा, इधर आज इधर बैठो, उधर रखो चार्जर, क्या करने का ये, उधर रखो. ಮಹಾ ಕೊಟ್ಟೆ ಅಂತಿದ್ದಾರೆ ನೋಡಿ. ಮತ್ತು ಮಹಾ ಹೇಳ್ಬಿಟ್ಟು ಎಕ್ಸಿಟ್ ಆಗುದಲ್ವಾ ಅಂತಿದ್ದಾರೆ ನೋಡಿ. ಮೂನ್ ಲೈಟ್ ಅವರು ಕ್ರಿಯೇಷನ್ಸ್ ಪ್ಲೀಸ್ ಗಿಫ್ಟ್ ರಿಟರ್ನ್ ಮಾಡಿ ಕೊಟ್ಟು ಬಂದೆ ಅಂತಿದ್ದಾರೆ. ಮಹಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ಮೂನ್ ಲೈಟ್ ಅವರು, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಕನೆಕ್ಟ್ ಹಾಕಿ ಕಮೆಂಟ್ ಹಾಕಿ ಅಂತಿದ್ದಾರೆ ಶ್ರೀಲೀಲಾ ಕುಟುಂಬ ಅವರು ನೋಡಿ. ರಾಘವೇಂದ್ರ ಅವರು ಅವ್ರದ್ದು 6ರಿಂದ ಎಷ್ಟೋ ಟೈಮ್ ಅಂದರು ಅವರು. ಎಲ್ಲ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಶ್ರೀ ರಾಘವೇಂದ್ರ ಅವರು ಇದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ.
ಅವರು ಕೊಡ್ತಾರೆ. ಮಹಾ 139 ಡನ್ ಅಂತಿದ್ದಾರೆ. ಮಹಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಎಪಿ ಡೇ ಅವರಿಗೆ. ಲಕ್ಷ್ಮೀ ಗೋಪಾಲ್ ಅವರು ಬಂದರು. ಹಾಯ್ ಲಕ್ಷ್ಮೀ ಗೋಪಾಲ್ ಸೂಪರ್ ಡನ್ ಮಹದೇಶ್ ಅಂತಿದ್ದಾರೆ. ಲಕ್ಷ್ಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಲಕ್ಷ್ಮಿ 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 ಲೈಕ್ ಕೊಡಿ. ಹ್ಯಾಪಿ ಡೇ ಮಹಾ ಪ್ಲೀಸ್ ಚೆಕ್ ಅಂತಿದ್ದಾರೆ. ಪ್ಲೀಸ್ ಕಮೆಂಟ್ ಹಾಕಿ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು, ಸಂಡೇ ಪಂಡ ಅವರು ಮೂಲ್ ನೈಟ್ ಟನ್ ಅಂತಿದ್ದಾರೆ. ನೋಡಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ಮೆಸೇಜ್ ಚೆಕ್ ಮಾಡಿ ರಿಟರ್ನ್ ಕೊಡಿ ಅಂತಿದ್ದಾರೆ. ಮೂಲ್ ನೈಟ್ ಅವರು ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದಾರಂತೆ. ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ. ನೀನು ಎಲ್ಲಿ ಹೋಗಿತ್ಯಾ ಟಿ ವಿ ಮೇಲೆ? ಥ್ಯಾಂಕ್ ಯು ಸಾರಿ ಹಾರ್ಲಿಕ್ಸ್ ಹೋಗಬೇಕಾಯಿತು ಅಂತಿದ್ದಾರೆ. ಥ್ಯಾಂಕ್ ಯು ಪಂಡೆ ಸಿಸ್ ಅಂತಿದ್ದಾರೆ. ನೋಡಿ ದೀಪ ಅವ್ರ ಫ್ರೆಂಡ್ಸ್ ನನಗೆ ಯಾರು ಕನೆಕ್ಟ್ ಆಗಲಿಲ್ಲ ಅಂತಿದ್ದಾರೆ. ಕನೆಕ್ಟ್ ಆಗಲಿಲ್ಲ ಆಗಿ ಅಂತಿದ್ದಾರೆ. ನೋಡಿ ಮಹಾ ಕ್ರಿಯೇಟಿವ್ ಬ್ಲಾಗ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ಅವರೇ ಬೆಸ್ಟ್ ಅವರಿಗೆ ರಿಟರ್ನ್ ಮಾಡಿ. ನೋಡಿ ಗಿಫ್ಟ್ ಬರ್ತಾ ಇದೆ. ಮಹಾ ಕ್ರಿಯೇಟಿವ್ ಅವರೇ ನೀವು ಹೋಗಬೇಡಿ, ನಿಮಗೆ ಗಿಫ್ಟ್ ಉಂಟು ನೋಡಿ, ಅವರಿಗೆಲ್ಲ ರಿಟರ್ನ್ ಕೊಡಿ. ದೀಪ ಅವರು ನನಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ದೀಪ ನಯನ ಅವರು ಇದ್ದಾರೆ ನೋಡಿ, ಅವರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹಾರ್ಲಿಕ್ಸ್ ಅವರು ಕೇಳ್ತಾ ಇತ್ತು ಗೊತ್ತಾ, ಅವರು ಕೇಳ್ತಾ ಇದ್ರು ಗೊತ್ತಾ ಅಂತಿದ್ದಾರೆ. ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಕೊಪ್ಪ ಕೋಟಿಯನವರು ಬಂದರು. ಐ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್. ಹ್ಯಾಪಿ ಡೇ ಅವರು ಕೊಪ್ಪ ಕೋಟಿಯನವರೇ ಗುಡ್ ಆಫ್ಟರ್ನೂನ್, ಪ್ಲೀಸ್ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ದೀಪಾ ನೀವು ಕನೆಕ್ಟ್ ಆಗಿ ನಾನು ಆಗ್ತೇನೆ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಬೆಸ್ಟ್ ಅವರು ಮಹಾ ಕ್ರಿಯೇಟಿವ್ ಬ್ಲಾಗ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕೊಪ್ಪ ಕೋಟಿಯನ್ ಲೈಕ್ ಡನ್ ಅಂತಿದ್ದಾರೆ. ನೋಡಿ ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ. ಕೊಪ್ಪ ಕೋಟಿಯನ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ದೀಪಾ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ವೈಶು ಅವರು ಕೊಪ್ಪ ಕೋಟೆಯನ್ ಹಾಯ್ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೊಪ್ಪ ಕೋಟೆಯನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರೌಡಿ ಅವರು ಹಲೋ ಪ್ಲೀಸ್ ಸಪೋರ್ಟ್ ಮಾಮಿ ಅಂತಿದ್ದಾರೆ. ಕುರ್ನೂಲ್ ರೌಡಿ ನೋಡಿ ಇವರಿಗೆ ಸಪೋರ್ಟ್ ಮಾಡಿ. ಅವರು ಕೂಡ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಕೊಪ್ಪ ಕೋಟೆಯನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕುರ್ನೋಲ್ ರೌಡಿ ಅವರೇ ಪ್ಲೀಸ್ ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ವೈಶು ಪಿನ್ಮಿ ಅಕ್ಕ ಅಂತಾರೆ. ಓಕೆ ಮಾಡುವ, ಪಿನ್ ಮಾಡಿದೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ದೀಪ ನಯನ ಅವರು ಸೂಪರ್ ಸಪೋರ್ಟಲ್ಲಿ ತಂದೆ ಬಂಡೆ ಅವರು ನಮ್ಮ ಲೈಫ್ ಡನ್ ಅಂತಿದ್ದಾರೆ. ದೀಪ ನಯನ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮೀ ಗೋಪಾಲ್ ಸಿಸ್ಟರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಮಾಡಿ ಸಿಸ್ಟರ್ ಅಂತಿದ್ದಾರೆ. ಲಕ್ಷ್ಮೀ ಗೋಪಾಲ್ ಅವರೇ ಇದ್ದೀರಾ, ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ, ನಮ್ಮ ಲೈಫ್ ಅವರಿಗೆ. ಕೊಪ್ಪ ಕೋಟೆಯನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೊಪ್ಪ ಕೋಟೆಯನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಂಡೇ ಪಂಡೆ ಅವರು ಹಾಯ್ ಕೊಪ್ಪ ಅಂತಿದ್ದಾರೆ. ನೋಡಿ ವೈಶು ಅವರು ಅಕ್ಕ ಪಿನ್ ಐಡಿಗೆ ಗಿಫ್ಟ್ ಕೊಡೋಕ್ಕೆ ಹೇಳಿ. ನೋಡಿ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಇದ್ದಾರೆ, ಇಲ್ಲಿ ರಿಟರ್ನ್ ಕೊಡ್ತಾರೆ. ಓಕೆ ಎಲ್ಲಗೆ ಬನ್ನಿ ಅಂತಿದ್ದಾರೆ. ಮೂಲ್ ನೈಟ್ ಅವರು ಓಕೆ ಬರ್ತೀನಿ. ಮಹಾ ಕ್ರಿಯೇಟಿವ್ ಅವರು ವೈಶು ಅವರು ಬಂದರು. ಆಯ್ ವೈಶು ಅಂತಿದ್ದಾರೆ. ವೈಶು ಅವರು ಬಂದರು. ಆಯ್ ವೈಶು ಅಂತಿದ್ದಾರೆ. ಸಂಡೇ ಪಂಡೆ ಸಿಸ್ಟರ್ ಪ್ಲೀಸ್ ಗಿಫ್ಟ್ ಕೊಡಿ ಸಿಸ್ಟರ್, ನಿಮಗೆ ರಿಟರ್ನ್ ಮಾಡ್ತೀನಿ. ಚಾರ್ಜ್ ಮಾಡು. ಹಾಂ ಅದಾಗಿ ಇಡಿ. ಆಯ್ ಮಹಾ ಅಂತಿದ್ದಾರೆ. ತಿಂಡಿ ಆಯ್ತಾ ಮಹಾ ಸಿಸ್ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಡೇ ಅವರು ನಮ್ಮ ಲೈಫ್ ಕೊಟ್ಟೆ ಅಂತಿದ್ದಾರೆ. ನೋಡಿ ನಮ್ಮ ಲೈಫ್ ಅವರೇ ನಿಮಗೆ ಕೊಟ್ಟಿದ್ದಾರಂತೆ. ಮಹಾ ಅವರು ಎನಿಮೀಸ್ ಜೊತೆ ಮಾತಾಡಬೇಡ ಅಂತಿದ್ದಾರೆ. ನೋಡಿ ಯಾರು ಎನಿಮೀಸ್, ಯಾರಿಗೆ ಎನಿಮೀಸ್ ಆಗಿದ್ದಾರೆ? ಮಹಾ ನನ್ನ ಎನಿಮೀಸ್ ಜೊತೆ ಮಾತಾಡಬೇಡ. ಯಾಕೆ ವಾರ್ಲಿಕ್ಸ್ ಹಾಗೆ ಅಂತೀರಾ? ಏನಾಯಿತು? ಹಾಯ್ ನಮ್ಮ ಲೈಫ್ ಸ್ಟೈಲ್ ಅಂತಿದ್ದಾರೆ. ಮಹಾ ಅವರು ಸಪೋರ್ಟ್ ಅಂತಿದ್ದಾರೆ. ಇಲ್ಲಿ ಯಾರಿಗೆ ಎನಿಮೀಸ್ ಇಲ್ಲ, ಎಲ್ರಿಗೂ ಫ್ಯಾಮಿಲಿನೇ. ಒಂದು ಒಟ್ಟು ಸೇರಿದ್ದೀವಿ ಅಂದ್ರೆ ಎಲ್ರಿಗೂ ಫ್ಯಾಮಿಲಿನೇ, ಯಾರು ಎನಿಮೀಸ್ ಇಲ್ಲ. ಆಗ ಎಲ್ಲ ಮಾತಾಡಬಾರ್ದು ವಾರ್ಲಿಕ್ಸ್ ಅವರೇ, ಗೊತ್ತಾಯ್ತಾ? ಏನು ಚಾರ್ಜ್ ಇದ್ದಿಲ್ಲಪ್ಪ, ಚಾರ್ಜ್ ಇದ್ದಿಲ್ಲ. ನಕೊರು ಅಮ್ಮ ಗೊಂಚೂರು. ಹಾಯ್ ನಿಮ್ಮ ಲೈಫ್ ಸ್ಟೈಲ್ ಅಂತಿದ್ದಾರೆ. ಸನ್ವಿತ ಓಡ ಅನ್ಪಿದ್ದಾಯಿ ಮಕ್ಕ ಚಾರ್ಜ್ ದೀಪ. ಥ್ಯಾಂಕ್ ಯು ಸಪೋರ್ಟ್ ಅಂತಿದ್ದಾರೆ. ಕೊಪ್ಪ ಕೋಟೆಯನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬಟ್
ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ಫ್ರೆಂಡ್ ಅಲ್ವಾ ಅಂತಿದ್ದಾರೆ ನೋಡಿ, ಅವರಿಗೆ ಫ್ರೆಂಡ್ ಅಲ್ವಾ? ಹೌದು, ಒಬ್ರು ಅಕ್ಕ ಮಹಾ ಅಲ್ವಾ ಮಹಾ ಅಂತಿದ್ದಾರೆ. ಮೂನ್ ಕೊಡಿ ಲೈಟ್ ಗಿಫ್ಟ್ ಅಂತಿದ್ದಾರೆ. ಮೂನ್ ಲೈಟ್ ಕೊಡಿ ಗಿಫ್ಟ್ ಅಂತಿದ್ದಾರೆ ನೋಡಿ. ನಿಮಗೆ ಕೊಟ್ರಂತೆ ಅವರಿಗೆ ರಿಟರ್ನ್ ಕೊಡಿ. ನಾವೆಲ್ಲ ಫ್ರೆಂಡ್ಸ್, ನೋ ಎನಿಮೀಸ್. ಹೌದು ಫ್ರೆಂಡ್ಸ್, ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಅಂದರೆ ಅದು ಒಂದು ಫ್ರೆಂಡ್ ಥರ. ಎನಿಮೀಸ್ ಯಾಕೆ ಮಾಡ್ತೀರಾ? ಹಾಗೆಲ್ಲ ಮಾಡಬಾರ್ದಲ್ವಾ ವಾರ್ಲಿಕ್ಸ್ ಅವರೇ. ಹೆಪ್ಪಿ ಡನ್ ಅಂತಿದ್ದಾರೆ ನೋಡಿ. ಸಂಡೇ ಅವರು ಹಾಯ್ ಲಕ್ಷ್ಮಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ಸಿಸ್ಟರ್, ವೆಲ್ಕಮ್ ಬ್ರದರ್, ವೆಲ್ಕಮ್ ನಿಮಗೆ. ಮಹಾ ಅವರು ಹೌದು ಬ್ರೂ ಹೇಳಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಊಟ ಆಯ್ತಾ ಅಂತಿದ್ದಾರೆ. ಮಹಾ ಗಿಫ್ಟ್ ಕೊಟ್ಟಿದೆ ಕೊಡಿ ಅಂತಿದ್ದಾರೆ ಲಕ್ಷ್ಮಿ ಅವರು. ಮಹಾ ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ ಲಕ್ಷ್ಮಿ ಅವರು ನೋಡಿ. ನಮಗಿಂತ ಅವರೇ ಇಂಪಾರ್ಟೆಂಟ್ ಅಲ್ವಾ? ಓಕೆ ನಿಮಿಸ್ ಜೊತೆನೇ ಇರು. ಯಾಕೆ ಹಾಗೆ ಮಾಡ್ತೀರಾ? ಏನಾಯಿತು? ಏಕೆ? ಎಲ್ರಿಗೂ ಯಾರು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ. ಅವರವರ ಫ್ಯಾಮಿಲಿ ಅವರವರಿಗೆ ಇಂಪಾರ್ಟೆಂಟ್ ಅಷ್ಟೇ. ಇಲ್ಲಿ ಅಷ್ಟೇ ಸೇರಿದ್ದು ನಾವು ಫ್ರೆಂಡ್ ಮಾಡಲಿಕ್ಕೆ ಅಷ್ಟೇ, ನಾವು ಫ್ರೆಂಡಾಗಿ ಸೇರಿದ್ದಷ್ಟೇ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ಅನ್ಕೋಬೇಡ ಬ್ರೂ ಅಂತಿದ್ದಾರೆ ನೋಡಿ. ಇಟ್ಸ್ ಓಕೆ ಪೇಕ್ ಬ್ರೂ ನಾನು ಅಲ್ವಾ ಓಕೆ ಅಂತಿದ್ದಾರೆ. ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಲಕ್ಷ್ಮಿ ಸಿಸ್ ಅಂತಿದ್ದಾರೆ. ಯಾಕೆ ಎಲ್ಲ ಈಗೆಲ್ಲ ಎನಿಮಿ ಎಲ್ಲ ಮಾಡ್ತೀರಾ ಇಷ್ಟು ಸಣ್ಣ ಏಜಲ್ಲಿ? ಥ್ಯಾಂಕ್ ಯು ಸೋ ಮಚ್. ಕಿರಣ್ ಕುಮಾರ್ ಅವರು ಬಂದರು ಪೇಸ್ ಲೈವ್ಗೆ. ಜೈ 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 ಜೈ. ನಾನು ಮಾಡ್ತೀನಪ್ಪ, ನಾನು ಯಾವಾಗಲೂ ಮಾಡ್ತೀನಿ, ನೀವು ನೋಡಿಲ್ಲ ಅಷ್ಟೇ. ಇಟ್ಸ್ ಓಕೆ, ನಾನು ಬ್ರೂ ಅಲ್ವಾ, ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಅಂತ. ಹಾರ್ಲಿಕ್ಸ್ ಗಿಫ್ಟ್ ಕೊಟ್ಟಿದೆ ನೋಡಿ ಅಂತಿದ್ದಾರೆ. ವಾರ್ಲಿಕ್ಸ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಲಕ್ಷ್ಮಿ ಅವರು. ಅವರಿಗೆ ರಿಟರ್ನ್ ಕೊಡಿ, ಸಪೋರ್ಟ್ ಅಂತಿದ್ದಾರೆ ವಾರ್ಲಿಕ್ಸ್ ಅವರು. ಪೇಸ್ ಲೈವ್ ಜೈ ಅಂತಿದ್ದಾರೆ. ಹೌದು, ನಾನು ಯಾವಾಗಲೂ ಮಾಡ್ತಿದ್ದೀನಿ. ದೀಪಾ ನಯನ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹಾಯ್ ಮಹಾ ಸಿಸ್ಟರ್, ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ ನೋಡಿ. ಮಹಾ ಸಿಸ್ಟರ್ ಅವರೇ ಪ್ಲೀಸ್ ಅವರಿಗೆ ರಿಟರ್ನ್ ಗಿಫ್ಟ್ ಕೊಡಿ. ನಮ್ಮ ಲೈಫ್ ಸ್ಟೈಲ್ ಅವರಿಗೆ ರಿಟರ್ನ್ ಕೊಡಿ. ಕಿರಣ್ ಕುಮಾರ್ 48 ಪ್ರೆಸೆಂಟ್ ಟೀಚರ್ ಅಂತಿದ್ದಾರೆ. ವೆಲ್ಕಮ್ ಕಿರಣ್ ಬ್ರದರ್ ಅವರೇ. ಕಿರಣ್ ಕುಮಾರ್ ಗಿಫ್ಟ್ ಕೊಟ್ಟಿದೆ ನೋಡಿ ಅಂತಿದ್ದಾರೆ, ಕೊಡಿ ಅಂತಿದ್ದಾರೆ. ಲಕ್ಷ್ಮಿ ಅವರಿಗೆ ಗಿಫ್ಟ್ ಕೊಡಿ ಕಿರಣ್ ಬ್ರದರ್ ಅವರೇ. ಮಹಾ ಅವರು ಲಕ್ಷ್ಮಿ ಸಿಸ್ ಗಿಫ್ಟ್ ಡನ್ ನೋಡಿ ಅಂತಿದ್ದಾರೆ. ಹಾರ್ಲಿಕ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಡೇ ಅವರು ಥ್ಯಾಂಕ್ ಯು ಸೋ ಮಚ್. ಹಾಂ ಕಂಪ್ಲೀಟ್ ಚಾರ್ಜ್ ಇದ್ದಪ್ಪ ಇಟ್ಟು ಚಾರ್ಜ್ ಇದೀವಿ. ಹಾಂ ಬ್ರೂ ಎಲ್ಲೋಗಿದ್ದೆ ಅಂತಿದ್ದಾರೆ. ಕೊಟ್ಟೆ ಅಂತಿದ್ದಾರೆ. ಮಹಾ ಅವರೇ ಎಲ್ರಿಗೂ ರಿಟರ್ನ್ ಕೊಡಿ. ನಿಮ್ಮ ಅಡುಗೆ ಅವರಿಗೆ ರಿಟರ್ನ್ ಕೊಡಿ. ನಿಮ್ಮ ಲೈಫ್ ಅವರಿಗೆ, ನಮ್ಮ ಲೈಫ್ ಅವರಿಗೆ ರಿಟರ್ನ್ ಕೊಡಿ. ಶ್ರೀ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹೊಸಬ್ರು ಕನೆಕ್ಟ್ ಆಗಿ ಅಂದಿದ್ದಾರೆ. PD ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಘವೇಂದ್ರ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಹೊಸಬ್ರು ಥ್ಯಾಂಕ್ ಯು. ವೈಶು ಎಲ್ಲಿ ಓದಿ? ವೈಶು ಇದ್ದೀಯಾ? ಎಂತ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಇದ್ದೀನಲ್ಲ ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ರಿಲೇಟೆಡ್ ಕಮೆಂಟ್ ಮಾಡಿ. ಬೆಸ್ಟ್ ಅವರಿಗೆ ನೋಡಿ. ಮಹಾ ಕ್ರಿಯೇಟಿವ್ ಸರಿ ನಾನು ಹೇಳ್ದಂಗೆ ಆಗಲಿ ನೋಡಿ. ಮಹಾ ಕ್ರಿಯೇಟಿವ್ ಅವರೇ ಎಲ್ರಿಗೂ ಕಮೆಂಟ್ ಹಾಕಿ, ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ಚಾನಲ್ಲು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತಾರೆ. ನಾನು ಒಂದು ವಿಡಿಯೋವನ್ನು ನೋಡಿದ್ದೀನಿ, ಅದರಲ್ಲಿ ಗಿಫ್ಟ್ ಡನ್ ಅದನ್ನೆಲ್ಲ ಹಾಕಿದರೆ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಇದೆ ಅನ್ನುತ್ತಾರೆ. ನಿನ್ನೆ ವಿಡಿಯೋ ನೋಡ್ಕೊಂಡು ಬಂದೆ ನಾನು ಒಬ್ಬರದ್ದು. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ. ಎಲ್ಲರೂ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅವರಿಗೆ ಇದು ಮಾಡಬೇಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ ಕೂಡ. ಫಸ್ಟ್ ನೀನಲ್ವಾ ಫ್ರೆಂಡ್ ಆಗಿದ್ದು ನೋಡಿ. ಅವರೇ ಪ್ಲೀಸ್ ಅವರಿಗೆಲ್ಲ ರಿಟರ್ನ್ ಕೊಡಿ, ಮತ್ತೆ ಅವ್ರ ಹತ್ರ ಮಾತಾಡಿ.
ವೈಶು ಮೆಸೇಜ್ ಮಾಡಿ ಸುಲಭ. ವೈಶು ಇದ್ದೀರಾ? ಇದ್ದೀನಿ ಅಕ್ಕ. ಓಕೆ ವೈಶು, ನೀನು ಮಾತಾಡು. ಅವರು ಬಂದದ್ದು ನಿನಗೆ ಹೆಲ್ಪ್ ಮಾಡ್ತಾರಾ ಕೇಳು. ಅವನು ಬಂದು ನಿಮಗೆ ಹೆಲ್ಪ್ ಮಾಡ್ತಾರಾ ಕೇಳು. ನೋಡು ವೈಶು, ನೀನು ನಿನ್ನಷ್ಟೇ ಇರು. ನೀನು ಮಾತಾಡ್ಲಿಕ್ಕೆ ಹೋಗಬೇಡ. ನನ್ನ ಇದರಲ್ಲಿ ಜಗಳ ಆಗಬಾರ್ದು. ನಾನು ಫಸ್ಟೇ ವಾರ್ನಿಂಗ್ ಕೊಡ್ತೀನಿ ಎಲ್ರಿಗೂ. ನಾನು ಜಗಳ ಮಾಡಲ್ಲ ಇದರಲ್ಲಿ. ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಗಿಫ್ಟು ತೆಗೆಸಿಕೊಡೋದು, ಸಪೋರ್ಟ್ ಮಾಡೋದು ನನ್ನದು ಇದು. ಯಾರು ಕೂಡ ಜಗಳ ಮಾಡ್ಕೋಬೇಡಿ. ಯಾರು ಕೂಡ ಒಬ್ರಿಗೂ ಯಾರು ದ್ವೇಷ ಮಾಡ್ಕೋಬೇಡಿ. ಇದರಲ್ಲಿ ಚೆನ್ನಾಗಿರಿ ಎಲ್ಲರೂ. ಅವರು ಬಂದು ಅಂತಿದ್ದಾರೆ. ಫಸ್ಟು ಪ್ರಪಂಚ ನಿಮಗೆ ಇರುತ್ತೆ ಬ್ರೂ ಅಂತಿದ್ದಾರೆ. ವೈಶು ಸಿಸ್ಟರ್ ಗಿಫ್ಟ್ ಪ್ಲೀಸ್ ಗಿಫ್ಟ್ ಕೊಡಿ. ನಿಮಗೆ ಅವಾಗಲೇ ರಿಟರ್ನ್ ಮಾಡಿದ್ದೀನಿ ನಾನು. ನೋಡಿ ವೈಶು ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನಮ್ಮ ಲೈಫ್ ಸ್ಟೈಲ್ ಅವರು. ಪ್ಲೀಸ್ ಅವರಿಗೆ ಕೊಡಿ. ಎಂತ ಮಾಡೋದು? ಎಪ್ಪಿ ಅವರು ಯಾರಿಗಾದರೂ ಗಿಫ್ಟ್ ಮಿಸ್ ಆಗಿದೆಯಾ ನೋಡಿ. ಎಪ್ಪಿ ಅವ್ರದ್ದು ಯಾರಿಗಾದರೂ ಮಿಸ್ ಆಗಿದೆ. ಥ್ಯಾಂಕ್ ಯು ತಂಗಮ್ಮ ಅಂತಿದ್ದಾರೆ. ಎಲ್ರಿಗೂ ಗಿಫ್ಟ್ ಕೊಟ್ಟಿದ್ದೀನಿ ಕೊಟ್ಟು ಹೋಗಿ ಅಂತಿದ್ದಾರೆ ಲಕ್ಷ್ಮಿ ಅವರು. ನೋಡಿ ಲಕ್ಷ್ಮಿ ಅವರು ಎಲ್ರಿಗೂ ಕೊಟ್ಟಿದ್ದಾರಂತೆ. ಪ್ಲೀಸ್ ಅವರದ್ದು ಮೆಸೇಜ್ ನೋಡಿ ಎಲ್ಲರೂ ವಾಪಸ್ ಕೊಡಿ ಅವರಿಗೆ. ಮಹಾ ಅವರು ಮೊಹಮ್ಮದ್ ಓಕೆ ಅಂತಿದ್ದಾರೆ. ವಾರ್ಲಿಕ್ಸ್ ಅವರು ರಾಕೆಟ್ ಅಂತಿದ್ದಾರೆ. ವೈಶು ಸಿಸ್ಟರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಕೊಡಿ ಅಂತಿದ್ದಾರೆ. ವೈಶು ನಿಮಗೆ ನಮ್ಮ ಲೈಫ್ ಸ್ಟೈಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ ಅಲ್ವಾ ರಿಟರ್ನ್. ಲಕ್ಷ್ಮಿ ಗೋಪಾಲ್ ಸಿಸ್ ಕೊಡಿ, ರಿಟರ್ನ್ ಕೊಡ್ತೀನಿ. ಒಂದಿನ ಶುರು ಆಗುತ್ತೆ ನಿಮಗೆ. ಈಗೆಲ್ಲ ಮಾಡಬೇಡಿ ಆಯಿತಾ? ಈಗೆಲ್ಲ ಮಾಡಬೇಡಿ. ಹಾಂ, ಈಗೆಲ್ಲ ಮಾಡಬೇಡಿ ಯಾರು. ಗೊತ್ತಾಯ್ತಾ? ಶೋ ಸಾನು ಸುಮ್ಮನೆ ಕೂತ್ಕೋ, ಅದು ಲೂಸ್ ಮೋಷನ್ ಚಾಲು ಹೋಗುತ್ತದೆ. ಲಕ್ಷ್ಮಿ ಗೋಪಾಲ್ ಸಿಸ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ವೈಶು ಪ್ಲೀಸ್ ನಮ್ಮ ಲೈಫ್ ಸ್ಟೈಲ್ಗೆ ರಿಟರ್ನ್ ಕೊಡಿ. ಕೇಳಲ್ವಾ ನಿಮಗೆ? ಮಿಸ್ಟರ್ ಜೆ ಅವರಿದ್ದಾರೆ, ಕನೆಕ್ಟ್ ಆಗಿ ಕಮೆಂಟ್ ಆಗಿ ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟರ್ ವೈಶು ಐ ಡೋಂಟ್ ಕೇರ್ ಅಕ್ಕ ಅಂತಿದ್ದಾರೆ. ಓಕೆ ವೈಶು ಅವರಿಗೆ ರಿಟರ್ನ್ ಕೊಡಿ, ನಮ್ಮ ಅವರಿಗೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ, ಕನೆಕ್ಟ್ ಆಗಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್ ಸಪೋರ್ಟ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ವೈಶು ನಿಮ್ಮ ಲೈಫ್ ಸ್ಟೈಲ್ ಆಲ್ರೆಡಿ ಕನೆಕ್ಟೆಡ್, ಅನ್ಸಬ್ ಮಾಡಬೇಕಾ ಹೇಳಿ. ಆತ್ಮಗುರಿ ರಮೇಶ್ ಅವರು ಬಂದರು. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ಅಕ್ಕ. ಯಾಯ್ ಅಕ್ಕ ಅಂತಿದ್ದಾರೆ. ಒಂದು ಲೈಕ್ ಕೊಡಿ ರಮೇಶ್ ಅವರೇ ಪ್ಲೀಸ್. ಆತ್ಮಗುರಿ ರಮೇಶ್ ಅವರೇ, ನಿಮ್ಮ ಲೈವಿಗೆ ನಾನು ಜಾಯಿನ್ ಆಗಿದ್ದೆ, ಆದರೆ ನನಗೆ ಇದು ನಂದು ಮೆಸೇಜ್ ನಿಮಗೆ ಕಾಣ್ತಾ ಇಲ್ಲ. ಬ್ಲೂ ಬರ್ತಾ ಇಲ್ಲ, ನಂದು ಶೋ ಆಗ್ತಿರಲಿಲ್ಲ. ಆತ್ಮಕುರಿ ಅವರೇ, ನಿಮ್ಮ ಲೈವ್ಗೆ ನಾನು ಜಾಯಿನ್ ಆಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ವೆಲ್ಕಮ್. ಕಮೆಂಟ್ ಹಾಕಿ ಮಾಡಿ ಅಂತಿದ್ದಾರೆ. ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಅಪ್ಪಟ ಕನ್ನಡತಿಯವರು ಬಂದರು. ಐ ವೆಲ್ಕಮ್. ಐ ಮಿಸ್ಟರ್ ಜೆಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ರಿಟರ್ನ್ ಗಿಫ್ಟ್ ಮಿಲ್ತದೆ. ನನಗೆ ನಿಂಚನೆ ಮತ್ತೆ ನಾನು ಬರ್ಬೇಕು. ಆಯ್ ಬುಲ್ತೊಂದಿಲ್ಲ ಬರು ಜಾನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಯ್ ರಮೇಶ್ ಬ್ರೂ ಅಂತಿದ್ದಾರೆ. ಮಾರ್ಕ್ ರೇಟಿಯವರು ಅಪ್ಪಟ ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಊಟ ಆಗಿಲ್ಲ, ಇನ್ನಾಗಬೇಕು. ರಮೇಶ್ ನಮ್ಮ ಲೈಫ್ 241 ಆಗಿದೆ, ಚೆಕ್ ಮಾಡಿ ಅಂತಿದ್ದಾರೆ. ಪಿ ಅವರು ನೋಡಿ. ಮಿಸ್ಟರ್ ಜೆ ಅವರಿದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಲಕ್ಷ್ಮಿ ಸಿಸ್ ನಂದೇ ಅದು ಪಿನ್ ಐ ಡಿಯಲ್ಲಿ ಇದು ಮಾಡಿ, ಪಿನ್ ಐ ಡಿಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ನಿವಿ ಜಾಶ್ವಿ ಅವರು ಬಂದರು. ಹಾಯ್, ವೆಲ್ಕಮ್ ವೆಲ್ಕಮ್ ನಿವಿ ಅವರೇ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿವಿ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹೆಲೋ ಹೆಲೋ ಹೆಲೋ, ವೆಲ್ಕಮ್ ವೆಲ್ಕಮ್ ಅಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವಿಜಯ್ ವರ್ಸಿಸ್ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಹಾ ಅವರು ಸೂಪರ್ ಸಾಂಗ್ ಅಂದಿದ್ದಾರೆ. ಸೂಪರ್ ಸಾಂಗಾ? ಯಾರು ಸಾಂಗ್ ಮಾಡಿದ್ರು ಈಗ? ಮಹಾ ಕ್ರಿಯೇಟಿವ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ನಿವಿಜಾಶ್ವಿ ಅವರು, ಊಟ ಆಯ್ತಾ ಸಿಸ್ ಅಕ್ಕ? ಇಲ್ಲ ಇಲ್ಲ ಇಲ್ಲ, ಇನ್ನೂ ಆಗಿಲ್ಲ. ಥ್ಯಾಂಕ್ ಯು ಅಕ್ಕ ಅಂತಿದ್ದಾರೆ. ಯಾಕೆ ಥ್ಯಾಂಕ್ ಯು ನಿವಿಜಾಶ್ವಿ ಅವರೇ? ಮಿಸ್ಟರ್ ಜೆ ಗಿಫ್ಟ್ ಕೊಟ್ಟಿದೆ ನೋಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಗೋಪಾಲ್ ಅವರು. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಪಿನ್ ಮಾಡಿ ಅಕ್ಕ ಅಂತಿದ್ದಾರೆ. ಓಕೆ ಓಕೆ, ಪಿನ್ ಮಾಡುವ. ದೀಪಾ ನಯನ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪಾ ನಯನ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ, ಮಿಸ್ಟರ್ ಜೆ ಅವರಿಗೆ. ಮಾಡಿದ್ದೀನಿ ಅಂತಿದ್ದಾರೆ. ಲಕ್ಷ್ಮಿ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ಸೂಪರ್ 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 ಅಂತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರೇ, ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದೆ, ಮಾಡಿದ್ದೀನಿ ಅಂತಿದ್ದಾರೆ. ಅಪ್ಪಟ ಕನ್ನಡತಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿಜಾಶ್ವಿ ಸೂಪರ್ ಸಪೋರ್ಟ್ಗೆ ಅಕ್ಕ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾರ್ಲಿಸ್ ಥ್ಯಾಂಕ್ ಯು ನೋಡು. ಯಾವುದು ಆದರೂ ಮದುವೆ ಇದ್ದರೆ ಟೈಮ್ ಓದಿ ಬಂದುಬಿಡು, ಟೆಂಪಲ್ ನೋಡಿ ಹೋಗಿ ಬಂದುಬಿಡು ಅಂತಿದ್ದಾರೆ. ಯಾರೀಗ? MRG ಬ್ರೂ, ನಿಮಗೆ ಕೂಡ ಕನೆಕ್ಟ ಕೊಟ್ಟಿದ್ದೀನಿ, ಚೆಕ್ ಮಾಡಿ. MRG, ಮಿಸ್ಟರ್ ಜೆ ಪ್ಲೀಸ್ ನಮ್ಮ ಲೈಫ್ ಸ್ಟೈಲ್ ಅವರಿಗೆ ಕೊಡಿ ಆಯಿತಾ ರಿಟರ್ನ್. AP ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪ್ಪಟ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. AP ಅವರು ಸೂಪರ್ ಸಪೋರ್ಟ್. ನಿವಿ ಗಿಫ್ಟು ಕೊಟ್ಟಿದ್ದೆ ನೋಡಿ. ನಿವಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಲಕ್ಷ್ಮಿ ಅವರು ಕೊಡಿ ಅವರಿಗೆ ರಿಟರ್ನ್. ಹೆಪ್ಪಿ ಅವರು ಸೂಪರ್ ಸಪೋರ್ಟ್. ನಿವಿ ಅವರು ನಿಮ್ಮ ಲೈಫ್ ಸ್ಟೈಲ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಹೆಪ್ಪಿ ಅವರು ಸೂಪರ್ ಸಪೋರ್ಟ್. ದೀಪಾ ನಯನ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ ನಿಮಗೆ ಅಂತಿದ್ದಾರೆ ನೋಡಿ. ದೀಪಾ ನಯನ ರಿಟರ್ನ್ ಮಾಡಿದ್ದಾರಂತೆ. ಮಿಸ್ಟರ್ ಜೆ ಅವರೇ, ನಿಮಗೆ ನಮ್ಮ ಲೈಫ್ ಸ್ಟೈಲ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನಾನು ಈ ಕಡೆ ಬುಜಾರ್ ಅವರು ಬಂದರು. ನಾನು ಈ ಕಡೆಯಿಂದ ಗಿಫ್ಟ್ ತಗೊಳ್ತಾ ಹೋಗ್ತೀನಿ, ಅದು ಆ ಕಡೆಯಿಂದ ಲೆಸ್ ಆಗುತ್ತೆ. ನಾನು ಏನು ಮಾಡಲಿ? ಆ ಗಿಫ್ಟ್ ಕಲ್ಲರ ಸಂತೆಯನ್ನು ತುಂಬ ಬೇಜಾರಾಗುತ್ತೆ ಸಿಸ್ ಅಂತಿದ್ದಾರೆ. ನಿಮ್ಮದು ಮಾತ್ರ ಅಲ್ಲ ಸಿಸ್, ನಮ್ಮದು ಕೂಡ ದಿನಕ್ಕೆ ಒಂದು 10-15 ಲೆಸ್ ಆಗಿದೆ. ನಂದು ಕೂಡ ನಿನ್ನೆ 5ರಿಂದ 6 ತನಕ ಲೆಸ್ ಆಗಿದೆ. ಮಾರ್ನಿಂಗ್ ಎದ್ದೆ ಅಲ್ವಾಗ ಅದು ನಾವು ತಗೊಳ್ಳೋದಲ್ಲ ವಾಪಸ್. ಆವಾಗಲೇ ಲೆಸ್ ಆದರೆ ತಗೊಳ್ತಾರೆ. ರಾತ್ರಿ ನೈಟ್ ಲೆಸ್ ಆಗುತ್ತೆ ಅಲ್ವಾ, ಅದು ಯಾರೂ ತಗೊಳ್ಳೋದಿಲ್ಲ. ಅವರು ನಿದ್ದೆಯಲ್ಲಿ ಇರ್ತಾರೆ, ಕೆಲವರು ವಿಡಿಯೋ ನೋಡೋದಿಲ್ಲ ಅಲ್ವಾ, ಅದಕ್ಕೆ ಅದು ಲೆಸ್ ಆಗಿ ಹೋಗುತ್ತೆ. ಗೊತ್ತಾಯ್ತಾ? 24 ಡನ್. ನಮ್ಮ ಲೈಫ್ ಸ್ಟೈಲ್ ನೀವು ರಿಟರ್ನ್ ಮಾಡಿ. ನಮ್ಮ ಲೈಫ್ ಸ್ಟೈಲ್ ಅವರೇ, ನಿಮಗೆ ನಿವಿ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಐ ಆಮ್ ಮಿಸ್ಟರ್ ಜೆ. ಹಾಯ್ ಮಿಸ್ಟರ್ ಜೆ ಅಂತಿದ್ದಾರೆ ಮಹಾ ಕ್ರಿಯೇಟಿವ್ ಅವರು. ಲಕ್ಷ್ಮಿ ನೀವು ಕೊಟ್ಟಿದ್ದೆ ರಿಟರ್ನ್ ಅಂತಿದ್ದಾರೆ. ಲಕ್ಷ್ಮಿ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅವರು. SM ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಿಮ್ಮ ಲೈವ್ಗೆ ನಾನು ಬಂದು ಜಾಯ್ನ್ ಆಗಿದ್ದೀನಿ ನೋಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇವತ್ತು ಬಂದಿಲ್ಲ ನಾನು, ನಿನ್ನೆ ಬಂದಿದ್ದೇನೆ. ನಿನ್ನೆ ಸಪೋರ್ಟ್ ಮಾಡಿ ಹೋಗಿದ್ದೀನಿ ನಾನು ನೋಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. SM ಅವರೇ, ನಾನು ಡೈಲಿ ಬಂದು ಲೈಕ್ ಕೊಡ್ತೀನಿ ನಿಮಗೆ, ಮಿಸ್ ಯಾವತ್ತೂ ಮಾಡಲ್ಲ ನಾನು. ಯಾವತ್ತಾದರೂ ಮದುವೆ ಇದ್ದರೆ ಹೇಳಿ. ಇಲ್ಲಿ ಯಾರ್ದಾದ್ರೂ ಮದುವೆ ಇದ್ದರೆ ಹೇಳಿ. ಇಲ್ಲಿ ಮದುವೆ ಇಲ್ಲ, ಇಲ್ಲಿ ಗಿಫ್ಟ್ ಇರೋದು. ವಾರ್ಲಿಕ್ಸ್ ಅವರೇ, ಮದುವೆ ಬೇಕಾದರೆ ಇಲ್ಲಿಗೆ ಯಾರಿಗೆ ಮದುವೆ ಹಾಲಿಗೆ ಹೋಗಬೇಕು. ಇಲ್ಲಿ ಗಿಫ್ಟ್ ಇರೋದು ಅಷ್ಟೇ. ಬುಷಾರ್ ವರ್ಲ್ಡ್ ಕನೆಕ್ಟ್ ಆಗಿ ನಿವಿ ಅವರು. SM ಅವರು ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪಟ ಕನ್ನಡತೆ ಅಮೃತ ಸಿಸ್, ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಮಿಸ್ಟರ್ ಜೆ ಮಹಾ ಅವರಿಗೆ ರಿಟರ್ನ್ ಮಾಡಿ. ಊಟ ಆಯ್ತಾ ಸಿಸ್ಟರ್? ಇಲ್ಲ, ಇನ್ನು ಆಗಬೇಕು ಸಿಸ್ಟರ್, ಊಟ ಮಾಡಿಲ್ಲ, ಇನ್ನು ಆಗಬೇಕು. ಮಾಡಿಟ್ಟಿದ್ದೇನೆ ಊಟ ಮಾಡಲಿಕ್ಕೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶಿವಮ್ಮ ಅವರು. ಥ್ಯಾಂಕ್ ಯು ಸೋ ಮಚ್ ಶಿವಮ್ಮ. ಮಾ ಕ್ರಿಯೇಟಿವ್, ಇನ್ನು ನೀನು ಬರ್ತೀಯಾ? ಲಕ್ಷ್ಮಿ ಅವರೇ, ಆವಾಗಲೇ ಕನೆಕ್ಟ್ ಆಗಿದ್ದೀನಿ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾ, ಮಿಸ್ಟರ್ ಜೆ ನಾನು ರಿಟರ್ನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಅಂತಿದ್ದಾರೆ ನೋಡಿ.
ಕುಲ್ಯ ಬಂಗಾರಿ ಬಂಗಾರಿ ಕೂತ್ಕೋ ಅಲ್ಲಿ. ಮಹಾ ರಿಟರ್ನ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ಮಹಾ ಕ್ರಿಯೇಟಿವ್ ಕನೆಕ್ಟ್ ಆಗಿ ಅಂತಿದ್ದಾರೆ. ದೀಪಾ ನಯನ ರಿಟರ್ನ್ ಮಾಡಿ. ನಿವಿಸಿಸ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಕೊಟ್ಟಿದ್ದೀನಿ ನೋಡಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ಬುಷಾರ್ ಅವರು ನಿವಿ ಅವರೇ ರಿಟರ್ನ್ ಮಾಡಿ. ದೀಪಾ ನಯನ ಥ್ಯಾಂಕ್ ಯು. ನೋ ನಿನ್ನೆ ಹೋಗು ನೀನು, ನೋ ನೀನೇ ಹೋಗು ನೀನು. ಏನಪ್ಪ ದೇವ. ದೀಪಾ ಬಂದಿದೆ ಮಿಸ್ಟರ್ ಜೆ, ದೀಪಾ ಬಂದಿದೆ ಅಂತೆ. ನಾನು ಕೊಟ್ಟಿದ್ದೀನಿ, ಅವರು ಕೊಟ್ಟಿದ್ದಾರೆ ಆಯಿತಾ. ತಿನ್ನು ಅಂತಿದ್ದಾರೆ, ಏನಂತ ಗೊತ್ತಿಲ್ಲ. ಎಂತ ತಿನ್ನಬೇಕು? ನಿವಿ ಅವರು 183 ಬುಷಾರ್ ಡನ್ ಅಂತಿದ್ದಾರೆ. ನಿವಿ ಅವರು ಬುಷಾರ್ ಡನ್ ಅಂತೆ ನೋಡಿ. ದೀಪಾ ನಯನ ಗಿಫ್ಟ್ ಕೊಟ್ಟಿದೆ. ದೀಪಾ ನಯನ ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ, ಕೊಡಿ. ನಿವಿ ಸಿಸ್ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಓಕೆ ಸಿಸ್ಟರ್ ಮಾಡ್ತೀನಿ ಅಂತಿದ್ದಾರೆ. ದೀಪಾ ನಯನ ರಿಟರ್ನ್ ಮಾಡಿ ಅಂತಿದ್ದಾರೆ. ನಿವಿ ಅವರು ಮಿಸ್ಟರ್ ಜೆ ಅವರು ನಿವಿ ಅವರು ಮಹಾ ಬಂದಿದೆ ಗಿಫ್ಟು, ನಾನು ಕೊಟ್ಟಿದ್ದೀನಿ. ಅವರು ಕೊಟ್ಟಿದ್ದಾರೆ ಆವಾಗಲೇ. ಜೆ ಅವರು ಆವಾಗಲೇ ಕೊಟ್ಟಿದ್ದಾರೆ. ಮಹಾ ಅವರೇ ನಿಮಗೆ ಅವ್ರು ಆವಾಗಲೇ ಮೆಸೇಜ್ ಹಾಕಿದ್ದಾರೆ, ನೋಡಿದ್ದೀನಿ ನಾನು. ಆದ್ರೆ ನೀವು ಚೆಕ್ ಮಾಡಿ ಅಷ್ಟೇ. ಅವ್ರು ಕೊಟ್ಟಿದ್ದಾರೆ. ಆಯ್ತು, ಖಾಲಿ ಆತನ ಇಟ್ಟು ಖಾಲಿ ಆತಂಡು. ಥ್ಯಾಂಕ್ ಯು. ಮಹಾ ನೀವು ರಿಟರ್ನ್ ಅಂತಿದ್ದಾರೆ. ವೈಶು ಅಕ್ಕ ನಾನು ಊಟಕ್ಕೆ ಹೋಗಿ ಮಾಡಿ ಹೋಗಿ ಅಕ್ಕ, ಊಟ ಮಾಡಿ ಹೋಗಿ. ಇಲ್ಲ ವೈಶು, ಮತ್ತೆ ಮಾಡ್ತೀನಿ ನಾನು ಊಟ. ನನಗೆ ಎಂತ ಗೊತ್ತುಂಟ, ಮಾತಾಡಿ ಊಟ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಮಾಡ್ತೀನಿ. ಅಡಿಗೆ ಆಯ್ತಾ? ಅಡಿಗೆ ಆಗಿದೆ. ಅಡಿಗೆ ಮಾಡಿ ಇಟ್ಟು ಬಂದಿದ್ದೆ ನಾನು. ಬೇಗ ಮಾಡ್ತೀನಿ ಅಡಿಗೆ ಮಾಡಿ ಇಟ್ಟು ನಾನು ಬಂದೆ. ಮತ್ತೆ ಮಕ್ಕಳಿದ್ದಾರಲ್ವಾ, ಅವರಿಗೂ ಹಸಿವಾಗುತ್ತಲ್ವ. ಮಕ್ಕಳಿಗೆ ನಾವು ಎಂಥ ಕೆಲಸ ಮಾಡಿದ್ರು ನಮ್ಮ ಮಕ್ಕಳಿಗಂತೂ ಕಡಿಮೆ ಮಾಡಬಾರ್ದಲ್ವ ಹೊಟ್ಟೆಗೆ. ಮಕ್ಕಳಿಗೆ ಸರಿಯಾಗಿ ಟೈಮಲ್ಲಿ ಕೊಡಬೇಕು. ಅವರು ಕೊಟ್ರೇನೆ ಮಕ್ಕಳಿಗೆ ಇದಾಗೋದಲ್ವ. ಹಲೋ ನಿವಿಸಿಸ್ ಅಂತಿದ್ದಾರೆ ನೋಡಿ. ಒಳ್ಳೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಯಾರಿಗಾದರೂ ಈಗ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಮಾಡ್ತೀನಿ. ಮಹಾ ಅವರು ನೀವು ಮಾಡಿದ್ದೀರಾ? ನಿವಿಸಿಸ್ ನೀವು ಮಾಡಿದ್ದೀರಾ? ಕನೆಕ್ಟ್ ಆಗಿ ಅಂತಿದ್ದಾರೆ. ಊಟ ಆಯ್ತಾ ವೈಶು ಅಂತಿದ್ದಾರೆ. ನಿವಿ ಅವರು ಮಿಸ್ಟರ್ ಜೆ ಇದ್ದಾರೆ. ಮಿಸ್ಟರ್ ಜೆ ಮಾಡಬೇಕಾ? ಪಿನ್ ಮಾಡಬೇಕಾ? ಅಕ್ಕ ಪಿನ್ ಮಾಡಿ. ನಿಮ್ಮದು ಇದೆ ಅಲ್ವಾ ಪಿನ್ ಮಾಡಿ? ಎಂತ ಪಿನ್ ಮಾಡಿದ್ದು ಇದೆ ನೋಡಿ. ನಿಮ್ಮದು ಆಯ್ತಲ್ವಾ? ಯಾರಾದರೂ ಪಾಪ ಇದ್ದಾರೆ, ಯಾಕೆಲ್ಲ ಅವರು ಇದು ಮಾಡಲ್ಲ ಮಾಡಿ ಅಂತ. ಅದಕ್ಕೆ ನೀವು ಮಾಡಿದ್ದೀವಿ, ನಿಮ್ಮನ್ನು ಮಾಡಿ. ಜೆ ಅವರಿದ್ದಾರೆ ನೋಡಿ. ಅವ್ರದ್ದು ಸ್ವಲ್ಪ ಮಾಡ್ತೀನಿ. ಪಾಪ ಅವರು ಕೂಡ ಡೈಲಿ ಬರ್ತಾರೆ. ಅವರಿಗೊಂದು ಸ್ವಲ್ಪ ಪಿನ್ ಮಾಡುವ, ಅವರಿಗೂ ಸ್ವಲ್ಪ ಸಪೋರ್ಟ್ ಆಗಲಿ ಆಯಿತಾ. ಮತ್ತೆ ಬೇಕಾದರೆ ನಿಮ್ಮದು ಮಾಡ್ತೀನಿ ಆಯಿತಾ. ನಿವಿ ಅವರೇ ದೀಪಾ ನಯನ ರಿಟರ್ನ್ ಮಾಡಿ ಅಂತಿದ್ದಾರೆ. ಪಿನ್ ಮಾಡಿ ಸಿಸ್ಟರ್. ಮಾಡಿದೆ ನೋಡಿ. ಎಲ್ರಿಗೂ ಉಪಯೋಗ ಆಗಲಿ ಅಂತ ನಾನು ಎಲ್ರದ್ದು ಪಿನ್ ಮಾಡುವ ಬೇಕಾದರೆ ಅನ್ನೋದು. ಮಹಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಬುಷಾರ್ ಅವರು ಮಹಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಬುಷಾರ್ ಅವರಿಗೆ. ನಾನು ನೋಡಿಲ್ಲ ಅಕ್ಕ, ನಿಮ್ಮದು ಆಗಲೇ ಮಾಡಿದೆ ನೀವು ಅಂದ ಕೂಡಲೇ. ನಾನು ಹಾಗೆಲ್ಲ ಮಾಡದೇ ಇರಲ್ಲ, ಮಾಡ್ತೀನಿ ಆಯಿತಾ. ಪಿನ್ ಮಾಡಿ ಸಿಸ್ಟರ್. ಮಾಡಿದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಮಹಾ ಸಿಸ್ಟರ್ ಲೈವಿಗೆ ಸಪೋರ್ಟ್ ಮಾಡಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರಿಗೂ ಗಿಫ್ಟು ಮಿಸ್ ಆಗಿದ್ದರೆ ಹೇಳಿ ಪ್ಲೀಸ್ ಅಂತಿದ್ದಾರೆ ನಮ್ಮ ಎಪಿಡೇ ಅವರು. ಹೇಳ್ದೆ ನೀನು ಬಂದರೆ ಚೆನ್ನಾಗಿರುತ್ತೆ ಅಂತ ಕರೆದೆ ಬ್ರೂ. ಜೀವ ಜೊತೆಯಲ್ಲಿ ಬರಲು ಸುಂದರ ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ರಿಟರ್ನ್ ಮಾಡಿ. ಪಿನ್ ಐಡಿಗೆ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ದೀಪಾ ನಯನ ರಿಟರ್ನ್ ಮಾಡಿ. ದೀಪಾ ನಯನ ಇದ್ದೀರಾ? ಪಿನ್ ಐಡಿಗೆ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ. ಸೂಪರ್ ಸಪೋರ್ಟ್. ಏನಾಯಿತು? ಎಲ್ಲಿದ್ದಾನೆ ಚೋಟು ನೀನೇನು ಮಾಡುದಾ? ಬಾ ಹೊರಗಡೆ ಬಾ. ಹೋಗು ಹೊರಗಡೆ ಹೋಗು. ಒಂದ್ಸಲ ಹೇಳಿದ್ನಲ್ವಾ ಇಲ್ಲಿ ಆಡಬಾರ್ದಂತ. ವಾಚ್ಮ್ಯಾನ್ ಅಂಕಲ್ ಬೈತಾರೆ ಮತ್ತೆ. ನೋಡು ನಾನು
ನಾನು ಹೋಗಿ ಬರ್ತೀನಿ. ಬರ್ಚಾತ ಹಾಂ ಮಮ್ಮ ಬಂದಿದ್ದಿ ದುಡ್ಡು ಪಾಲ್ಯಕ್ಕೆ ದುಡ್ಡು. ಥ್ಯಾಂಕ್ ಯು ಮಾ ಕ್ರಿಯೇಟಿವ್ ರಿಟರ್ನ್ ಮಾಡಿ. ಮಾ ಕ್ರಿಯೇಟಿವ್ ಅವರೇ ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಮಾಡಿ. ಅವರಿಗೆ ಜಲ್ದಿ ಮಾಡಬೇಕು ನೋಡಿ. ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರಲ್ವ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಅವ್ರು ಕನೆಕ್ಟ್ ಆಗಿ ಅವರಿಗೆ ಕೊಡಿ. ಪಿನ್ ಐ ಡಿ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಪಿನ್ ಐ ಡಿ ಯಾರೆಲ್ಲ ಕೊಟ್ಟಿಲ್ಲ ಕೊಡಿ. ಹ್ಯಾಪಿ ಡೇ, ಸೂಪರ್ ಸಪೋರ್ಟ್ ಹಾರ್ಲಿಕ್ಸ್. ಯಾಕೆ ಬೈದಿದ್ದು ಅಕ್ಕಂದು ಗುಂಬಿಡಿ? ಏನು ಯಾಕೆ ಬೈದಿದ್ದು? ಎಂತ ಹಾರ್ಲಿಕ್ಸ್ ಅವರೇ, ಯಾರು ಬೈದ್ರು ನಿಮಗೆ? ನಾನು ಬೈದ್ನಾ? ಇಲ್ವಾ? ನಮ್ಮ ಲೈಫ್ ಸ್ಟೈಲ್ ರಿಟರ್ನ್ ಮಾಡಿ. ನಿವಿಸಿಸ್ ಲೈವ್ ಟೈಮ್ ಏನು ನಿಮ್ಮದು ಅಂತಿದ್ದಾರೆ. ಪಿನ್ ಐಡಿಗೆ ಕನೆಕ್ಟ್ ಆಗಿ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ವೈಸು ಸಿಸ್ ಇವತ್ತು 4ಗೆ ಬನ್ನಿ, ಜಾಯಿನ್ ಆಗಿ ಪ್ಲೀಸ್. ನಾನು ಕೂಡ ಬರ್ತೀನಿ. ನಿವಿ ಅವರೇ 4ಗೆ ನನಗೆ ಒಂದು ಮೆಸೇಜ್ ಹಾಕಿ ಪ್ಲೀಸ್. ನಾನು ಖಂಡಿತ ಅಲ್ಲಿಂದ ಜಾಯಿನ್ ಆಗ್ತೀನಿ. ನನಗೆ ಕೆಲವೊಂದು ಬರೋದಿಲ್ಲ ಮೆಸೇಜ್, ಅದಕ್ಕೆ ಮಿಸ್ ಆಗುತ್ತೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಹ್ಯಾಪಿ ಬ್ರೂ ಅಂತಿದ್ದಾರೆ. ವನಿತಾ ಅವರು ಬಂದರು ನೋಡಿ. ವನಿತಾ ಅವರು ಹಾಯ್ ವನಿತಾ ಅವರೇ, ವೆಲ್ಕಮ್. ಅವರು ಬಂದು ಸೀದಾ ಹೋಗ್ತಾರೆ, ಇಲ್ಲಿ ಗಿಫ್ಟ್ ಸಿಗುತ್ತದೆ ಅವರಿಗೆ. ಅವರು ಬಂದು ಸೀದಾ ಹೋಗ್ತಾರೆ. ವನಿತಾ ಅವರು ಸ್ವಲ್ಪ ನಿಂತರೆ ಗಿಫ್ಟ್ ಸಿಗುತ್ತೆ ಅಲ್ವಾ. ಹಾರ್ಲಿಕ್ಸ್ ಚೋಟು ಅಂತಿದ್ದಾರೆ. ಓಕೆ ನೀವು ಸಿಸ್ ಬರ್ತೀನಿ ಅಂತಿದ್ದೇನೆ. ನನ್ನ ಮಗನಿಗೆ ಅಂದಿದ್ದು ನಾನು ಚೋಟು ಅಂತ. ನನ್ನ ಮಗ ಇದ್ದಾನಲ್ಲ ಅವನಿಗೆ ಚೋಟು ಅಂತ ಅಂದಿದ್ದು, ನಿಮಗೆಲ್ಲ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ. ಊಟ ಆಯ್ತಾ ಅಂತಿದ್ದಾರೆ ವನಿತಾ ಅವರು. ಇಲ್ಲ ಯಾರ್ದು ಎಂದೂ ಆಗಿಲ್ಲ. ಲೈಕ್ ಡನ್ ಅಂತಿದ್ದಾರೆ. BMHS ಅವರು ಬಂದರು. ಹಾಯ್ ವೆಲ್ಕಮ್ BMHS ಅವರೇ, ಲೈಕ್ ಕೊಡಿ. ವನಿತಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ ಅವರು ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ರಿಟರ್ನ್ ಕೊಡ್ತಾರೆ. ಇದ್ದಾರೆ ಅವರು ಇಲ್ಲಿಯೇ. BMHS ರಿಟರ್ನ್ ಮಾಡಿ ಅಂತಿದ್ದಾರೆ. ನಿಮಿ ಅವರು ದೀಪಣ್ಣವನು ಎಲ್ರಿಗೂ ಗಿಫ್ಟ್ ಡಮ್ ಅಂತಿದ್ದಾರೆ. ಡಮ್ ಮಾಡಿದ್ರಾ? ಮಾಡಿ. BMHS ಡನ್ ಅಂತಿದ್ದಾರೆ. ವನಿತಾ ಅವರು ನೋಡಿ. BMHS ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ. ವನಿತಾ ಮತ್ತು ನಿವಿ ಅವರು, ದೀಪಾನಯನವರು ಡನ್ ಮಾಡಿದ್ರು ನೋಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿ ವನಿತಾ 13103 ಡನ್ ಅಂತಿದ್ದಾರೆ. ವನಿತಾ ಅವರೇ ನೀವು ಸ್ವಲ್ಪ ನಿಂತರೆ ನಿಮಗೆ ತುಂಬ ಗಿಫ್ಟು ಸಿಗುತ್ತೆ. ಇಲ್ಲಿ ನೀವು ನಿಲ್ಲುವುದಿಲ್ಲ, ಬಂದು ಹಾಯ್ ಅಂತ ಸೀದಾ ಹೋಗ್ತೀರಿ. ಇಲ್ಲಾಂದರೆ ನಿಮಗೆ ಖಂಡಿತವಾಗಿ ಗಿಫ್ಟ್ ಇಲ್ಲಿ ಸಿಗುತ್ತೆ. ಪಿನ್ ಐಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಿಯವರು ದೀಪನಯನ ಕನೆಕ್ಟ್ ಆಗಿ ಅಂತಿದ್ದಾರೆ. BMS ವನಿತಾ ಗಿಫ್ಟ್ ರಿಟರ್ನ್ ಮಾಡ್ತೀನಿ ವಿಡಿಯೋ ನೋಡಿ ಓಕೆನಾ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿಯವರು ಓಕೆ ಅಕ್ಕ ಬರ್ತೀನಿ ಅಂತಿದ್ದಾರೆ. ನಿಮಿಯವರು ಬಂತು ರಿಟರ್ನ್ ಮಾಡಿ ಅಂತಿದ್ದಾರೆ. BMH ರಿಟರ್ನ್ ಮಾಡಿ ಅಂತಿದ್ದಾರೆ. ವನಿತಾ ರಿಟರ್ನ್ ಮಾಡಿ ಅಂತಿದ್ದಾರೆ. ನಿವಿ ಅವರು ವನಿತಾವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಿವಿ ಅವರು ಅವರಿಗೆ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಎಪಿ ಅವರು ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮಿಸ್ಟರ್ ಜೆ ಅವರಿಗೆ ಹ್ಯಾಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಜೆ ಅವರು ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. ಹ್ಯಾಪಿ ಡೇ ಅವರು ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ. ದೀಪಾ ನಯನ್ ಅವರಿಲ್ಲ, ಎಲ್ಲ ಚೆಕ್ ಮಾಡಿ ಗಿಫ್ಟ್ ಡನ್ ಆಗಿದೆ ಅಂತಿದ್ದಾರೆ ನೋಡಿ. ಮಹಾ ಕ್ರಿಯೇಟಿವ್ ಅವರು ಬ್ರೂ ಇದ್ದೀರಾ ಅಂತಿದ್ದಾರೆ ನೋಡಿ. BMHS ಅವರು ನನಗೆ ಗಿಫ್ಟ್ ಕೊಟ್ಟವರು ಕಮೆಂಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಮಿಸ್ಟರ್ ಜೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹ್ಯಾಪಿ ಡೇ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ನನ್ನ ತುಂಬು ಹೃದಯದ ಧನ್ಯವಾದ ಹ್ಯಾಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹ್ಯಾಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೆಸೇಜ್ ಸ್ಟ್ರಕ್ ಆಗಿತ್ತಾ? ಓ ಹೌದೇ, ಇದ್ದೀನಿ ಅಂದಿದ್ದಾರೆ. ಮಿಸ್ಟರ್ ಜೆ ಅವರು ಪಿನ್ ಐಡಿಗೆ ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ಹ್ಯಾಪಿ ಅವರು ಸೂಪರ್ ಸಪೋರ್ಟ್ ಮಹಾ ಕ್ರಿಯೇಟಿವ್ ಅವರು ಏನು ಇವತ್ತು ಸ್ಪೆಷಲ್ ಬ್ರೂ ಅಂತಿದ್ದಾರೆ. ಹ್ಯಾಪಿ ಅವರು ಓಕೆ ಬಾಯ್ ಅರಿನಾ ಜಿ ಊಟ ಮಾಡಬೇಕು. ಓಕೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಡೇ ಅವರೇ. ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ಯಾಕಂದರೆ ಅಂತ 9:30ಗೆ ನೈಟ್ ಜಾಯಿನ್ ಆಗಿ. ಮಿಸ್ಟರ್ ಜೆ ಪಿನ್ ಐಡಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ. ನಾನು ಈಗ ಬಂದೆ,
ಸ್ವಲ್ಪ ಕನೆಕ್ಟ್ ಆಗಿ ನೋಡಿ ಪಿನ್ನ ಹಿಡಿದ್ದಾರೆ. ಓಕೆ ಬಾಯ್ ಬಾಯ್ ಅರಿನಾಜಿ, ರಿಟರ್ನ್ ಮಾಡಿ ಊಟ ಮಾಡಬೇಕು. ಓಕೆ ಮಾಡಿ 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 ಆಯಿತಾ, ಊಟದ ಟೈಮ್ ಆಯ್ತಲ್ವಾ, ಊಟ ಮಾಡಿ. ಥ್ಯಾಂಕ್ಸ್ ನಿಮಗೆ, ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿದ್ದೀರಲ್ವ ತುಂಬ ಹೊತ್ತು ಇದ್ಕೊಂಡು, ಅದೇ ನಮಗೆ ಬೇಕಾಗಿದ್ದು. ನನಗೊಂದು ಮೆಸೇಜ್ ಹಾಕಿ ಆಯಿತಾ, ನಾನು ನಿಮ್ಮ ವಿಡಿಯೋವನ್ನು ನೋಡ್ತೀನಿ ಖಂಡಿತವಾಗಿಯೂ. ನೋಡಿ ಮೆಸೇಜ್, ನಾನು ಖಂಡಿತವಾಗಿಯೂ ನೋಡ್ತೀನಿ ನಾನು ವಿಡಿಯೋ. ಯಾರ್ದು ಲೈವ್ ಇರಲ್ಲ ಅವ್ರದ್ದು ವಿಡಿಯೋ ಖಂಡಿತವಾಗಿಯೂ ನೋಡ್ತೀನಿ ನಾನು. ಪಿನ್ನೈಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ವೈಶು, ದೀಪಾ, ನಯನಾ 143 ಗಿಫ್ಟ್ ಡನ್, ರಿಟರ್ನ್ ಮೀ. ದೀಪಾ, ನಯನಾ, ವೈಶು ಅವರಿಗೆ ರಿಟರ್ನ್ ಕೊಡಿ. BMHS ಅವರು, ಮಿಸ್ಟರ್ ಜೆ ಗಿಫ್ಟ್ ಡನ್. ನನ್ನ ಚಾನಲ್ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ. ಜೆ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, BMHS ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಸೂಪರ್ ಸಪೋರ್ಟ್ ದೀಪಾ, ನಯನ ಸೂಪರ್. ಮೈ ವಿಲೇಜ್ ಹೋಮ್ ಟೂರ್ ಅವರು ಬಂದರು. ಹಾಯ್, ವೆಲ್ಕಮ್ ವೆಲ್ಕಮ್ ನಿಮಗೆ. ಬುಷಾರ್ ಅವರು, ಮಹಾ ಡೂ ರಿಟರ್ನ್ ಬರಲಿಲ್ಲ ಸಿಸ್. ಮಹಾ ಡೂ ರಿಟರ್ನ್ ಬರಲಿಲ್ವಾ? ಮಹಾ ಅವರೇ ಪ್ಲೀಸ್ ಚೆಕ್ ಮಾಡಿ, ಬುಷಾರ್ ಅವ್ರಿಗೆ ರಿಟರ್ನ್ ಕೊಡಿ ಪ್ಲೀಸ್ ಪ್ಲೀಸ್. ಅವರೇ ಗಿಫ್ಟ್ ಯಾರು ಕೊಡ್ತಾರೆ ಅದನ್ನು ಮೆಸೇಜ್ ನೋಡಬೇಕು. ಕೊಡಿ ಕೊಡಿ ಸಿಸ್ಟರ್. ಪಿನ್ ನಂಬರ್ ಗಿಫ್ಟ್, ಪಿನ್ ನಂಬರ್ ಡನ್ನಾ ಕೊಟ್ರಾ? ಮಧು ಲೈವಲ್ಲಿ ಸಿಸ್ಟರ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಧು ಲೈವಲ್ಲಿ ಸಿಸ್ಟರ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಾಡೋದಿಲ್ಲ ಲೈವ್ ಮಾಡಲ್ವಾ ನೀವು BMHS ಅವರೇ? ಮಾಡಿಲ್ಲ ಅಂದರೆ ನನಗೊಂದು ಇದು ಎಂತ ಗೊತ್ತುಂಟಾ, ವಿಡಿಯೋಗೆ ಇದಕ್ಕೆ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ. ಈಗ ಮಾತ್ರ ನನಗೆ ಒಂದೊಂದೇ ವಿಡಿಯೋ ನೋಡ್ಲಿಕ್ಕೆ ಆಗೋದು. ನಾನೊಂದು ಬರೋ ತಿಂಗಳು ವೈಫೈ ಹಾಕ್ತೀನಿ, ಆಗ ನೋಡ್ಲಿಕ್ಕೆ ಆಗುತ್ತೆ ನನಗೆ, ತೊಂದರೆ ಇಲ್ಲ. ಬುಷಾರ್ ಅವರೇ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ ನೋಡಿ. ವಾರ್ಲಿಕ್ಸ್ ಅವರು ಮನಿಗೊಂದು ದಾರ ಅಂತಿದ್ದಾರೆ ನೋಡಿ. ಎಂಥದ್ದು ಇಲ್ಲ ಅಂತಿದ್ದಾರೆ. ಓಕೆ ಓಕೆ ಈಗಲೇ ರಿಟರ್ನ್ ಮಾಡ್ತೀನಿ. ದೀಪಾ ನಯನ್ ಅವರು, ಓಕೆ ಮಾಡಿ ಮಾಡಿ ದೀಪಾ ಅವರೇ ಮಾಡಿ. BMHS ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. BMHS ಅವರು ನಿಮಗೆ ಕೊಟ್ರಂತೇನಾ? BMHS ಅವರೇ ಮಿಸ್ಟರ್ ಜೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಮಾಡಿ. ಅವರು ಕೊಟ್ರ ಅಂತ ನೋಡಿ ಅವರು ನಿಮಗೆ. ಹಾಯ್ ಮಹಾ ಸಿಸ್ಟರ್ ಗಿಫ್ಟ್ ಡನ್ ಕನೆಕ್ಟೆಡ್ ಪ್ಲೀಸ್ ಅಂತಿದ್ದಾರೆ SM ಬ್ಲಾಗ್ಸ್ ಅವರು. ಮಹಾ ಅವರೇ SM ಬ್ಲಾಗ್ಸ್ ಅವರಿಗೆ ರಿಟರ್ನ್ ಕೊಡಿ. ಹೌದು ಅಕ್ಕ, ಓಕೆ ಬ್ರೂ ಅಂತಿದ್ದಾರೆ. ವೈಶು ಕೊಡಿ ಕೊಡಿ ಅಂತಿದ್ದಾರೆ ನೋಡಿ. BMHS ಗಿಫ್ಟ್ ಡನ್ ಆಗಿದೆ. ನಿಮ್ಮ ವಿಡಿಯೋಗೆ ಕಮೆಂಟ್ ಹಾಕಿದ್ದೀನಿ. BMHS ಮಿಸ್ಟರ್ ಜೆ ಆಲ್ರೆಡಿ ಗಿಫ್ಟ್ ಡನ್. BMHS ಅವ್ರು ಕೊಟ್ಟಿದ್ದಾರೆ ಮಿಸ್ಟರ್ ಜೆ ಅವರೇ, ನೀವು ನೋಡಿ ಚೆಕ್ ಮಾಡಿ ಆಯಿತಾ. ತಾವು ಏನು ತಿನ್ರಿ? ಮಹಾ ಸಿಸ್ಟರ್ಗೆ ರಿಟರ್ನ್ ಪ್ಲೀಸ್. ಮಹಾ ಸಿಸ್ಟರ್ ಪ್ಲೀಸ್ ರಿಟರ್ನ್ ಮಾಡಿ SM ಬ್ಲಾಗ್ಸ್ ಅವರಿಗೆ. ನಾನೀಗ ಬಂದೆ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಇರಿ. ಬಂದೆ ಈಗ. ಏನು ನೀವು ಎಂಥದ್ದು ನೀವು ಇಷ್ಟು ಬಂದೆ ನಾನು ನೋಡಿ. ಎಲ್ರಿಗೂ ಅವರವರ ಗಿಫ್ಟನ್ನು ಕೊಡಿ ಆಯಿತಾ. ಅವರವರ ಗಿಫ್ಟ್ ಅವರಿಗೆ ಕೊಡಿ. ಬಂದೆ, ಸ್ವಲ್ಪ ಕೆಲಸ ಇದೆ, ಬಂದೆ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇರಿ, ನಾನು ಬರ್ತೀನಿ ಈಗ. ಇರಿ, ನೀವು ಎಲ್ಲ ಸಪೋರ್ಟ್ ಮಾಡ್ತೀರಿ. ಕುಲ್ಪ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟು. ಥ್ಯಾಂಕ್ ಯು ಬೆಸ್ಟ್. ಬಂದ್ರಾ ಬೆಸ್ಟ್ ತಮ್ಮ? ಎಲ್ಲಿ ಹೋಗಿದ್ದಿ ನೀನು? ಸುದ್ದಿ ಇಲ್ಲ. ಜಂಪ್ ಅಲ್ವಾ? ನೀನು ಜಂಪ್ ಆಗಿದ್ದಿ, ನಂಗೆ ಗೊತ್ತಾಯ್ತು ತಮ್ಮ, ನೀನು ಜಂಪ್ ಆಗಿದ್ದು. ಸೂಪರ್ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಥ್ಯಾಂಕ್ ಯು ಸೋ ಮಚ್. ಕೆಲಸ ಮಾಡ್ತಿದ್ದೆ, ಸ್ವಲ್ಪ ಕೆಲಸ ಬಾಕಿತ್ತು. ಥ್ಯಾಂಕ್ ಯು ತಮ್ಮ. ಥ್ಯಾಂಕ್ ಯು. ನಾನು ಕೂಡ ಇನ್ನು ಹೋಗ್ತೀನಿ. ನಾನು ನಿಮಗೋಸ್ಕರ ನಿಂತಿದ್ದು, ಸ್ವಲ್ಪ ಸಪೋರ್ಟ್ ಆಗಲಿ ಪಾಪ, ಅವ್ರು ಕೊಡ್ತಾ ಇದ್ದಾರಲ್ವ ಅಂತ. ನಿವಿಸಿಸ್ ಗಿಫ್ಟ್ ಡನ್ ನೋಡಿ ಬಿಡಿ ಅಂತಿದ್ದಾರೆ ನೋಡಿ. ಮಹಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನಮ್ಮ ಮಿಸ್ಟರ್ ಜೆ ಅವರು. ಜೆ ಅವರೇ, ಗಿಫ್ಟ್ ಬಂತಾ ನಿಮಗೆ? ಓಕೆ ಮಹಾ ಅಂತಿದ್ದಾರೆ ನಿವಿ ಅವರು. ಸಪೋರ್ಟ್ ಮಿಸ್ಟರ್ ಜೆ 1 2 3. ಹೌದಾ? ಎಲ್ಲರೂ ಕೊಟ್ರಲ್ವಾ? ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಸ್ವಲ್ಪ ಬೇಗ ಬರಬೇಕಿತ್ತು, ಆಗ ಗಿಫ್ಟ್ ಇತ್ತು ಕೆಲವು. ಗಿಫ್ಟ್ ಕೊಡುವವರು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದಾರೆ ಕೊಡಬೇಡಿ, ನಮ್ಮದು ಮಾತ್ರ ಬರಲ್ಲ.
ನಿಮ್ಮದು ಮಾತ್ರ ಬಂದಿಲ್ಲ. ನಿವಿಸಿಸ್ ನಿಮ್ಮದು ಬಂದಿಲ್ಲ ಅಂತ ವೈಶು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಯಿತು ಸಿಸ್ಟರ್. ಓಕೆ ಓಕೆ ಓಕೆ, ಸಪೋರ್ಟ್. ಥ್ಯಾಂಕ್ ಯು. ನಾನು ಕೂಡ ಇನ್ನು ಹೋಗ್ತೀನಿ ಆಯಿತಾ. ನಂದು ಕೂಡ ಟೈಮ್ ಆಯಿತು. ನಾನು ಸ್ವಲ್ಪ ಜಾಸ್ತಿ ಇದ್ದೆ ಈಗ. ವೈಶು ಸಪೋರ್ಟ್. ನೀವೆಲ್ಲ ಇದ್ದೀರಲ್ವ ಅಂತ ಇದ್ದೆ, ಬಂದೆ ನಾನು. ನನಗೆ ಸ್ವಲ್ಪ ಕೆಲಸ ಇದೆ, ಇನ್ನೂ ಮಾಡಲ್ಲ ಅಂದರೆ ನನ್ನ ಹಸ್ಬೆಂಡ್ ಬಂದು ನೀನು ಮೊಬೈಲಲ್ಲೇ ಇರು, ನನಗೆ ನಿಮ್ಮ ಕೆಲಸ ಮಾಡಲ್ಲ ಅಂತಾರೆ. ಅದಕ್ಕೆ ಅವ್ರು ಬರುವಾಗ ಎಲ್ಲ ರೆಡಿ ಮಾಡಿ ಇಡಬೇಕಲ್ವಕ್ಕ. ಊಟ ಆಗಿದೆ. ಟ್ರೈನ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಬಂದರು ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ, ನಾ ವಿಡಿಯೋ ನೋಡ್ತೀನಿ ವೈಶು ನೋಡ್ತೀನಿ. ಟ್ರೈನ್ ಅವರು ಸಪೋರ್ಟ್. ಹಾಕಿದ್ಯಾ ವೈಶು? ಓಕೆ ಬಾಯ್ ಸಿಸ್ಟರ್ ಅಂತಿದ್ದಾರೆ. ಓಕೆ ಮಿಸ್ಟರ್ ಜೆ ಅವರೇ ಬಾಯ್. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಂದೆ. ಥ್ಯಾಂಕ್ ಯು ವೈಶು ಸಪೋರ್ಟ್ ಅಂದಿದ್ದಾರೆ. ಥ್ಯಾಂಕ್ ಯು. ಟ್ರೈನ್ ಇನ್ಫಾರ್ಮೇಷನ್ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ ನನ್ನ ವಿಡಿಯೋಗೆ ಅಂತಿದ್ದಾರೆ. ಟ್ರೈನ್ ಇನ್ಫಾರ್ಮೇಷನ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ ಮಿಸ್ಟರ್ ಜೆ ಅವರು. ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಗಿಫ್ಟ್ ವಾಪಸ್ ರಿಟರ್ನ್ ಮಾಡ್ಕೊಳ್ಳಿ. ಎಲ್ಲರೂ ಕೊಡ್ತಾರೆ. ಆಗಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೇ ಅದು ಒಂದು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬೆಳೀರಿ. ಎಲ್ರಿಗೂ ರಿಟರ್ನ್ ಕೊಡಿ. ಎಲ್ಲರೂ ಯೂಟ್ಯೂಬರ್ ಆಗಲಿ ಅಂತ ದೇವರ ಹತ್ರ ನಾನು ಕೂಡ ಬೇಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೂಡ ಯೂಟ್ಯೂಬರ್ ಆಗಲಿ, ಅದೇ ನಮ್ಮದು ಪ್ರಾರ್ಥನೆ ದೇವರಲ್ಲಿ. ಥ್ಯಾಂಕ್ ಯು. ನಾನು ಕೂಡ ಈಗ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬ ಹೃದಯದ ಧನ್ಯವಾದ ನಿಮಗೆ. ನನ್ನ ಕಡೆಯಿಂದ ಏನಾದರೂ ಆಗಿದ್ದಿರೇ ಸಾರಿ. ನನ್ನ ಕಡೆಯಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ. ಎಲ್ರಿಗೂ ಕ್ಷಮೆ ಇರಲಿ. ಥ್ಯಾಂಕ್ ಯು ಬ್ರದರ್ ವೈಶು. ಥ್ಯಾಂಕ್ ಯು ವೈಶು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಂದು ಕೆಲಸ ಆಗಲೇ ಇಲ್ಲ ಗೊತ್ತಾ. ಅಡಿಗೆ ಒಂದು ಆಗಿದೆ, ಮತ್ತೆ ಎಲ್ಲ ಆಗಿದೆ. ಸ್ವಲ್ಪ ಪಾತ್ರ ಬಾಕಿತ್ತು, ಅದಕ್ಕೆ ಈಗ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಬಟ್ಟೆ ತೆಗಿಬೇಕು. ಟ್ರೈನ್ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ಟ್ರೈನ್ ಅವರೇ ಪ್ಲೀಸ್ MRJ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಕೆಲಸ ಮಾಡಿ ನೀವು ಲೈವ್ ಎಂಡ್ ನಾನು ಮಾಡ್ತೀನಿ. ಇಲ್ಲಿ ಸಪೋರ್ಟ್ ಮೆಸೇಜ್ ಆಗ್ತಿದ್ದಾರಲ್ವ, ಅದಕ್ಕೆ ನಿಂತೆ ಅಷ್ಟೇ. ಕೆಲಸ ಅಷ್ಟೇನಿಲ್ಲ, ಸ್ವಲ್ಪ ಇರೋದು. ಇವರೆಲ್ಲ ಹೋದ್ಮೇಲೆ ನಾನು ಕೂಡ ಹೋಗೋದು. ಈಗ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮಾಡಿದ್ದೆ.
ಸಂಡೇ ಸ್ವಲ್ಪ ಹೆಚ್ಚು ಮಾಡ್ತೀನಿ ನಾನು. ಥ್ಯಾಂಕ್ ಯು ರಿಟರ್ನ್ ಟ್ರೈನ್ ಗಿಫ್ಟ್ ರಿಟರ್ನ್ ಕೊಡಿ. ಟ್ರೈನ್ ಬ್ರದರ್ ರಿಟರ್ನ್ ಕೊಡಿ ಪ್ಲೀಸ್. ಪ್ಲೀಸ್ ಡು ನಾಟ್ ಗಿವ್ ಮೀ unsubscribe my channel Mr. J. ಬೇಡಂತೆ ಅವ್ರಿಗೆ ನೋಡಿ. ಜೆ ಅವರೇ ಡು ನಾಟ್ ಗಿವ್ ಮೀ ಅನ್ಸಬ್ ಚಾನಲ್. ಅಮ್ಮ ಸಾರಿ. ಓಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟರವರೆಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ನಾನು ಕೂಡ ಇನ್ನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ. ನಮ್ಮ 9:30 ನೈಟಿಗೆ ನನ್ನ ಲೈವ್ ಇದೆ, ಬನ್ನಿ ಎಲ್ಲರೂ ಜಾಯ್ನ್ ಆಗಿ. 12:30 ತನಕ ಇದೆ, ಎಲ್ಲರೂ ಜಾಯ್ನ್ ಆಗಿ ಬಂದು ಸಪೋರ್ಟ್ ಮಾಡಿ. ಯೇಸು ಸಾನ್ ಬ್ಲಾಗ್ಸ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್ ಮೇಡಮ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಿಸ್ಟರ್ ಜೆ ಅವರೇ, ಥ್ಯಾಂಕ್ ಯು BMHS ಅವರೇ, ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು. ವೆಲ್ಕಮ್ ನಿಮಗೆ ಎಲ್ರಿಗೂ 9:30ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಬಾಯ್ ಎಲ್ರಿಗೂ ಬಾಯ್. ನಾನು ಹೋಗ್ತಿದ್ದೀನಿ. ಬಾಯ್ ಎಂಡ್ ಮಾಡ್ತೇನೆ.